ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ಮತ್ತು ಇವತ್ತಿನ ವಿಶೇಷವಾದಂತಹ ಮಾಸವಾದ ವಿಶೇಷವಾದ ಮಾಸವಾದ ಪುರುಷೋತ್ತಮ ಮಾಸದ ಈ ಒಂದು ಕಮಲ ಅಥವಾ ಪದ್ಮಿನಿ ಏಕಾದಶಿಯ ಮಹಿಮೆಯನ್ನ ತಿಳಿದುಕೊಳ್ಳುವ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದಕ್ಕೆ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ. ಪುರುಷೋತ್ತಮ ಮಾಸದ ಈ ಅಧಿಕ ಶುಕ್ಲ ಪಕ್ಷದ ಕಮಲ ಅಥವಾ ಪದ್ಮಿನಿ ಏಕಾದಶಿ ಅಂತ ಕರೆಸ್ಕೊಳ್ಳುವಂತಹ ಒಂದು ಏಕಾದಶಿಯ ಮಹಿಮೆಯನ್ನ ನಾವು ತಿಳಿದುಕೊಳ್ಳೋಣ. ಯಾರಿಗೆಲ್ಲ ಓದ್ಲಿಕ್ಕೆ ಇಚ್ಛೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಎಲ್ರನ್ನೂ ಕೂಡ ಒಂದು 4 ಅಥವಾ 5 ಲೈನದವರೆಗೆ ಓದಿ ಎಲ್ಲರಿಗೂ ಕೂಡ ಅವಕಾಶ ಸಿಗ್ಲಿ. ನಾಳೆಗೆ ಇರುವಂತಹ ಏಕಾದಶಿಯನ್ನ ನಾವು ಇವತ್ತಿಗೆ ಓದ್ತಾ ಇದ್ದೇವೆ. ಮತ್ತೆ ಇದರ ಓದೋದ್ರಿಂದ ಇರುವಂತಹ ಮಹಿಮೆ ಅಪಾರ. ಹಾಗಾಗಿ ಎಲ್ಲರನ್ನೂ ಕೂಡ ಭಾಗವಹಿಸಿ. ಕಾಣಿಸ್ತಾ ಇದೆಯಲ್ಲ ಮಾತಾಜಿ ಸ್ಕ್ರೀನ್? ಕಾಣಿಸ್ತಾ ಇದೆ ಮಾತಾಜಿ. ಓಕೆ, ಓದಿಸ್ತೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. 4 5 ಲೈನ್ ಓದಿಸ್ತೀನಿ. 5 ಲೈನ್ ಓದಿಸಿ ಮಾತಾಜಿ. ಹಾ, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಮಾತಾಜಿ ನೀವು ಸ್ಟಾರ್ಟ್ ಮಾಡಿ, ನೀವು ಒಂದ್ ನಾನೇ ಹೇಳ? 4 ಧನ್ಯವಾದಗಳು. ಓಕೆ. ಪುರುಷೋತ್ತಮ ಮಾಸ, ಕಮಲ ಏಕಾದಶಿ, ಅಧಿಕ ಶುಕ್ಲ ಪಕ್ಷದ ಪದ್ಮಿನಿ ಏಕಾದಶಿಯ ಮಹಿಮೆ. ಯುಧಿಷ್ಠಿರನು ಕೇಳುತ್ತಾನೆ, ಹೇ ಜನಾರ್ದನ, ಅಧಿಕ ತಿಂಗಳದಲ್ಲಿ ಶುಕ್ಲ ಪಕ್ಷದಲ್ಲಿ ಯಾವ ಯಾವ ಏಕಾದಶಿ ಇರುತ್ತದೆ, ಅದರ ಹೆಸರೇನು ಮತ್ತು ಅದರ ಪೂಜಾ ವಿಧಿ ಏನು, ಎಲ್ಲವನ್ನು ನನಗೆ ವಿವರವಾಗಿ ಹೇಳು. ಶ್ರೀಕೃಷ್ಣನು ಅನ್ನುತ್ತಾನೆ, ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪದ್ಮಿನಿ ಎಂದು ಹೆಸರಿರುವುದು. ಅದು ಬಹಳ ಪುಣ್ಯಕಾರಕ ಇರುವುದು. ಆ ದಿವಸ ಉಪವಾಸ ಮಾಡಿದರೆ ಈ ಏಕಾದಶಿ ಅವನನ್ನು ವೈಕುಂಠಕ್ಕೆ ಒಯ್ಯುತ್ತದೆ. ಹರೇ ಕೃಷ್ಣ ಮಾತಾಜಿ. ನೀವು ಓದಿ ಮುಂದೆ ಹೇಳಿ ಅವನಿಗೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈ ಏಕಾದಶಿಯು ಕೀರ್ತಿ, ಮಹಾ ಪುಣ್ಯಕಾರಕ ಮತ್ತು ಪಾಪವನ್ನು ನಾಶ ಮಾಡುವಂತಹದ್ದು ಇರುತ್ತದೆ. ಅದರ ಮಹಾತ್ಮೆಯ ವರ್ಣನೆಯನ್ನು ಮಾಡಲು ಚತುರ್ಮುಖ ಬ್ರಹ್ಮದೇವನಿಗೂ ಸಾಧ್ಯವಿಲ್ಲ. ಪಾಪರಾಶಿಗಳನ್ನು ನಾಶ ಮಾಡಿ ಮುಕ್ತಿಯನ್ನು, ಐಶ್ವರ್ಯವನ್ನು ಕೊಡುವಂತದ್ದು ಪದ್ಮಿನಿ ಏಕಾದಶಿ ಈ ವ್ರತ ಇರುವುದು. ಸಾಕ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಗಾಯತ್ರಿ ಯಾರ್ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ. ಹರೇ ಕೃಷ್ಣ. ಆಯ್ತಾ? ಓದ್ತಾ ಇದ್ದು ಓದ್ಲಾ ಮಾತಾಜಿ? ಓದಿ ಮಾತಾಜಿ ಬೇಗ. ಎಲ್ಲಿಂದ? ಯಾಕೆ ಮಾತಾಜಿ, ಎಲ್ಲರೂ ಜಾಗೃತರಾಗಿರಿ ದಯವಿಟ್ಟು. ಮೇಲೆ ಹೊರಟೋಯ್ತು, ಅದಕ್ಕೆ ಮೇಲೆ ಮಾತಾಜಿ ಹೈಲೈಟ್ ಇದೆ ನೋಡಿ ಇಲ್ಲಿ, ಈ ವ್ರತ ವಿಧಿಪೂರ್ವಕದಲ್ಲಿ ಅಂತ. ಈ ವ್ರತ ವಿಧಿಪೂರ್ವಕದಲ್ಲಿ ನಾನು ನಾರದನಿಗೆ ಹೇಳಿದನು. ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿ ಯುಧಿಷ್ಠಿರನಿಗೆ ಬಹಳ ಆನಂದವಾಯಿತು. ಅವನು ಶ್ರೀಕೃಷ್ಣನಿಗೆ ಪದ್ಮಿನಿ ಏಕಾದಶಿಯ ವ್ರತವಿಧಿಯನ್ನು ಕೇಳಿದನು. ಆ ಪ್ರಶ್ನೆಯನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ಅನ್ನುತ್ತಾನೆ, ಧರ್ಮರಾಜ, ಮುನಿಗಳಿಗೆ ಸಹ ಗೊತ್ತಿಲ್ಲದ್ದು ಈ ಪದ್ಮಿನಿ ಏಕಾದಶಿಯ ವ್ರತ ಹೇಗೆ ಮಾಡಬೇಕು ಎಂಬುದು ನಾನು ನಿನಗೆ ಹೇಳುತ್ತೇನೆ, ಕೇಳು. ದಶಮಿ ದಿವಸದಿಂದ ಪದ್ಮಿನಿ ಏಕಾದಶಿ ವ್ರತ ಪ್ರಾರಂಭ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಕೇಳಿಸಿದೆ ಅಲ್ಲ ಮಾತಾಜಿ? ದಶಮಿ ದಿವಸದಿಂದ ಪದ್ಮಿನಿ ಏಕಾದಶಿ ವ್ರತ ಪ್ರಾರಂಭಿಸಬೇಕು. ದಶಮಿ ದಿವಸ ಕಂಚಿನ ಪಾತ್ರೆಯಲ್ಲಿ ಭೋಜನ, ಮಾಂಸ, ಚನ್ನಂಗಿ, ಗೋಬಿ ಪಲ್ಲೆ, ಜೇನು, ತುಪ್ಪ ಮತ್ತು ಪಾರನ್ನ ಈ 8 ಪದಾರ್ಥಗಳನ್ನು ವರ್ಜ್ಯ ಮಾಡಬೇಕು. ಆ ದಶಮಿ ದಿನ ಕ್ಷಾರ ಮತ್ತು ಉಪ್ಪು ಇರುವಂತಹ ಹವನಕ್ಕೆ ಯೋಗ್ಯವಾದಂತ ಅನ್ನವನ್ನೇ ತೆಗೆದುಕೊಳ್ಳಬೇಕು ಮತ್ತು ಬ್ರಹ್ಮಚರ್ಯ ವ್ರತವನ್ನು ಆಚರಿಸಬೇಕು ಮತ್ತು ನೆಲದ ಮೇಲೆ ಮಲಗಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ರು ನೆನ್ಪಿಟ್ಕೊಳ್ಳಿ, 5 ಲೈನ್ ಆಗೋಣ. ತಾವೇನೇ ಬಿಟ್ಟು ಬಿಡಿ. ಹರೇ ಕೃಷ್ಣ. ಏಕಾದಶಿಯ ಬೆಳಗಿನಲ್ಲಿ ಎದ್ದು ಪ್ರಾತಃ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ಹರೇ ಕೃಷ್ಣ ಮಾತಾಜಿ, ಇದು ಓದ್ಬೇಕು ಮತ್ತು ಅನ್ನವನ್ನೇ ತೆಗೆದುಕೊಳ್ಳಬೇಕು ಮತ್ತು ಬ್ರಹ್ಮಚರ್ಯ ವ್ರತವನ್ನ ಆಚರಿಸಬೇಕು. ಅನ್ನವನ್ನೇ ತೆಗೆದುಕೊಳ್ಳಬೇಕು ಮತ್ತು ಬ್ರಹ್ಮಚರ್ಯವನ್ನೇ ಆಚರಿಸಬೇಕು ಮತ್ತು ನೆಲದ ಮೇಲೆ ಮಲಗಿ ಕೊಳ್ಳಬೇಕು. ಏಕಾದಶಿಯ ಬೆಳಗಿನಲ್ಲಿ ಎದ್ದು ಪ್ರಾತಃ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ಶುದ್ಧವಾಗಿ 12 ಸಾರಿ ಬಾಯಿ ತೊಳೆದುಕೊಳ್ಳಬೇಕು. ಸಾಕಾ ಮಾತಾಜಿ? ಹರೇ ಕೃಷ್ಣ. ಹೇಳ್ಬಿಡಿ, ಒಂದ್ ಲೈನ್ ಹೇಳ್ಬಿಡಿ. ಸೂರ್ಯೋದಯದ ನಂತರ ವ್ರತ ಮಾಡುವವನು ಉತ್ತಮವಾದ ತೀರ್ಥದಲ್ಲಿ ಸ್ನಾನ ಮಾಡಲು ಹೋಗಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ನಾನದ ಸಲುವಾಗಿ ಶುದ್ಧ ಗೋಮಯ ಮತ್ತು ಮಣ್ಣು, ದರ್ಬೆ, ನೆಲ್ಲಿಕಾಯಿಯ ಚೂರ್ಣ ತೆಗೆದುಕೊಳ್ಳಬೇಕು. ಅನಂತರ ವಿಧಿಪೂರ್ವಕ ಸ್ನಾನ ಮಾಡಬೇಕು. ಋತಿಕಾ ಸ್ನಾನ ಮಾಡಬೇಕಾದ್ರೆ ಮುಂದೆ ಹೇಳಿದ ಪ್ರಾರ್ಥನೆಯನ್ನು ಮಾಡಬೇಕು. ಸಾಕ ಮಾತಾಜಿ? ಆಶಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲೆ ಮೃತ್ತಿಕೆ ಶತಬಾಹು, ಶ್ರೀಕೃಷ್ಣನು ವರಾಹ ರೂಪವನ್ನು ತಾಳಿ ನಿನ್ನ ಉದ್ಧಾರ ಮಾಡಿರುವವನು. ಹೇ ಮೃತ್ತಿಕೆ, ಬ್ರಹ್ಮದೇವನೇ ನಿನ್ನನ್ನು ನಿರ್ಮಾಣ ಮಾಡಿದನು. ಕಶ್ಯಪ ಋಷಿಯ
ಕಶ್ಯಪ ಋಷಿಯು ನಿನ್ನನ್ನು ಅಭಿಮಂತ್ರಿಸಿದನು. ಎಲೈ ಮೃತ್ತಿಕೆ, ನೀನು ನನ್ನನ್ನು ಶುದ್ಧ ಮಾಡು ಮತ್ತು ಶ್ರೀಹರಿಯ ಪೂಜನಕ್ಕೆ ಯೋಗ್ಯವನ್ನಾಗಿಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಲತಾ ಮಾತಾಜಿ. ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಹರಿಯ ಪೂಜನಕ್ಕೆ ಯೋಗವನ್ನಾಗಿಸು. ಗೋಮಯ ಸ್ನಾನ ಮಾಡಬೇಕಾದರೆ ಮುಂದಿನ ಪ್ರಾರ್ಥನೆ ಮಾಡಬೇಕು. ಎಲೆ ಗೋಮಯ, ನೀ ಎಲ್ಲಾ ಪ್ರಕಾರದ ಔಷಧಿಯಿಂದ ಉನ್ನತನಾದವಳು. ಆಕಳ ಉದರದಲ್ಲಿ ಇರುವುದರಿಂದ ಈ ಭೂಮಿಯನ್ನು ಪವಿತ್ರ ಮಾಡುವುದರಿಂದ ನೀ ನನ್ನನ್ನು ಪವಿತ್ರ ಮಾಡು. ನೆಲ್ಲಿಕಾಯಿಯ ಪ್ರಾರ್ಥನೆ ಮುಂದಿನಂತೆ ಮಾಡಬೇಕು. ಹೇ ಧಾತ್ರಿ, ನಿನ್ನ ಬ್ರಹ್ಮ ದೇವನೇ ಜೀವನದಿಂದ ಉನ್ನತಳಾಗಿರುವೆ. ತ್ರಿಭುವನೇ ಪವಿತ್ರ ಮಾಡುತ್ತಿ ನಿನ್ನ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಚಂದ್ರಕಾಂತ್ ಪ್ರಭುಜಿ. ನಿನ್ನ ಸ್ಪರ್ಶ ಮಾತ್ರದಿಂದ ನನ್ನ ಮೈ ನಿರ್ಮಲ ಮತ್ತು ಪವಿತ್ರವಾಗಲಿ. ಈ ರೀತಿ ಪ್ರಾರ್ಥನೆ ಮಾಡಿ ನೆಲ್ಲಿಕಾಯಿ ಚೂರ್ಣವನ್ನು ಮೈಗೆ ಹಚ್ಚಿಕೊಳ್ಳಬೇಕು. ಅನಂತರ ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು. ಹೇ ಶಂಖ ಚಕ್ರ ಗದಾಧರನೇ, ದೇವಾದಿ ದೇವನೇ, ನೀ ಜಗತ್ತಿನ ಸ್ವಾಮಿಯಾಗಿರುವೆ. ನಿನ್ನ ತೀರ್ಥದಲ್ಲಿ ಸ್ನಾನ ಮಾಡಲು ನನಗೆ ಆಜ್ಞೆ ಕೊಡು. ಅನಂತರ ವರುಣನ ಸ್ತುತಿಯನ್ನು ವೇದ ಮಂತ್ರವನ್ನು ಅನ್ನುತ್ತಾ ನಾವು ಯಾವ ಜಲದಲ್ಲಿ ಸ್ನಾನ ಮಾಡುತ್ತಿದ್ದರೂ ಗಂಗಾ, ಯಮುನಾ, ಕೃಷ್ಣೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿಯಂತಹ ಮಹಾನದಿಗಳ ಮತ್ತು ತೀರ್ಥಗಳ ಸ್ಮರಣೆ ಮಾಡುತ್ತಾ ವಿಧಿಯುಕ್ತ ಸ್ನಾನ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ರಾಜ, ಧನ್ಯವಾದಗಳು. ಆ ನಂತರ ಮುಖ, ಬೆನ್ನು, ಎದೆ, ಕೈ, ತಲೆ ಹಾಗೂ ಶರೀರದ ಕೆಲ ಭಾಗಗಳನ್ನು ಕ್ರಮದಿಂದ ಮೈವರಿಸಿಕೊಳ್ಳಬೇಕು ಮತ್ತು ಶುಭ್ರವಾದ ಬಿಳಿಯ ಒಗೆದಿರುವ ಜೀರ್ಣವಾಗದಿರುವ ಪವಿತ್ರ ವಸ್ತ್ರವನ್ನು ಧರಿಸಬೇಕು. ಅನಂತರ ವಿಧಿಪೂರ್ವಕ ಸಂಧ್ಯಾ ಮಾಡಿ ಋಷಿಗಳು ಮತ್ತು ಪಿತೃಗಳಿಗೆ ತರ್ಪಣ ನೀಡಬೇಕು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಅನಂತರ ವಿಷ್ಣು ಮಂದಿರಕ್ಕೆ ಹೋಗಿ ವಿಷ್ಣು ದೇವರ ಪೂಜೆ ಮಾಡಬೇಕು. ಒಂದು ಮಾಸಿ ಬಂಗಾರದ ರಾಧಿಕೆಯ ಸಹಿತ ಶ್ರೀಕೃಷ್ಣ ಪ್ರತಿಮೆಯನ್ನು ಮತ್ತು ಪಾರ್ವತಿ ಸಹ ಶಂಕರನ ಪ್ರತಿಮೆಯನ್ನು ಮಾಡಿ ಅದರ ವಿಧಿಪೂರ್ವಕ ಪೂಜೆ ಮಾಡಬೇಕು. ಧಾನ್ಯ ರಾಶಿಯ ಮೇಲೆ ತಾಮ್ರ ತಂಬಿಗೆಯೂ ಇಲ್ಲದೆ ಮಣ್ಣಿನ ಗಡಿಗೆಯನ್ನು ಇಡಬೇಕು. ಅದಕ್ಕೆ ಗಂಧವನ್ನು ಹಚ್ಚಿ ರೇಷ್ಮೆ ವಸ್ತ್ರವನ್ನು ಉಡಿಸಬೇಕು. ಅದನ್ನು ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಲಕ್ಷ್ಮೀ ಬಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದನ್ನು ಸ್ಥಾಪಿಸಿದ ಮೇಲೆ ಅದರ ಮೇಲೆ ಬಂಗಾರ ಅಥವಾ ಬೆಳ್ಳಿಯ ಇಲ್ಲವೇ ತಾಮ್ರದ ಪಾತ್ರೆಯನ್ನು ಇಡಬೇಕು. ಇದರ ಮೇಲೆ ದೇವರನ್ನು ಇಟ್ಟು ವಿಧಿಯುಕ್ತವಾಗಿ ಪೂಜಿಸಬೇಕು. ಪಚ್ಚ ಕರ್ಪೂರಾದಿ ಸುಗಂಧ ದ್ರವ್ಯಗಳಿಂದ ಕೂಡಿದ ನೀರಿನಿಂದ ಸ್ನಾನ ಮಾಡಿಸಬೇಕು. ಕೇಶರ, ಕಸ್ತೂರಿ, ನಾನಾ ತರಹದ ಪುಷ್ಪ, ಬಿಳಿಯ ಕಮಲ ಪುಷ್ಪಗಳು ಮತ್ತು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಹೂಗಳು ಆಗುತ್ತವೆಯೋ ಆ ಪುಷ್ಪಗಳನ್ನು ದೇವರಿಗೆ ಏರಿಸಿ ನಾನಾ ಪ್ರಕಾರದ ಭಕ್ಷ್ಯ ಭೋಜಗಳನ್ನು ನೈವೇದ್ಯ ಮಾಡಬೇಕು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ವಸಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದೆ ನೃತ್ಯ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಮತ್ತು ಶಂಕರ ಪೂಜೆ ಮಾಡಿ ಕರ್ಪೂರದ ಆರತಿ ಮಾಡಬೇಕು. ದೇವರ ಮುಂದೆ ನೃತ್ಯ ಗಾಯನಾದಿಗಳನ್ನು ಭಕ್ತಿಪೂರ್ವಕ ಮಾಡಬೇಕು. ಏಕಾದಶಿ ದಿವಸ ಪತಿತ ಪಾಮರರನ್ನು ಮುಟ್ಟಬಾರದು ಮತ್ತು ಅವರ ಹತ್ತಿರ ಮಾತನಾಡಬಾರದು. ಪವಿತ್ರವಾದ ಸತ್ಯದಿಂದ ನಡೆದುಕೊಳ್ಳಬೇಕು. ರಜಸ್ವಲೆಯರ ಸ್ಪರ್ಶ ಮಾಡಬಾರದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಗುರು ಬ್ರಾಹ್ಮಣರ ನಿಂದೆ ಮಾಡಬಾರದು. ಗುರು ಬ್ರಾಹ್ಮಣರ ನಿಂದೆ ಮಾಡಬಾರದು. ದಿವಸ ಶ್ರೀ ವಿಷ್ಣು ದೇವರ ಮುಂದೆ ಪುರಾಣ ಶ್ರವಣ ಮಾಡಬೇಕು. ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಉಪೋಷಣ ಮಾಡುವಾಗ ನೀರು ಸಹ ಕುಡಿಯಬಾರದು. ಯಾರಿಗೆ ನಿರ್ಜಲ ಉಪವಾಸ ಮಾಡುವ ಶಕ್ತಿ ಇಲ್ಲದಿದ್ದರೆ ಅವನು ಕೇವಲ ಜಲಪಾನ ಮಾಡಬೇಕು. ಯಾರಿಗೆ ಜಲಪಾನ ಮಾಡದಿರುವ ಸಾಮರ್ಥ್ಯವಿಲ್ಲದಿದ್ದರೆ ಹಾಲನ್ನು ಕುಡಿಯಬೇಕು. ಮತ್ತೇನು ತಿನ್ನಬಾರದು. ರಾತ್ರಿ ವೇಳೆಯಲ್ಲಿ ದೇವರ ಭಕ್ತಿ ಗೀತೆಗಳನ್ನು ಹಾಡಿ ಶ್ರೀ ವಿಷ್ಣುವಿನ ಮುಂದೆ ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನು ತಿನ್ನಬಾರದು. ರಾತ್ರಿ ವೇಳೆಯಲ್ಲಿ ದೇವರ ಭಕ್ತಿ ಗೀತೆಗಳನ್ನು ಹಾಡಿ ಶ್ರೀ ವಿಷ್ಣುವಿನ ಮುಂದೆ ಜಾಗರಣೆ ಮಾಡಬೇಕು. ರಾತ್ರಿ 1 ಗಳಿಗೆ ವಿಷ್ಣುವಿನ ಮತ್ತು ಶಂಕರನ ಪೂಜೆ ಮಾಡಬೇಕು. ಮೊದಲ ಗಳಿಗೆ ಪೂಜೆಯ ಕಾಲಕ್ಕೆ ತೆಂಗಿನಕಾಯಿ ಅರ್ಪಿಸಬೇಕು. 2ನೇ ಗಳಿಗೆಯ ಪೂಜೆಯ ವೇಳೆಗೆ ಬಿಲ್ವಪತ್ರ ಅರ್ಪಿಸಬೇಕು. 3ನೇ ಕಾಲಕ್ಕೆ
ಮಹಾಳಂಗುಕಾಯಿ ಅರ್ಪಿಸಬೇಕು. 4ನೇ ಗಳಿಗೆ ಕಾಲಕ್ಕೆ ಅಡಿಕೆ ಮತ್ತು ನಾರಂಗಿ ಇಲ್ಲ ಆಜ್ಞೆ ಬಿಡಬೇಕು. ಮೊದಲ ಗಳಿಗೆ ಜಾಗರಣೆಯಿಂದ ಅಗ್ನಿಹೋತ್ರ ಯಜ್ಞದ ಫಲ ದೊರೆಯುತ್ತದೆ. 2ನೇ ಗಳಿಗೆಯ ಜಾಗರಣೆ ಗಳಿಗೆಯಿಂದ ರಾಜಸೂಯ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ಲೀಸ್ 5 ಲೈನ್ ಓದಿ ಎಲ್ರಿಗೂ ಸಿಗ್ಲಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 2ನೇ ಗಳಿಗೆ ಜಾಗರಣೆಯಿಂದ ವಾಜಪೇಯಿ ಯಜ್ಞದ ಫಲ ದೊರೆಯುತ್ತದೆ ಮತ್ತು 3ನೇ ಗಳಿಗೆ ಜಾಗರಣೆಯಿಂದ ಅಶ್ವಮೇಧ ಯಜ್ಞದ ಫಲ ದೊರೆಯುತ್ತದೆ. 4ನೇ ಗಳಿಗೆ ಜಾಗರಣೆಯಿಂದ ರಾಜಸೂಯ ಯಜ್ಞದ ಫಲ ದೊರೆಯುತ್ತದೆ. ಈ ಏಕಾದಶಿ ಜಾಗರಣೆಯಷ್ಟು ಶ್ರೇಷ್ಠವಾದ ಪುಣ್ಯ 2ನೇ ಬೇರೆ ಪುಣ್ಯವಿಲ್ಲ, ಶ್ರೇಷ್ಠ ವಿದ್ಯೆ ಇಲ್ಲ, ಇದಕ್ಕಿಂತ ಶ್ರೇಷ್ಠ ಯಜ್ಞವಿಲ್ಲ ಮತ್ತು ತಪಶ್ಚರ್ಯವೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈ ಏಕಾದಶಿ ವ್ರತ ಮಾಡುವಾಗ ಓದಿ ಪೃಥ್ವಿಯ ಮಾತಾಜಿ. ಓದಿ ಮಾತಾಜಿ. ಈ ಏಕಾದಶಿ ವ್ರತ ಮಾಡುವವನಿಗೆ ಪೃಥ್ವಿಯ ಮೇಲೆ ಇರುವ ಎಲ್ಲಾ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯ ಸಿಗುತ್ತದೆ. ಎಲ್ಲಾ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿದ ಪುಣ್ಯ ಬರುತ್ತದೆ. ಈ ರೀತಿಯಾಗಿ ಸೂರ್ಯೋದಯದವರೆಗೂ ಜಾಗರಣೆ ಮಾಡಬೇಕು. ಸೂರ್ಯೋದಯವಾದ ನಂತರ ಯಾವ್ದಾದ್ರೂ ಒಂದು ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಮನೆಗೆ ಬಂದ ಮೇಲೆ ವಿಧಿಪೂರ್ವಕವಾಗಿ ದೇವರನ್ನು ಪೂಜೆ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕವಿತಾ ಮಾತಾಜಿ, ಹರೇ ಕೃಷ್ಣ. ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ ಪುಣ್ಯ ಬರುತ್ತದೆ. ಈ ರೀತಿಯಾಗಿ ಸೂರ್ಯೋದಯದವರೆಗೆ ಜಾಗರಣೆ ಮಾಡಬೇಕು. ಸೂರ್ಯೋದಯವಾದ ನಂತರ ಯಾರಾದರೂ ಒಂದು ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಮನೆಗೆ ಬಂದ ಮೇಲೆ ವಿಧಿಪೂರ್ವಕವಾಗಿ ದೇವರನ್ನು ಪೂಜಿಸಬೇಕು ಮತ್ತು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಸ್ಥಾಪಿಸಿದ ಕುಂಭವನ್ನು ವಿಷ್ಣು ಪ್ರತಿಮೆಯ ಸಹಿತ ವಿಧಿ ಪ್ರಕಾರ ಪೂಜೆ ಮಾಡಿ ಅದೆಲ್ಲವನ್ನು ಬ್ರಾಹ್ಮಣರಿಗೆ ಅರ್ಪಣೆ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಈ ಎಲ್ಲಾ ವಿಧಿಯಂತೆ ಯಾವ ಮನುಷ್ಯನು ಈ ಮುಕ್ತಿ ಕೊಡುವಂತ ವ್ರತ ಇಹಲೋಕದಲ್ಲಿ ಮಾಡುತ್ತಾನೋ ಅವನ ಜನ್ಮ ಸಫಲವಾಗುತ್ತದೆ. ಶ್ರೀಕೃಷ್ಣನು ಅನ್ನುತ್ತಾನೆ, ಧರ್ಮರಾಜನೇ, ನೀ ಕೇಳಿದೆ ಎಂದು ಈ ಪದ್ಮಿನಿ ಏಕಾದಶಿಯ ಮಹಾತ್ಮೆ ನಾನು ನಿನಗೆ ಹೇಳಿದನು. ರಾಜ, ಪದ್ಮಿನಿ ಏಕಾದಶಿಯ ವ್ರತದ ಬಗ್ಗೆ ಪೂರ್ವಕಾಲದಲ್ಲಿ ಪುಲಸ್ತ್ಯ ಋಷಿಗಳು ನಾರದನಿಗೆ ಸವಿಸ್ತರವಾದ ಒಂದು ಕಥೆಯನ್ನು ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೂಪಾ ಮಾತಾಜಿ, ಹರೇ ಕೃಷ್ಣ. ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮೊದಲೇ ಮಾಡಿರ್ತೀನಿ ನಾನು. ಮಾತಾಜಿ ಎಲ್ಲಿದೆ ಅದನ್ನು ಕಾಣುದು ನಂಗೆ ಸ್ವಲ್ಪ. ರೂಪಾ ಮಾತಾಜಿ. ಶ್ರೀಕೃಷ್ಣನ್ ಅನ್ನುತ್ತಾನೆ, ಧರ್ಮರಾಜನೇ, ನೀ ಕೇಳಿದೆ ಎಂದು ಈ ಪದ್ಮಿನಿ ಏಕಾದಶಿಯ ಹೇಳ್ತಾರ. ಯಾರು ಓದ್ತಾ ಇದ್ದೀರಿ ಮಾತಾಜಿ? ಹರೇ ಕೃಷ್ಣ. ರೂಪಾ ಮಾತಾಜಿ. ಹೌದು. ಓದಿ. ಈ ಪದ್ಮಿನಿ ಏಕಾದಶಿಯ ಮಹಾತ್ಮೆ ನಾನು ನಿನಗೆ ಹೇಳಿದ್ದೇನು. ರಾಜ, ಪದ್ಮಿನಿ ಏಕಾದಶಿಯ ವ್ರತದ ಬಗ್ಗೆ ಪೂರ್ವಕಾಲದಲ್ಲಿ ಪುಲಸ್ತ್ಯ ಋಷಿಗಳು ನಾರದನಿಗೆ ಸವಿಸ್ತಾರವಾದ ಒಂದು ಕಥೆಯನ್ನು ಹೇಳಿದರು. ಆ ಸುಂದರ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಪೂರ್ವಕಾಲದಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪೂರ್ವ ಕಾಲದಲ್ಲಿ ಕಾರ್ತವೀರ್ಯನು ತನ್ನ ಕಾರಾಗೃಹದಲ್ಲಿ ರಾವಣನ್ನು ಹಿಡಿದಿದ್ದನು. ಆ ಸಮಯದಲ್ಲಿ ಪುಲಸ್ತ್ಯ ಋಷಿಗಳು ಕಾರ್ತವೀರ್ಯ ರಾಜನಿಗೆ ಯಾಚನೆ ಮಾಡಿ ರಾವಣನನ್ನು ಬಿಡಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಗಳಾ ಮಾತಾಜಿ. ನಾನೇ ಮಾತಾಜಿ ಓದಿದ್ದು. ಹೌದಾ? ರೂಪಶಂಕರ್ ಮಾತಾಜಿ ಈಗ ಓದಿದ್ರೇನೋ ಅನ್ಕೊಂಡೆ. ನಂದು ಅನ್ಮ್ಯೂಟ್ ಓದಿದ್ದಾರೆ ಮಾತಾಜಿ, ಅವ್ರು ಓದಿದ್ರು. ಅದೇ ಈಗ ರೂಪಶಂಕರ್ ಮಾತಾಜಿ ಓದಿದ್ರು, ಈಗ ಇವ್ರು ಮಾತಾಜಿ ಓದಿದ್ರು. ಇನ್ನು ಬೇರೆಯವ್ರಿಗೆ ಅನ್ಮ್ಯೂಟ್ ಮಾಡಿ. ಓಕೆ ಲಕ್ಷ್ಮೀ ಡಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಆಶ್ಚರ್ಯಕಾರಕ ಮಾತು ಕೇಳಿ ಆ ತೇಜಸ್ವಿ ಮುನಿಶ್ರೇಷ್ಠ ಪುಲಸ್ತ್ಯ ಋಷಿಗಳಿಗೆ ನಾರದನು ಭಕ್ತಿಭಾವದಿಂದ ಕೇಳಿದನು. ಹೇ ಋಷಿ ಶ್ರೇಷ್ಠ, ದಶಮುಖ ರಾವಣನೇ ಇಂದ್ರಾದಿ ಎಲ್ಲಾ ದೇವತೆಗಳನ್ನು ಗೆದ್ದಿರುವಾಗ ರಣವಿಶಾರನಾದ ರಾವಣನನ್ನು ಕಾರ್ತವೀರ್ಯ ರಾಜನು ಹೇಗೆ ಗೆದ್ದನು? ನಾರದನ ಈ ವಾಕ್ಯವನ್ನು ಕೇಳಿ ಪುಲಸ್ತ್ಯ ಋಷಿಗಳು ಅನ್ನುತ್ತಾರೆ, ವತ್ಸ ನಾರದ, ಕಾರ್ತವೀರ್ಯ ರಾಜನ ಜನ್ಮವು ಹೇಗಾಯಿತು ಅದನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ನಾರದನೇ ಕಾಲದಲ್ಲಿ ರಾಜನಿದ್ದನು. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ. ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾರದನೇ ಪೂರ್ವ ಕಾಲದಲ್ಲಿ ತ್ರೇತಾಯುಗದಲ್ಲಿ
ಮಹಿಷ್ಮತಿ ಎಂಬ ಪಟ್ಟಣದಲ್ಲಿ ಕೃತವೀರ್ಯನೆಂಬ ಬಲಾಢ್ಯ ರಾಜನಿದ್ದನು. ಅವನು ಐಹಯ ರಾಜದ ಕುಲದವನಿದ್ದನು. ಆ ರಾಜನಿಗೆ ಪ್ರಾಣದಕ್ಕಿಂತ ಪ್ರಿಯವಾದ 1,000 ಹೆಂಗಸರಿದ್ದರು. ಅಷ್ಟು ಸ್ತ್ರೀಯರಲ್ಲಿ ರಾಜ್ಯಭಾರ ಹೊರುವಂತ ಒಬ್ಬನು ಪುತ್ರ ಹುಟ್ಟಲಿಲ್ಲ. ಅವನು ಪುತ್ರ ಹುಟ್ಟಬೇಕೆಂದು ಪಿತೃಗಳಿಗೆ ಪ್ರಸನ್ನ ಮಾಡಿಕೊಳ್ಳಬೇಕೆಂದು ಅನೇಕ ಯಜ್ಞಗಳನ್ನು ಮಾಡಿದನು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುತ್ರ ಹುಟ್ಟಲಿಲ್ಲ. ಯಾವ ಪ್ರಕಾರ ಹಸಿವೆ ಆದ ಮನುಷ್ಯನಿಗೆ ಅನ್ನ ಬಿದ್ದರೆ ಅದರ ಭೋಗಗಳು ಸುಖ ಕೊಡುವುದಿಲ್ಲವೋ ಆ ಪ್ರಕಾರ ಆ ರಾಜನಿಗೆ ಪುತ್ರನಿಲ್ಲದೆ ರಾಜ್ಯ ಸುಖವು ವ್ಯರ್ಥವಾಯಿತು. ಆ ರಾಜನು ತಪಶ್ಚರ್ಯದ ವಿನಃ ಮನದಲ್ಲಿ ಇಚ್ಛೆ ಪೂರ್ಣವಾಗಲಾರದು. ಹೀಗೆ ಮನದಲ್ಲಿ ವಿಚಾರ ಮಾಡಿ ಅವನು ತಪಶ್ಚರ್ಯನ್ನು ಮಾಡುವುದನ್ನು ನಿಶ್ಚಯಿಸಿದನು. ಆ ಧರ್ಮನಿಷ್ಠನಾದ ರಾಜನು ವಲ್ಕಲಗಳನ್ನು ಪರಿಧಾನ ಮಾಡಿ ಜಟೆಯನ್ನು ಬೆಳೆಸಿ ತನ್ನ ರಾಜ್ಯವನ್ನು ತನ್ನ ಉತ್ತಮವಾದ ಪ್ರಧಾನಿ ಕೈಯಲ್ಲಿ ಕೊಟ್ಟು ತಾನು ತಪಶ್ಚರ್ಯ ಮಾಡಲು ಮನೆಯಿಂದ ಹೊರಟು ಹೋದನು. ಹರೇ ಕೃಷ್ಣ, ಧನ್ಯವಾದಗಳು. ಕಮಲಮ್ಮ ಭಟ್ ಮಾತಾಜಿ. ರಾಜನು ತಪಶ್ಚರ್ಯ ಮಾಡಲು ಹೊರಟು ಹೋಗುವ ಮಾತು ಕೇಳಿ ಅವನ ರಾಣಿಯರ ಪೈಕಿ ಮುಖ್ಯವಾದ ರಾಣಿ ಪದ್ಮಿನಿ ತನ್ನ ಪತಿಯ ಸಂಗಡ ಗಂಧಮಾವದನ ಪರ್ವತಕ್ಕೆ ಹೋದಳು. ಅವಳು ಹರಿಶ್ಚಂದ್ರ ರಾಜನ ಮಗಳಿದ್ದಳು. ಅವಳು ಸರ್ವ ಅಲಂಕಾರಗಳನ್ನು ತ್ಯಜಿಸಿ ಒಂದೇ ವಸ್ತ್ರವನ್ನುಟ್ಟು ಪತಿ ಸಂಗಡ ಹೊರಟು ಹೋದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಮಂಜುಳಾ ಮಾತಾಜಿ. ಗಾಯತ್ರಿ ಮಾಡಿದಿರಲ್ಲ ಮಾತಾಜಿ, ಗಾಯತ್ರಿಗೆ ಅನ್ಮ್ಯೂಟ್ ಮಾಡಿ. ಓದಿ. ಸರ್ವಾಲಂಕಾರಗಳನ್ನು ತ್ಯಜಿಸಿ ಒಂದೇ ವಸ್ತ್ರವನ್ನುಟ್ಟು ಪತಿಯ ಸಂಗಡ ಹೊರಟು ಹೋದಳು. ಕೃತವೀರ್ಯ ರಾಜನು ಗಂಧಮಾದನ ಪರ್ವತದ ಮೇಲೆ ಎಲ್ಲಿ ಹೋಯ್ತು ಮಾತಾಜಿ ತಪಶ್ಚರ್ಯದಿಂದ ಕೃಶನಾಗಿರುವವನು. ಅವನ ಮೈ ಎಲುವಿನ ಹಂದರವಾಗಿರುವುದನ್ನು ಅವನ ಪತ್ನಿ ಪದ್ಮಿನಿಯು ಕಂಡಳು. ಆಗ ಅವಳು ಸರ್ವಸ್ತ್ರೀಯರಲ್ಲಿ ಶ್ರೇಷ್ಠವಾದ ಮಹಾಪತಿವ್ರತ ಅನಸೂಯ ಅವಳ ಹತ್ತಿರ ಹೋಗಿ ನಮ್ರಳಾಗಿ ಅವಳನ್ನು ಕೇಳಿದಳು. ಹೇ ಪತಿವ್ರತೆಯಾದ ಅನಸೂಯೆ, ನನ್ನ ಪತಿ ಕೃತವೀರ್ಯನು ತಪ ಮಾಡುತ್ತಾ ಕುಳಿತು 10,000 ವರ್ಷ ಕಳೆದವು. ಆದರೂ ಎಲ್ಲರ ಕಷ್ಟವನ್ನು ನಾಶ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಸಿದ್ಧನಾಗುವಂತೆ ಭಗವಾನ್ ವಿಷ್ಣು ಇನ್ನು ಮೇಲೆ ನಮ್ಮ ಮೇಲೆ ಪ್ರಸನ್ನನಾಗಲಿಲ್ಲ. ಹರೇ ಕೃಷ್ಣ ಮಾತಾ. ಗಾಯತ್ರಿ ಮಾತಾಜಿ. ಎಲೆ ಮಹಾಭಾಗ್ಯವತಿ ಅನಸೂಯ, ಭಗವಂತನು ನಮ್ಮ ಮೇಲೆ ಸದಾ ಪ್ರಸನ್ನನಾಗುವಂತ ಯಾವ ವ್ರತವನ್ನು ನಾನು ಮಾಡಲಿ ಅಂತ ವ್ರತವನ್ನು ನನಗೆ ಹೇಳು. ಅದರಿಂದ ಬಲಿಷ್ಠನು ಚಕ್ರವರ್ತಿಯಾಗುವಂತ ಪುತ್ರ ನನಗೆ ಆಗುವನು. ಕಮಲದಂತ ನೇತ್ರವುಳ್ಳ ಆ ಪದ್ಮಿನಿಯ ಮಾತು ಕೇಳಿ ಅನಸೂಯೆಯು ಆನಂದದಿಂದ ಅವಳಿಗೆ ವ್ರತವನ್ನು ಹೇಳಿದಳು. ಹೇ ಸುಂದರಿಯಾದ ಪದ್ಮಿನಿಯೇ, 12 ತಿಂಗಳಿಗಿಂತ ಬೇರೆಯಾದ ಅಧಿಕ ಮಾಸವು ಬಂದಿರುವುದು. ಈ ಅಧಿಕ ತಿಂಗಳು 32 ತಿಂಗಳಲ್ಲಿ ಯಾವುದಾದರೊಂದು ತಿಂಗಳು ಬರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಓದ್ಲಾ? ನೀವು ಓದಿದ್ದೀರೇನಲ್ಲ ಮಾತಾಜಿ? ಇಲ್ಲ ಮಾತಾಜಿ, ಓದಿಲ್ಲ. ಓದಿ ಮಾತಾಜಿ. ಈ ಅಧಿಕ ತಿಂಗಳವು 32 ತಿಂಗಳಲ್ಲಿ ಯಾವುದಾದರೊಂದು ತಿಂಗಳು ಬರುತ್ತದೆ. ಅದರಲ್ಲಿ 2 ಏಕಾದಶಿಯು ಇರುತ್ತವೆ. ಅದರಲ್ಲಿಯ ಪದ್ಮಿನಿ ಎಂಬ ಏಕಾದಶಿಯು ಬಹಳ ಶ್ರೇಷ್ಠವಾದದ್ದು. ಆ ಏಕಾದಶಿಯ ವ್ರತವು ವಿಧಿಪೂರ್ವಕವಾಗಿ ಮಾಡಬೇಕು. ಆ ದಿನ ಉಪವಾಸ ಮಾಡಬೇಕು ಮತ್ತು ಜಾಗರಣೆ ಮಾಡಬೇಕು. ಆದ್ದರಿಂದ ಭಗವಂತನು ಬೇಗ ಪ್ರಸನ್ನನಾಗುತ್ತಾನೆ ಮತ್ತು ಪುತ್ರ ಪ್ರಾಪ್ತಿಯಾಗುತ್ತದೆ. ಧರ್ಮರಾಜ ಕಧರ್ಮ ಋಷಿ ಮಗಳಾದ ಅನಸೂಯೆಯು ಪದ್ಮಿನಿ ಏಕಾದಶಿಯ ಎಲ್ಲಾ ವ್ರತ ವಿಧಾನವನ್ನು ಪದ್ಮಿನಿಗೆ ಹೇಳಿದಳು. ಆ ನಂತರ ಆ ಪದ್ಮಿನಿಯು ಅನಸೂಯೆಯು ಹೇಳಿದಂತೆ ವಿಧಿಪೂರ್ವಕವಾಗಿ ಏಕಾದಶಿಯ ವ್ರತ ಮಾಡಿದಳು. ಏಕಾದಶಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ, ಆವಾಗ್ಲೇನೆ ಅನ್ಮ್ಯೂಟ್ ಮಾಡಿದ್ದೆ ನಿಮಗೆ ನಾನು, ನೀವು ಬೇಗ ಕೇಳಿಸ್ಲಿಲ್ಲ ಮಾತಾಜಿ. ಹಾ, ಈ ಕಡೆ ಇವಾಗ ಎಲೈ ಪದ್ಮಿನಿ ಅಲ್ಲಿಂದ ಓದ್ಬೇಕಲ್ವ ಮಾತಾಜಿ? ಎಲೈ ಪದ್ಮಿನಿಯೇ, ನಾನು ನಿನಗೆ ಪ್ರಸನ್ನನಾಗಿರುವನು. ಮೇಲೆ ಮಾಡ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರಿ. ಇಲ್ಲಿಂದ ಹೇಳ್ಬೇಕು. ಏಕಾದಶಿ ಇಲ್ಲಿಂದ ಆ ನಂತರ ಪದ್ಮಿನಿಯು ಅನಸೂಯೆಯು, ಅದಾದ್ಮೇಲೆ ನೆಕ್ಸ್ಟ್ ಇದೆ ನೋಡಿ ಏಕಾದಶಿ ದಿನ ಅವಳು ಅಲ್ಲಿಂದ ಮಾತಾಡಿ.
ನೀರು ಸಹ ಕುಡಿ. ಏಕಾದಶಿ ದಿನ ಅವಳು ನೀರು ಸಹ ಕುಡಿಯದೆ ಉಪವಾಸ ಮಾಡಿದಳು. ಆ ರಾತ್ರಿ ನೃತ್ಯ ಗೀತಾದಿಗಳನ್ನು ಮಾಡಿ ಭಗವಂತನ ಮುಂದೆ ಜಾಗರಣೆ ಮಾಡಿದಳು. ಆ ವ್ರತ ಪೂರ್ಣವಾಗುತ್ತಲೇ ಭಗವಂತನಾದ ವಿಷ್ಣು ಬಹಳ ಪ್ರಸನ್ನನಾದನು ಮತ್ತು ಗರುಡನ ಹೆಗಲೇರಿ ಪದ್ಮಿನಿಯ ಹತ್ತಿರ ಬಂದನು. ಎಲೈ ಪದ್ಮಿನಿಯೇ, ನಾನು ನಿನಗೆ ಪ್ರಸನ್ನನಾಗಿರುವನು. ಯಾವುದಾದರೂ ವರವನ್ನು ಬೇಡಿಕೋ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೂರು ಮೇಲೋಟಾಗಿದೆಯಲ್ಲ ಮಾತಾಜಿ, ಯಾವುದಾದರೂ ಮೇಲಿದೆ ಮೇಲೆ ಕೆಳಗಡೆನೆ ಇದೆ ನೋಡಿ ಮಾತಾಜಿ. ಯಾವ್ದಾದ್ರು ವರವನ್ನು ಬೇಡಿಕೋ. ಯಾವುದಾದರೂ ವರವನ್ನು ಬೇಡಿಕೋ. ಆ ಮಾತು ಕೇಳಿ ಪದ್ಮಿನಿಯು ಸಂತೋಷ ಹೊಂದಿ ಭಗವಂತನ ಸ್ತುತಿ ಮಾಡಹತ್ತಿದಳು. ಯಾವ ವರನ್ನು ಕೊಡುವುದಾದರೂ ನನ್ನ ಪತಿಗೆ ಕೊಡಿರಿ. ಇದನ್ನು ಕೇಳಿ ಭಗವಂತನಾದ ಜನಾರ್ದನನು ಅನ್ನುತ್ತಾನೆ, ನನಗೆ ಅಧಿಕ ತಿಂಗಳಿಗಿಂತಲೂ ಬೇರೆ ಯಾವ ತಿಂಗಳು ಪ್ರಿಯವಿಲ್ಲ. ಹೇ ಸುಂದರವಾದ ಪದ್ಮಿನಿಯೇ, ನೀನು ಆ ತಿಂಗಳ ಏಕಾದಶಿಯ ಉಪವಾಸವನ್ನು ವಿಧಿಪೂರ್ವಕವಾಗಿ ಮಾಡಿರುವೆ. ಎಲೈ ಕಲ್ಯಾಣಿ, ಆ ವ್ರತದಿಂದ ನಾನು ಪ್ರಸನ್ನನಾಗಿರುವೆ. ನಿನ್ನ ಪತಿಗೆ ಇಚ್ಛೆಯಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ನಿನ್ನ ಪತಿಗೆ ಇಚ್ಛೆಯಿಂದ ವರವನ್ನು ಬೇಡುವ ಕಾರಣ ನಿನ್ನ ಪ್ರಿಯ ಪತ್ನಿಯು ನನ್ನ ತಪಶ್ಚರ್ಯ ಕಾಲದಲ್ಲಿ ನಿನ್ನ ತಪಸ್ಸನ್ನು ಸಿದ್ಧವಾಗಲೆಂದು ಪದ್ಮಿನಿ ಏಕಾದಶಿನಿಯ ಉಪೋಷಣ ಮಾಡಿ ನನ್ನನ್ನು ಪ್ರಸನ್ನಗೊಳಿಸಿರುವಳು. ಭಗವಾನ್ ವಿಷ್ಣುವಿನ ಈ ಮಾತು ಕೇಳಿ ಕೃತವೀರ್ಯ ರಾಜನಿಗೆ ಬಹಳ ಆನಂದವಾಯಿತು. ಅವನು ಕೃತ ಕರ್ತೃನಾದನು. ಮುಂದೆ ಅವನು ತನ್ನದಾದ ಮಹಿಷ್ಮತಿ ನಗರಕ್ಕೆ ಬಂದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಿತ್ರ ಹರೇ ಕೃಷ್ಣ ಮಾತಾಜಿ. ಪಟ್ಟಣದ ಜನರಿಗೆಲ್ಲ ಪಟ್ಟಣದ ಜನರಿಗೆಲ್ಲ ತುಂಬಾ ಸಂತೋಷವಾಯಿತು. ಸ್ವಲ್ಪ ದಿನದಲ್ಲಿಯೇ ಕೃತವೀರ್ಯ ರಾಜನ ಪತ್ನಿ ಪದ್ಮಿನಿಯಿಂದ ಕಾರ್ತ್ಯವೀರ್ಯನೆಂಬ ಮಗನು ಹುಟ್ಟಿದನು. ಅವನು ಮಹಾಬಲಾಢ್ಯನಿದ್ದನು. ಅವನ ಸರಿಸಮಾನ ಯಾವ ಮನುಷ್ಯರು ಇರಲಿಲ್ಲ. ಆದ್ದರಿಂದ ದಶಮುಖ ರಾವಣನನ್ನು ಸೋಲಿಸಲು ಸಾಧ್ಯವಾಯಿತು. ಗದಾ ಧರಿಸುವ ಚಕ್ರಪಾಣಿ ಭಗವಂತನಾದ ನಾರಾಯಣನ ಹೊರತಾಗಿ ಕಾರ್ತ್ಯವೀರ್ಯ ರಾಜನನ್ನು ಗೆಲ್ಲುವುದು ಮೂರು ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದುದರಿಂದ ಧನ್ಯವಾದಗಳು. ಆದ್ದರಿಂದ ನಾರದ ಕಾರ್ತಿವೀರ್ಯ ರಾಜನು ರಾವಣ ಎಲ್ಲೋಯ್ತು ಮಾತಾಜಿ ಗೆದ್ದನು. ಇದರಲ್ಲಿ ನಿನಗೆ ಎಲ್ಲೋಯ್ತು ಮಾತಾಜಿ. ರಾಜನು ರಾವಣನನ್ನು ಗೆದ್ದನು. ರಾಜನು ಕಾರಣವಿಲ್ಲ ರಾವಣನನ್ನು ಗೆದ್ದನು. ಅದೇ ಅಲ್ಲಿಂದ ಓದ್ದೆ ಮಾತಾಜಿ. ರಾಜನು ನಿನಗೆ ಆಶ್ಚರ್ಯವೆನಿಸುವ ಕಾರಣವಿಲ್ಲ. ಇದರಲ್ಲಿ ನಿನಗೆ ಆಶ್ಚರ್ಯವೆನಿಸುವ ಕಾರಣವಿಲ್ಲ. ಅಧಿಕ ತಿಂಗಳ ಪ್ರಭಾವದಿಂದ ಮತ್ತು ಆ ತಿಂಗಳಲ್ಲಿಯ ಪದ್ಮಿನಿ ಏಕಾದಶಿ ಉಪವಾಸವನ್ನು ಮಾಡಿದ್ದರಿಂದ ದೇವಾದೇವನಾದ ವಿಷ್ಣು ಮಹಾಬಲ ಕಾರ್ತಿವೀರ್ಯ ವ್ರತವನ್ನು ಪುತ್ರನನ್ನು ಕೊಟ್ಟನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಾಂತಾಮಣಿ ಮಾತಾಜಿ. ಯಾವಾಗ್ಲೇ ಸರಿ ಮತ್ತೆ ಕಾಂತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುಲತ್ಸ್ಯ ಋಷಿಗಳು ನಾರದನಿಗೆ ಹೀಗೆ ಹೇಳಿದರು. ಮತ್ತೆ ಆ ಋಷಿಗಳು ಪ್ರಸನ್ನ ಚಿತ್ತದಿಂದ ಹೊರಟು ಹೋದರು. ಶ್ರೀ ಕೃಷ್ಣನು ಅನ್ನುತ್ತಾನೆ, ಧರ್ಮರಾಜ, ನೀನು ಕೇಳಿದ್ದರಿಂದ ಅಧಿಕ ತಿಂಗಳಲ್ಲಿಯ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಉತ್ತಮವಾದ ವ್ರತವನ್ನು ನಾನು ನಿನಗೆ ಹೇಳಿದೆನು. ಯಾವ ಜನರು ಈ ಪದ್ಮಿನಿ ಏಕಾದಶಿಯ ವ್ರತ ಮಾಡುತ್ತಾರೋ ಅವರೆಲ್ಲರೂ ಹರಿಪಾದ ಸೇರುತ್ತಾರೆ. ಹೇ ಧರ್ಮರಾಜ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇ ಧರ್ಮರಾಜ, ನಿನಗೆ ನಿನ್ನ ಮನಸ್ಸಿನಲ್ಲಿಯೇ ಇಚ್ಛೆ ಪೂರ್ಣವಾಗಬೇಕಿದ್ದರೆ ನೀನು ಈ ವ್ರತವನ್ನು ಮಾಡು. ಶ್ರೀಕೃಷ್ಣನ ಈ ಮಾತು ಕೇಳಿ ಧರ್ಮರಾಜನಿಗೆ ಬಹಳ ಆನಂದವಾಯಿತು. ಅವನು ತನ್ನ ತಮ್ಮಂದಿರ ಸಹಿತವಾಗಿ ಏಕಾದಶಿಯ ವ್ರತವನ್ನು ವಿಧಿಪೂರ್ವಕವಾಗಿ ಮಾಡಿದನು. ಸೂತರು ಅನ್ನುತ್ತಾರೆ, ಎಲೆ ಬ್ರಾಹ್ಮಣ, ನೀ ಕೇಳಿದ್ದರಿಂದ ನಾನು ಅಧಿಕ ತಿಂಗಳಲ್ಲಿಯೇ ಪದ್ಮಿನಿ ಏಕಾದಶಿಯ ಮಹತ್ವವನ್ನು ಹೇಳಿದೆನು. ಇದು ಬಹಳ ಪುಣ್ಯಕರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಇದು ಬಹಳ ಪುಣ್ಯಕಾರಕವೂ ಪವಿತ್ರವೂ ಮತ್ತು ಪಾಪನಾಶಕವೂ ಇರುವುದು. ಇನ್ನು ನಿನಗೆ ಮತ್ತೇನು ಕೇಳುವುದಿದ್ದರೆ ಕೇಳು.
ಯಾವ ಜನರು ಅಧಿಕ ತಿಂಗಳಲ್ಲಿಯೂ ಶುಕ್ಲ ಪಕ್ಷದಲ್ಲಿ ಏಕಾದಶಿಯ ವ್ರತ ಭಕ್ತಿ ಭಾವದಿಂದ ಮಾಡುತ್ತಾರೋ ಅವರು ಪೃಥ್ವಿಯಲ್ಲಿ ಧನ್ಯರಾಗುತ್ತಾರೆ. ಯಾರು ಏಕಾದಶಿಯ ಸಮಗ್ರ ವಿಧಿಯನ್ನು ಕೇಳುತ್ತಾರೋ ಅವರಿಗೂ ಪುಣ್ಯ ಬರುತ್ತದೆ. ಹರೇ ಯಾರು ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೊಂದು ಇಬ್ಬರು ಇದ್ದಾರೆ, ಸ್ವಲ್ಪ ಕೊಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರ್ನಿಕಾ ಕೆರೆ ಮಾತಾಜಿ. ಯಾರು ಏಕಾದಶಿಯ ಮಹಾತ್ಮೆಯನ್ನು ಸಂಪೂರ್ಣ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರೆಲ್ಲರೂ ವೈಕುಂಠಕ್ಕೆ ಹೋಗುತ್ತಾರೆ. ಅಧಿಕ ತಿಂಗಳಲ್ಲಿಯ ಕಮಲಾ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಅಯ್ಯೋ ಭವ್ಯ ಮಾತಾಜಿ, ಸಾರಿ ಮಾತಾಜಿ. ಆಮೇಲೆ ಮತ್ತೊಂದು ಇಲ್ಲ, ಓದಿದ್ದಾರೆ. ಇದು ಎಲ್ಲ ಸೆಕೆಂಡ್ ರೌಂಡ್ ಮಾತಾಜಿ. ಭವ್ಯ ಮಾತಾಜಿ ಅವರು ಓದಿಲ್ಲ ಅನ್ಸುತ್ತೆ. ಕೊನೆಯದಾಗಿ ಓದಿ ಮಾತಾಜಿ, ಅನ್ಮ್ಯೂಟ್ ಮಾಡಿ ಅವ್ರಿಗೆ. ಭವ್ಯ ಮಾತಾಜಿ ಓದಿಲ್ಲ ಮಾತಾಜಿ. ಓಕೆ, ಭವ್ಯ ಮಾತಾಜಿ ಇಲ್ಲಿಂದ ಓದಿ ಒಂದು ಪ್ಯಾರಾಗ್ರಾಫ್. ಎಲ್ಲಿಂದ ಓದಿ ಮಾತಾಜಿ? ಯಾರು ಏಕಾದಶಿಯ ಸಮಗ್ರ ವಿಧಿಯನ್ನು ಇಲ್ಲಿದೆ ಅಲ್ಲಿ ಯಾರು ಏಕಾದಶಿಯ ಸಮಗ್ರ ವಿಧಿಯನ್ನು ಕೇಳುತ್ತಾರೋ ಅವರಿಗೂ ಪುಣ್ಯ ಬರುತ್ತದೆ. ಯಾರು ಏಕಾದಶಿಯ ಮಹಾತ್ಮೆಯನ್ನು ಸಂಪೂರ್ಣ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರೆಲ್ಲರೂ ವೈಕುಂಠಕ್ಕೆ ಹೋಗುತ್ತಾರೆ. ಅಧಿಕ ತಿಂಗಳಲ್ಲಿಯ ಕಮಲಾ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಪುರುಷೋತ್ತಮ ಮಾಸದ ಈ ಒಂದು ಏಕಾದಶಿ ಬಹಳ ಪುಣ್ಯಕರ, ಬಹಳ ಶ್ರೇಷ್ಠವಾದದ್ದು. ಯಾಕಂದ್ರೆ 3 ವರ್ಷಕ್ಕೊಮ್ಮೆ ಬರುವಂತಹ ಈ ಏಕಾದಶಿಗಳು 2 ಏಕಾದಶಿ, ಒಂದು ಕೃಷ್ಣ ಪಕ್ಷ ಮತ್ತೆ ಒಂದು ಶುಕ್ಲ ಪಕ್ಷದ ಏಕಾದಶಿ, ಪುರುಷೋತ್ತಮ ಮಾಸದ್ದು. ಹಾಗಾಗಿ ಕಮಲ ಕೇಳೋಣ ಇವತ್ತು ಏನಿದೆ ಅಂತ. ಇಲ್ಲಿ 2 ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಥೆಯನ್ನ ಕೊಟ್ಟಿದ್ದಾರೆ. ಅವೆರಡನ್ನು ಕೂಡ ನೋಡೋಣ. ಪದ್ಮಿನಿ ಏಕಾದಶಿ ಅಥವಾ ಕಮಲಾ ಏಕಾದಶಿ. ಪದ್ಮಿನಿ ಅಂತಂದ್ರು ಒಂದೇ, ಕಮಲ ಅಂದ್ರೂ ಒಂದೇ. ಪದ್ಮಕ್ಕೆನೆ ಕಮಲ. ಹಾಗಾಗಿ ಇಲ್ಲಿ ಈ ಭವಿಷ್ಯೋತ್ತರ ಪುರಾಣದಲ್ಲಿ ಇದಕ್ಕೆ ಪದ್ಮಿನಿ ಏಕಾದಶಿ ಅಂತ ಕರೀತಾರೆ. ಮತ್ತೆ ಈ ಪದ್ಮ ಪುರಾಣದಲ್ಲಿ ಇದಕ್ಕೆ ಕಮಲಾ ಏಕಾದಶಿ ಅಂತ ಕರೀತಾರೆ. ಆದ್ರೆ ಅರ್ಥ 2 ಒಂದೇ. ಮತ್ತೆ ಈ 2 ಏಕಾದಶಿಗಳು ಕೇವಲ ಅಧಿಕ ಮಾಸದಲ್ಲಿ ಮಾತ್ರ ಬರುವಂತದ್ದು. ಇನ್ನೊಂದಿದೆ, ಈಗ ಇದು ಶುಕ್ಲ ಪಕ್ಷ, ಕೃಷ್ಣ ಪಕ್ಷದಲ್ಲಿ ಒಂದು ಬರುತ್ತೆ. ಇವು 2 ಕೇವಲ ಅಧಿಕ ಮಾಸದಲ್ಲಿ ಬರುವಂತದ್ದು. ಅಂದ್ರೆ ಒಟ್ಟಾರೆ 24 ಬರಬೇಕು ಏಕಾದಶಿಗಳು. ಪ್ರತಿ ವರ್ಷ 24 ಇರುತ್ತೆ. ತಿಂಗಳಲ್ಲಿ 2 ಅಂತಂದ್ರೆ 12 ತಿಂಗಳುಗಳಲ್ಲಿ 24 ಆಯ್ತು. ಆದ್ರೆ ಅಧಿಕ ಮಾಸ ಯಾವಾಗ ಇರುತ್ತೋ ಅವಾಗ 26 ಏಕಾದಶಿಗಳು ಬರುತ್ತೆ. ಅದಕ್ಕೋಸ್ಕರ ಬಹಳ ಶ್ರೇಷ್ಠವಾದ ಮಾಸ ಈ ಅಧಿಕ ಮಾಸ ಅಂತ ಹೇಳ್ತಾರೆ. ಬಹಳಷ್ಟು ಜನರು ಇದರ ಬಗ್ಗೆ ತಪ್ಪು ತಿಳುವಳಿಕೆ ಇದೆ. ಮಲ ಮಾಸ ಅಂತ ಹೇಳ್ತಾರೆ. ಈ ಮಾಸಗಳಲ್ಲಿ ಯಾರೂನು ಕೂಡ ಪುಣ್ಯ ಕಾರ್ಯಗಳನ್ನ ಮಾಡೋದಿಲ್ಲ. ಕೆಲವೊಂದು ಜನರು ಬಹಳ ಈ ಒಂದು ಮಾಸವನ್ನ ಎಲ್ಲ ದೇವತೆಗಳು ಮಲ್ಕೊಂಡಿರ್ತಾರೆ ಅಂತ ಹೇಳಿ ಶಯನ ಒಂದು ಏಕಾದಶಿ ನಾವು ಏನ್ ತಿಳ್ಕೊಂಡ್ವೋ ಅಲ್ಲಿ ಭಗವಂತ ಶಯನ ಮಾಡ್ತಾ ಇರ್ತಾನೆ, ದೇವತೆಗಳು ಶಯನ ಮಾಡ್ತಾ ಇರ್ತಾರೆ ಅಂತ ಮಲಗಿರ್ತಾರೆ ಅಂತ. ಅದಕ್ಕೋಸ್ಕರ ಯಾವುದೇ ಪುಣ್ಯ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಂಗಳ ಕಾರ್ಯಗಳ ನಡೆದೇ ಇದ್ರುನು ಭಗವಂತನಿಗೋಸ್ಕರ ಭಕ್ತಿ ಬಹಳ ಉನ್ನತವಾದಂತಹ ಏನು ಮಾಡುವ ಮಾಸ ಈ ಪುರುಷೋತ್ತಮ ಮಾಸ ಅಂತ. ನೋಡೋಣ ಇಲ್ಲಿ ಏನು ಈ ಏಕಾದಶಿ ಹೇಳುತ್ತೆ. ಮೊದಲು ನಾನು ಈ ಪದ್ಮ ಪುರಾಣದಲ್ಲಿ ಹೇಳಿರುವಂತಹ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳ್ತೇನೆ. ಆಮೇಲೆ ಇಲ್ಲಿ ಹೇಳಿರುವಂತಹ ಕಥೆಯನ್ನ ನಾನು ನಿಮ್ಗೆ ವಿವರಣೆ ಕೊಡ್ತೀನಿ. ಈ ಪದ್ಮ ಪುರಾಣದಲ್ಲಿ ಇದಕ್ಕೆ ಒಂದು ಕಥೆ ಇದೆ. ಆ ಪದ್ಮ ಪುರಾಣದಲ್ಲಿ ಇದಕ್ಕೆ ಕಮಲಾ ಏಕಾದಶಿ ಅಂತ ಹೇಳ್ತಾರೆ. ಈ ಪದ್ಮ ಪುರಾಣದಲ್ಲಿ ಕೃಷ್ಣ ಯುಧಿಷ್ಠಿರನಿಗೆ ಈ ಕಥೆಯನ್ನ ಹೇಳ್ತಾನೆ. ಏನಂದ್ರೆ ಈ ಅಧಿಕ ಮಾಸದಲ್ಲಿ ಈ ಪುರುಷೋತ್ತಮ ರೂಪ ಅಂತ ಹೇಳ್ತೀವಿ. ಯಾಕೆ ಮಾಸ ಅಂದ್ರೆ ಪುರುಷೋತ್ತಮ ಮಾಸ. ಈಗಾಗಲೇ ಪುರುಷೋತ್ತಮ ಮಾಸ ಯಾಕೆ ಅಂತ ನಾನು ನಿಮ್ಗೆ ಒಂದು ಕಥೆಯನ್ನು ಕೂಡ ಹೇಳಿದ್ದೆ. ಪುರುಷೋತ್ತಮ ಅನ್ನುವಂಥ ಒಬ್ಬ ದೇವತೆ ಈ ಒಂದು ತಿಂಗಳಿನಲ್ಲಿ ನನಗೆ ಯಾವುದೇ ಮಂಗಳಕರ ಕಾರ್ಯ ಇಲ್ಲ, ಹಾಗಾಗಿ ನನ್ನ ಅವಶ್ಯಕತೆ ಇಲ್ಲ ಅಂತ ಅವಳು ನೊಂದ್ಕೊಂಡಾಗ ಭಗವಂತ ಇಲ್ಲ, ನಿನ್ನ ಒಂದು ಪ್ರಾಮುಖ್ಯತೆ ಈ ಒಂದು ಅಧಿಕ ಮಾಸದಲ್ಲಿ ಬಹಳ ಇದೆ. ಯಾಕಂದ್ರೆ 3 ತಿಂಗಳಿಗೊಮ್ಮೆ ಬರೋದ್ರಿಂದ ನಿನ್ನನ್ನ ಎಲ್ಲರೂ ಅಲ್ಲಗಳಿತಾರೆ. ಆದ್ರೆ ಈ ಒಂದು ಮಾಸದಂದು ನಾನು ನಿನಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಪುರುಷೋತ್ತಮ ಅಂತ ಹೇಳಿ ಹೆಸರಿಟ್ಟು ಆ ಮಾಸಕ್ಕೆ ನನ್ನ ಮಾಸದ ಹೆಸರನ್ನ ಕೊಡ್ತೀನಿ ಅಂತ ಹೇಳಿ ಪುರುಷೋತ್ತಮ ಮಾಸ ಅನ್ನುವಂತಹ ಅಧಿಕ ಮಾಸಕ್ಕೆ ಹೆಸರನ್ನ ಭಗವಂತ ಕೊಟ್ಟ. ಅದೀಗಾಗ್ಲೇ ನಿಮ್ಗೆ ಗೊತ್ತು. ಮತ್ತೆ ಪುರುಷೋತ್ತಮ ಮಾಸದಲ್ಲಿ ನಾವು ಯಾರು ಚಿಂತನೆಯನ್ನ ಮಾಡ್ಬೇಕು, ಯಾರ ಒಂದು ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಅದೇ ಚತುರ್ಭುಜ ಬ್ರಹ್ಮನ ಒಂದು ಪೂಜೆ, ಅಂದ್ರೆ ಕೃಷ್ಣನ ಪೂಜೆಯನ್ನ ನಾವು ಮಾಡ್ತೀವಿ. ಆದ್ರೂ ಕೂಡ ಈ ಪುರುಷೋತ್ತಮ ಮಾಸದಲ್ಲಿ ಚತುರ್ಭುಜ ಬ್ರಹ್ಮ ಅಲ್ಲ, ಚತುರ್ಭುಜ ವಿಷ್ಣು ವಿನ ಒಂದು ಈ ಪದ್ಮ, ಶಂಖ, ಗದಾ, ಚಕ್ರ
ಹೊಂದಿರುವಂತಹ ವಿಷ್ಣುವನ್ನ ನಾವು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ಪುರುಷೋತ್ತಮ ಮತ್ತೆ ಶ್ರೀಧರ ಅಂತಾನೂ ಕೂಡ ಹೇಳ್ತಾರೆ. ಅಂದ್ರೆ ಈ 4 ಕೈಗಳಲ್ಲಿ, ವಿಷ್ಣುವಿನ 4 ಕೈಗಳಲ್ಲಿ ಮೊದಲನೇ ಬಲಗೈಯಲ್ಲಿ ಮೇಲೆ 4 ಅಂತಂದ್ರೆ ಮೇಲೊಂದು ಕೆಳಗೊಂದು ಕೈ ಇರುತ್ತೆ. ಬಲಗೈನ ಮೇಲಿನ ಭಾಗದಲ್ಲಿ ಪದ್ಮ ಹಿಡಿದಿರ್ತಾರೆ, ಬಲಗೈನ ಕೆಳಗಿನ ಭಾಗದಲ್ಲಿ ಗದೆ ಹಿಡಿದಿರ್ತಾರೆ, ಮತ್ತೆ ಎಡಗೈನ ಮೇಲ್ಭಾಗದಲ್ಲಿ ಶಂಖ ಹಿಡಿದಿರ್ತಾರೆ, ಎಡಗೈನ ಕೆಳಭಾಗದಲ್ಲಿ ಚಕ್ರ ಹಿಡಿದಿರ್ತಾರೆ. ಹಾಗಾಗಿ ಪದ್ಮ, ಶಂಖ, ಗದಾ, ಚಕ್ರ ಇವೆಲ್ಲವುಗಳನ್ನ ಹೊಂದಿದಂತಹ ವಿಷ್ಣುವಿನ ಪೂಜೆಯನ್ನ ಈ ಒಂದು ಮಾಸದಲ್ಲಿ ಮಾಡಬೇಕು ಅಂತ ಉಲ್ಲೇಖಗಳಿದೆ ಎಲ್ಲಿ ಪದ್ಮ ಪುರಾಣಗಳಲ್ಲಿ. ಮತ್ತೆ ಈ ಮಾಸದಲ್ಲಿ ಮಾಡ್ಬೇಕಾಗಿರೋದು ಏನು? ಅತ್ಯಂತ ಭಗವಂತನ ಒಂದು ಉಪಾಸನೆಯನ್ನ ಮಾಡ್ಬೇಕು ಅಂತ ಹೇಳುತ್ತೆ. ಅದಕ್ಕೂ ಶ್ರೇಷ್ಠವಾದದ್ದು ಜಪ ಮಾಡುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂಥದ್ದು. ಈ ಒಂದು ಪದ್ಮ ಪುರಾಣದಲ್ಲಿ ಹೇಳಿರೋ ಹಾಗೆ ಮನೆಯಲ್ಲಿ ಅಂದ್ರೆ ಜಪ ಮಾಡೋದಾದ್ರೆ ನಾವು ಏನ್ ಮಾಡ್ತೇವೆ, ಬಹಳಷ್ಟು ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಕೆಲವೊಬ್ರು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ, ಇನ್ನು ಕೆಲವೊಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ನು ಕೆಲವೊಬ್ರು ಮನೆಯಲ್ಲಿ ಉಳಿತಾರೆ. ಸೊ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ಜಪವನ್ನ ಮತ್ತೆ ಈ ಒಂದು ಮಾಸದ ಆಚರಣೆಯನ್ನ ಮಾಡ್ತಾರೆ, ಅಥವಾ ಏಕಾದಶಿಯ ಆಚರಣೆಯನ್ನ ಮಾಡ್ತಾರೆ. ಆದ್ರೆ ಯಾವ ತರ ಮಾಡೋದ್ರಿಂದ, ಯಾವ ಸ್ಥಳದ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ತರದ ಲಾಭ ಸಿಗುತ್ತೆ ಅನ್ನೋದನ್ನು ಕೂಡ ಈ ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ. ಈಗ ನಾನು ಮನೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತೀನಿ ಅಂತ ಹೇಳಿದಾಗ ನನಗೆ 1 ಪಟ್ಟಷ್ಟು ಪುಣ್ಯ ಬರುತ್ತೆ. ಅಂದ್ರೆ ಈ ಒಂದು ಏಕಾದಶಿಯ ದಿನ ನಾನು ಮನೆಯಲ್ಲಿ ಸಂಪೂರ್ಣವಾಗಿ ಭಗವಂತನ ಉಪಾಸನೆ ಮಾಡ್ತೇನೆ ಅಂತಂದ್ರೆ ಉಪವಾಸ, ಭಗವಂತನ ಹತ್ತಿರ ಕೂತ್ಕೊಂಡು ನಾನು ಜಪ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ 1 ಪಟ್ಟಷ್ಟು ನನಗೆ ಪುಣ್ಯ ಸಿಗುತ್ತೆ. ಈಗ ನದಿ ತೀರದಲ್ಲಿ ಅಂತ ಹೇಳ್ತಾರೆ, ನದಿ ದಂಡೆಯಲ್ಲಿ ಹೋಗಿ ಅಲ್ಲಿ ಸ್ನಾನವನ್ನ ಮಾಡಿ ಶುಚಿಯಾಗಿ ಅವರನ್ನು ಕೂಡ ಅಲ್ಲಿ ಕೂತ್ಕೊಂಡು ಜಪ ಮಾಡ್ತಾರೆ. ಆ ನದಿ ದಡದಲ್ಲಿ ಅಥವಾ ತೀರದಲ್ಲಿ ಮಾಡೋದ್ರಿಂದ ನಮ್ಗೆ 2 ಪಟ್ಟರಷ್ಟು ಪುಣ್ಯ ಸಿಗುತ್ತೆ. ಮತ್ತೆ ಈ ಗೋವುಗಳ ಹಟ್ಟಿ ಅಂತ ಹೇಳ್ತೀವಿ, ಯಾಕಂದ್ರೆ ಅದು ಬಹಳ ಪುಣ್ಯಕರವಾದ ಶ್ರೇಷ್ಠ ಸ್ಥಳ ಅಂತ ಹೇಳ್ತೀವಿ. ಯಾವುದೇ ಒಂದು ಮಂಗಳಕರ ಕಾರ್ಯವನ್ನ ಮಾಡ್ಲಿಕ್ಕೆ, ಏನೇ ಕಾರ್ಯವನ್ನ ಪ್ರಾರಂಭ ಮಾಡೋದಕ್ಕೂ ಕೂಡ ಬಹಳ ಮಂಗಳಕರವಾದಂತು ಈ ಗೋವುಗಳ ಹಟ್ಟಿ. ಈ ಗೋವುಗಳ ಹಟ್ಟಿಯಲ್ಲಿ ನಾವು ಕೂತ್ಕೊಂಡು ಜಪವನ್ನ ಮಾಡಿದ್ರೆ ನಮಗೆ 1000 ಪಟ್ಟು ಪುಣ್ಯ ದೊರಕುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಯಜ್ಞ ಮಾಡುವಂತಹ ಜಾಗ, ಅದು ದೇವಸ್ಥಾನಗಳಲ್ಲಾಗಿರ್ಬಹುದು ಅಥವಾ ಯಜ್ಞ ಯಾಗಾದಿಗಳ ಸ್ಥಳ ಆಗಿರ್ಬಹುದು, ಆ ಶಾಲೆಯಲ್ಲಿ ಕೂತ್ಕೊಂಡು ಮಾಡಿದಾಗ ನಮ್ಗೆ 100ರಷ್ಟು ಪುಣ್ಯ ಒದಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಶಿವನ ದೇವಸ್ಥಾನದಲ್ಲಿ ಆ ಶಿವನ ಒಂದು ತೀರ್ಥಕ್ಷೇತ್ರದ ಜಾಗದಲ್ಲಿ ನಾವು ಕೂತ್ಕೊಂಡು ಮಾಡಿದಾಗ, ಯಾಕಂದ್ರೆ ಅವನು ವಿಷ್ಣುವಿನ ಹತ್ತಿರವಾದಂತಹ ಒಬ್ಬ ವೈಷ್ಣವ ಅಂತ ಹೇಳ್ತಾರೆ, ಹತ್ತಿರದ ಭಕ್ತ. ಹಾಗಾಗಿ 1,00,000 ಪಟ್ಟು ಪುಣ್ಯ ಸಿಗುತ್ತೆ ಶಿವನ ದೇವಸ್ಥಾನದಲ್ಲಿ ಮತ್ತೆ ತೀರ್ಥಕ್ಷೇತ್ರದಲ್ಲಿ ನಾವು ಜಪವನ್ನ ಮಾಡೋದ್ರಿಂದ. ಮತ್ತೆ ತುಳಸಿ ಒಂದು ಇಟ್ಟಿರುವಂತಹ ಜಾಗ ಅಥವಾ ತುಳಸಿಯ ಬುಡದಲ್ಲಿ ನಾವು ಕೂತ್ಕೊಂಡು ಜಪವನ್ನ ಮಾಡಿದ್ರೆ ಅದು ನಮ್ಗೆ 1,00,000 ಪಟ್ಟು ಪುಣ್ಯ ಕೊಡುತ್ತೆ. ಅದಕ್ಕೂ ಮಿಗಿಲಾಗಿ ಈಗ ಹೇಳಿರುವಂತಹ ಪದ್ಮಶಂಖ ಗದಾ ಚಕ್ರವನ್ನ ಧರಿಸಿದಂತಹ ವಿಷ್ಣುವಿನ ಅವತಾರದ ಒಂದು ಕ್ಷೇತ್ರಗಳಲ್ಲಿ ನಾವೇನಾದ್ರೂ ಕೂತ್ಕೊಂಡು ಜಪವನ್ನ ಮಾಡಿದಾಗ ಅನಂತ ಪಟ್ಟು ಪುಣ್ಯ ನಮ್ಗೆ ದೊರಕುತ್ತೆ ಅನ್ನೋದು ಪದ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಇದು ಈ ಒಂದು ಪದ್ಮಿನಿ ಏಕಾದಶಿಯ ಒಂದು ಮಹಿಮೆಯನ್ನ ಇಲ್ಲಿ ತಿಳಿಸಲಾಗಿದೆ. ಇನ್ನೂ ಕೂಡ ಮಹಿಮೆ ಇದೆ, ಅದು ಏನೇನ್ ಅನ್ನೋದನ್ನ ನಾವು ಕಥೆಯನ್ನ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ಮುಂದಿನ ಭಾಗವನ್ನ ನೋಡೋಣ. ಅಂದ್ರೆ ಮುಂದೆ ಇದು ಯಾವುದು ಈ ಒಂದು ಪದ್ಮ ಪುರಾಣದಲ್ಲಾಯ್ತು, ಈ ಭವಿಷ್ಯೋತ್ತರ ಪುರಾಣಗಳಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ನಾವಲ್ಲಿ ನೋಡೋಣ. ಈ ಪದ್ಮ ಪುರಾಣದಲ್ಲಿ ಹೇಳೋ ಹಾಗೆ ಈ ಅವಂತಿ ಅನ್ನುವಂತಹ ಒಂದು ಪಟ್ಟಣ, ಆ ಅವಂತಿ ಪಟ್ಟಣದಲ್ಲಿ ಶಿವಶರ್ಮ ಎಂಬ ಒಬ್ಬ ಬ್ರಾಹ್ಮಣ ಇರ್ತಿದ್ದ. ಆ ಶಿವಶರ್ಮ ಬ್ರಾಹ್ಮಣನಿಗೆ 5 ಜನ. ಕೇಳಿಸ್ತಾ ಇದೆಯಾ ಮಾತಾಜಿ? ನನ್ನ ವಾಯ್ಸ್ ಇದೆಯಾ? ಹರೇ ಕೃಷ್ಣ. ಎಸ್, ಈ ಕ್ಲಿಯರ್ ಕೇಳಿಸ್ತಾ ಇದೆಯಾ? ಆವಾಗ ಈಗ ನೋಡಿ, ಕಂಪೇರ್ ಮಾಡಿ, ಆವಾಗಿನ್ಕಿಂತ ಈಗ ಬೆಟರ್ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ, ಅವಾಗಿಂದಾನು ಕೇಳಿಸ್ತಾ ಇದೆ. ಅವ್ರು ಯಾರ್ದಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು. ಇಲ್ಲ ನಂದು ಇಲ್ಲ ಮಾತಾಜಿ, ಯಾರು ಮೆಸೇಜ್ ಹಾಕಿಲ್ಲ. ನಾನಿಲ್ಲಿ ಇದನ್ನ ಆಫ್ ಮಾಡಿದ್ದೆ, ನನ್ನ ಒಂದು ಮೈಕ್ ಆಫ್ ಇತ್ತು, ಅದಕ್ಕೆ ಕೇಳಿಸ್ ಕ್ಲಿಯರ್ ಆಗಿ ಇದೆ ಮಾತಾಜಿ. ಓಕೆ. ಅವಂತಿ ಎಂಬ ಪಟ್ಟಣದಲ್ಲಿ ಶಿವಶರ್ಮ ಎಂಬ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ, ಅವನು ಒಬ್ಬ ಒಳ್ಳೆಯ ಬ್ರಾಹ್ಮಣ, ಸದಾಚಾರವನ್ನ ಹೊಂದಿದಂತಹ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ 5 ಜನ ಗಂಡು ಮಕ್ಕಳಿದ್ರು. ಆ 5 ಜನ ಗಂಡು ಮಕ್ಕಳರಲ್ಲಿ ಮೊದಲನೆಯ 4 ಜನ ಮಕ್ಕಳು ಕೂಡ ತಮ್ಮ ತಂದೆಯನ್ನ ಹೋಲ್ತಾ ಇದ್ರು ಸದಾಚಾರದಲ್ಲಿ. ಆದ್ರೆ ಕೊನೆಯವನ ಹೆಸರು ಜಯಶರ್ಮ.
ಅವನ ಹೆಸರು ಹೇಗೆ ಜಯಶರ್ಮ ಹೊಂದಿತ್ತೋ ಅದರ ವಿರುದ್ಧವಾದಂತಹ ಒಂದು ಆಚಾರಗಳನ್ನ ಅವನು ಹೊಂದಿದ್ದ. ಅಂದ್ರೆ ದುಷ್ಟ ಬುದ್ಧಿಯವನು ಆಗಿದ್ದ. ಹಾಗಾಗಿ ಅವನ ತಂದೆಗೆ ಅಂದ್ರೆ ಶಿವಶರ್ಮನಿಗೆ ಅವನ ಈ ದುಷ್ಟ ಆಚಾರಗಳು, ಅವನ ದುಷ್ಟ ಬುದ್ಧಿ ಇಷ್ಟವಾಗದೆ ಆ ಮನೆಯನ್ನ ಬಿಟ್ಟು, ಈ ಒಂದು ಪಟ್ಟಣವನ್ನೇ ಬಿಟ್ಟು ಹೊರಗೆ ಹಾಕಿದ್ರು. ಆವಾಗ 5ನೇ ಮಗ ಮನೆಯಿಂದ ಹೊರಗೆ ಬಂದ ಕೂಡ್ಲೆ ಆ ಕಡೆ ಈ ಕಡೆ ಅಲೆದಾಡಿ ತಿರುಗಾಡ್ತಾ ಹೋದ. ಅವನು ಒಂದು ದಿನ ಅಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ತ್ರಿವೇಣಿ ಸಂಗಮ ಅಂತಂದ್ರೆ ತ್ರಿವೇಣಿ ಅಂದ್ರೆ 3 ನದಿಗಳ ಒಂದು ಸಂಗಮ. ಆ 3 ನದಿಗಳು ಗಂಗಾ, ಯಮುನಾ, ಸರಸ್ವತಿ. ಅದು ಪ್ರಯಾಗ ಜಾಗದಲ್ಲಿದೆ. ಅಂದ್ರೆ ಆ ತ್ರಿವೇಣಿ ಸಂಗಮ ದಾಟಿ ಪ್ರಯಾಗ ಎಂಬ ಒಂದು ಸ್ಥಳಕ್ಕೆ, ಅದು ಒಂದು ಬಹಳ ಪವಿತ್ರವಾದಂತಹ ಸ್ಥಳ. ಆ ಸ್ಥಳಕ್ಕೆ ಅವನು ಹೋಗಿ ತಲುಪಿದ. ಹೇಗೆ ಸ್ಥಳಗಳ ಮಹಿಮೆ ನಮ್ಮ ಒಂದು ತ್ರಿಗುಣಗಳ ಮೇಲೆಯೂ ಕೂಡ, ನಮ್ಮ ನಡವಳಿಕೆಯ ಮೇಲೆಯೂ ಕೂಡ ಪ್ರಭಾವವನ್ನ ಬೀರುತ್ತೋ, ಆ ಒಂದು ಸ್ಥಳದಿಂದ ಜಯಶರ್ಮನಿಗೆ ತಾನು ಈ ಒಂದು ಅವಂತಿ ಪಟ್ಟಣದಲ್ಲಿ ಮಾಡಿರುವಂತಹ, ತಮ್ಮ ಒಂದು ಊರಿನಲ್ಲಿ ಮಾಡಿರುವಂತಹ ತಪ್ಪುಗಳ ಅವನಿಗೆ ಅರಿವಾಯಿತು. ಅವನಿಗೆ ಪಾಶ್ಚಾತ್ತಾಪ ಆಯಿತು. ತಂದೆ ಮಾಡಿದ್ದು ತಪ್ಪಲ್ಲ, ನಾನು ಬಹಳ ತಪ್ಪು ಮಾಡದೆ ಅಂದ್ಕೊಂಡು ಅವನು ಪಾಶ್ಚಾತ್ತಾಪದ ಒಂದು ಬೆಗೆಯಲ್ಲಿ ಬೆಂದ. ಹೀಗಿರುವಾಗ ಆ ಒಂದು ಪ್ರಯಾಗ ತಲುಪಿದ್ಮೇಲೆ ಅಲ್ಲಿ ಹರಿಮಿತ್ರ ಎಂಬ ಒಬ್ಬ ಮುನಿಗಳು ಒಂದು ಆಶ್ರಮ ಅಲ್ಲಿ ಇತ್ತು. ಆ ಒಂದು ಕ್ಷೇತ್ರದ ಮಹಿಮೆ ಏನು ಅಂತಂದ್ರೆ, ಆ ಒಂದು ದಿನದ ಒಂದು ಮಹಿಮೆ ಏನು ಇತ್ತಂದ್ರೆ, ಇವನ ಪುಣ್ಯಕ್ಕಾಗಿ ಅವನ ಆ ದಿನ ಅಧಿಕ ಮಾಸದ ಒಂದು ದಿನ ಆಗಿತ್ತು. ಅಧಿಕ ಮಾಸ ಆಗಿತ್ತು. ಅಧಿಕ ಮಾಸದಲ್ಲಿ ಈ ಒಂದು ಏಕಾದಶಿಯ ಪ್ರಯುಕ್ತ ಅಲ್ಲಿ ಜನಸಂದಣಿ ನೆರೆದಿತ್ತು. ಭಕ್ತರ ಸಂಘದಲ್ಲಿ ಒಂದು ಸಂಕೀರ್ತನೆ ನಡೀತಾ ಇತ್ತು. ಎಲ್ಲಿ? ಹರಿಮಿತ್ರ ಎಂಬ ಮುನಿಗಳ ಆಶ್ರಮದಲ್ಲಿ. ಆ ಮುನಿಗಳು ಅಧಿಕ ಮಾಸದ ಪ್ರಯುಕ್ತವಾಗಿ ಏಕಾದಶಿಯ ವೃತದ ಕುರಿತು ಅವರು ಭಕ್ತರಿಗೆಲ್ಲ ತಿಳಿಸ್ತಾ ಇದ್ರು. ಈ ಜಯಶರ್ಮನಿಗೂ ಕೂಡ ಪಾಶ್ಚಾತ್ತಾಪದಲ್ಲಿ ಬಂದಿದ್ರಿಂದ ಅವನು ಆ ಮುನಿಗಳು ಹೇಳಿದ್ದನ್ನ ಕೇಳಿಸ್ತಾ ಕೂತ್ಕೊಂಡಿದ್ದ. ಹೀಗೆ ಅವನು ಕೃತಾರ್ಥನಾದ. ಯಾಕಂದ್ರೆ ಅವನ ಪುಣ್ಯಗಳು ಕಡಿಮೆ ಆಯ್ತು ಅಲ್ಲಿ. ಯಾಕೆ ಕಡಿಮೆ ಆಯ್ತು? 6 ವಿಷಯಗಳನ್ನ ನಾವಿಲ್ಲಿ ಗಮನಿಸಬಹುದು. ಒಂದು, ಆ ಮುನಿಗಳ ಆಶ್ರಮ, ಹರಿಮಿತ್ರ ಮುನಿಗಳ ಆಶ್ರಮ. 2ನೇದು ಪ್ರಯಾಗ, ಮತ್ತೆ ಜೊತೆಗೆ ತ್ರಿವೇಣಿ ಸಂಗಮ, ಒಂದು ಪುಣ್ಯ ಕ್ಷೇತ್ರ. ಮತ್ತೆ ಮಾಸ, ಬಹಳ ಶ್ರೇಷ್ಠವಾದಂತಹ ಮಾಸ, ಅಧಿಕ ಮಾಸ, ಪುರುಷೋತ್ತಮ ಮಾಸ. ಮತ್ತೆ ಶ್ರೇಷ್ಠ ಗಳಿಗೆ, ಅದೇ ಏಕಾದಶಿಗಳಿಗೆ. ಆಮೇಲೆ ಮುನಿಗಳ ಸಾನ್ನಿಧ್ಯ, ತಪಸ್ವಿಗಳಾದಂತಹ ಈ ಹರಿಮಿತ್ರ ಮುನಿಗಳ ಸಾನ್ನಿಧ್ಯ ಅವನಿಗೆ ಸಿಕ್ತು. ಮತ್ತೆ ಜೊತೆಗೆ ಅಲ್ಲಿ ನೆರೆದಿರುವವರು ಎಲ್ಲರೂ ಕೂಡ ಸದ್ಭಕ್ತರು, ಸಜ್ಜನರು. ಅಲ್ಲಿ ಅವನಿಗೆ ಭಕ್ತರ ಸಂಘ ದೊರಕಿತು. ಹೀಗಾಗಿ 6 ವಿಷಯಗಳಿಂದ ಅವನು ಪಾಪ ಮುಕ್ತನಾದ ಕೆಲವು ಕ್ಷಣಗಳಲ್ಲಿ. ಅದಕ್ಕಾಗಿ ಅವನ ಒಂದು ತ್ರಿಗುಣಗಳಲ್ಲಿ ಬದಲಾವಣೆಯಾಗಿ ಅವನಿಗೆ ಸತ್ವಗುಣದ ಪ್ರಭಾವದಿಂದ ಅವನ ಮನ ಪರಿವರ್ತನೆ ಆಯಿತು. ಆ ಹರಿಮಿತ್ರರು ಹೇಳ್ತಾ ಇರುವಂತಹ ಉಪದೇಶವನ್ನ ಕೇಳಿ ಅವ್ರಿಗೂ ಕೂಡ ಏಕಾದಶಿಯನ್ನ ಮಾಡುವಂತೆ, ಅಂದ್ರೆ ಈ ಜಯಶರ್ಮನಿಗೆ ಏಕಾದಶಿಯನ್ನ ಮಾಡುವ ಆಸೆ ಬಂತು. ಅವನು ಕೂಡ ಆ ದಿನ ಅಂದ್ರೆ ನಾನು ಕೂಡ ಏಕಾದಶಿ ಮಾಡ್ತೀನಿ ಅಂತ ಹೇಳಿ ಬೆಳಗಿನ ಸಮಯದಲ್ಲಿ ಅವನು ಎಲ್ಲಾ ತನ್ನ ಶುಚಿತ್ವದ ಆಚಾರಗಳನ್ನ ಮುಗಿಸ್ಕೊಂಡು ಅವನು ಜಪ ಮಾಡ್ಲಿಕ್ಕೆ ಕುಳಿತುಕೊಂಡ. ಅಂದ್ರೆ ಅಲ್ಲಿ ಇರೋದು ತ್ರಿವೇಣಿ ಸಂಗಮ, ಜೊತೆಗೆ ಆ ಪ್ರಯಾಗ ಸ್ಥಳ. ಅದಕ್ಕಾಗಿ ಅವನು ಪೂರ್ಣ ಭಕ್ತಿಯಿಂದ ಜಪವನ್ನ ಆಚರಿಸಿದ. ಮತ್ತೆ ಜೊತೆಗೆ ಅವತ್ತಿನ ರಾತ್ರಿ ಪೂರ್ಣ 4 ಗಳಿಗೆಗಳು ಕೂಡ, ಆ ಗಳಿಗೆಗಳು ಯಾವುದು ಅಂತ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. 4 ಗಳಿಗೆಗಳು ಕೂಡ ಅವನು ಏನ್ ಮಾಡ್ದ? ಜಾಗರಣೆ ಮಾಡಿದ. ಈ 4 ಗಳಿಗೆ ಜಾಗರಣೆಯನ್ನ ಮಾಡಿದ್ರಿಂದ ಅಲ್ಲಿ ಶ್ರೀಲಕ್ಷ್ಮಿ ಪ್ರತ್ಯಕ್ಷಳಾದ್ಲು. ಆ ಶ್ರೀಲಕ್ಷ್ಮಿ ಪ್ರತ್ಯಕ್ಷಳಾಗಿದ್ದನ್ನ ಕಂಡು ಅವನು ಬೆರಗಾಗಿ ನೀವ್ ಯಾರು ಅಂತ ಕೇಳ್ತಾನೆ ಜಯಶರ್ಮ. ಅವಾಗ ಆ ಲಕ್ಷ್ಮಿ ಹೇಳ್ತಾಳೆ, ನನ್ನ ನಾರಾಯಣನೇ ನಿನಗಾಗಿ ಕಳಿಸಿರೋದು ಅಂತ ಹೇಳಿ ಅವನಿಗೆ ವರ ಕೊಡ್ತಾಳೆ. ನಿನ್ನ ವಂಶದಲ್ಲಿ ಶ್ರೇಷ್ಠರಾದವರು ಬರುತ್ತಾರೆ ಅಂತ ಹೇಳ್ತಾಳೆ. ಇದನ್ನ ಬಿಟ್ಟು ನಿನಗೇನಾದ್ರೂ ಮತ್ತೆ ಬರಬೇಕಾದ್ರೆ ಕೇಳು ಅಂತ ಜಯಶರ್ಮನಿಗೆ ಕೇಳಿದಾಗ ಅವನು ಬೇರೇನೋ ಕೇಳ್ದೆ, ಇಷ್ಟೊಂದು ಈ ಏಕಾದಶಿಯ ಮಹಿಮೆಯನ್ನ ನಾನು ತಿಳ್ಕೊಂಡಿರೋದು ಮೊದಲನೇ ಸಲ, ಹಾಗಾಗಿ ನನ್ಗೆ ಈ ಏಕಾದಶಿಯ ಮಹಿಮೆಯನ್ನ ತಿಳಿಸು ಅಂತ ಇಲ್ಲಿ ಈ ಜಯಶರ್ಮ ಲಕ್ಷ್ಮಿಗೆ ಹೇಳ್ತಾಳೆ. ಹಾಗಾಗಿ ಲಕ್ಷ್ಮಿ ಈ ಮಹಿಮೆಯನ್ನ ತಿಳಿಸ್ತಾಳೆ. ಮಹಿಮೆ ಅಂತಂದ್ರೆ ಈ ಅಧಿಕ ಮಾಸ ಅನ್ನೋದು, ಅಧಿಕ ಅಂದ್ರೆ ಹೆಚ್ಚುವರಿಯಾಗಿ ನಿನಗೆ ಪುಣ್ಯ ಸಿಗುವಂತಹ ಮಾಸ ಇದು. ಬೇರೆ ಯಾವುದೋ ಮಾಸದಲ್ಲಿ ನಮ್ಗೆ ಎಷ್ಟು ಪುಣ್ಯ ಸಿಗದೆ ಇರೋದು ಈ ಒಂದು ಅಧಿಕ ಮಾಸದಲ್ಲಿ ಅಧಿಕತರವಾಗಿ ನಮ್ಗೆ ಭಕ್ತಿ ಮಾರ್ಗ ಮತ್ತೆ
ಈ ಪುಣ್ಯ ಒದಗುವಂಥದ್ದು. ಮತ್ತೆ ಇದನ್ನ ಕೇವಲ ಕೇಳಿದ ಮಾತ್ರದಿಂದ ನಮ್ಗೆ ಪಾಪ ಪರಿಹಾರ ಆಗತ್ತೆ, ಇದನ್ನ ಓದಿದ ಮಾತ್ರದಿಂದ ನಮ್ಗೆ ಪಾಪ ಪರಿಹಾರ ಆಗತ್ತೆ ಅನ್ನೋದನ್ನ ಲಕ್ಷ್ಮಿ ಸ್ವತಃ ಈ ಪದ್ಮಪುರಾಣದಲ್ಲಿ ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು ಒಂದು ಶ್ಲೋಕದ ಉಲ್ಲೇಖ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಏನಂದ್ರೆ ಈ ಪಕ್ಷಿಗಳಲ್ಲಿ ಶ್ರೇಷ್ಠವಾದ ಪಕ್ಷಿ ಗರುಡ ಅಂತ ಹೇಳ್ತಾರೆ, ನದಿಗಳಲ್ಲಿ ಶ್ರೇಷ್ಠವಾದ ನದಿ ಗಂಗೆ, ತೀರ್ಥಗಳಲ್ಲಿಯೇ ಅತ್ಯಂತ ಶ್ರೇಷ್ಠಕರವಾದ ಸ್ಥಿತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ತಿಥಿ ಏಕಾದಶಿ, ಮತ್ತೆ ಮಾಸದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಮಾಸ ಅಧಿಕ ಮಾಸ ಅಂತ ಹೇಳ್ತಾರೆ, ಈ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳು ಅತ್ಯಂತ ಇಷ್ಟಪಡುವಂತಹ ಮಾಸ ಅಂದ್ರೆ ಈ ಅಧಿಕ ಮಾಸ ಅಂತ ಹೇಳ್ತಾರೆ. ಈ ಭಾರತ ಭೂಮಿಯಲ್ಲಿ ಯಾರು ಹುಟ್ಟಿದವರಿಗೆ ಬಹಳ ಸಂಸ್ಕಾರವಿರುತ್ತೆ ಅಂತ ಹೇಳಿ ದೇವತೆಗಳೆಲ್ಲರೂ ಕೂಡ ಏನಾದ್ರೂ ಅವರಿಗೆ ಪ್ರಾರಬ್ಧ ಬಂದಾಗ ಅವ್ರಗಳಿಗೂ ಕೂಡ ಈ ಒಂದು ಪುಣ್ಯ ಸವಿಸಿದಾಗ ಆ ಪ್ರಾರಬ್ಧಕ್ಕಾಗಿ ಅವರು ಭೂಮಿಗೆನೆ ಬರ್ಬೇಕಾಗತ್ತೆ. ಆ ಪ್ರಾರಬ್ಧವನ್ನ ಸವಿಸ್ಲಿಕ್ಕೆ ಅವರು ಭೂಮಿಗೆ ಇಳಿದು ಬಂದ್ರೆ ಭಾರತದ ಪುಣ್ಯ ಭೂಮಿಯಲ್ಲಿ ಅವರು ಜನ್ಮವೆತ್ತಿ ಬರ್ತಾರಂತೆ. ಅಷ್ಟೊಂದು ಈ ಒಂದು ಭಾರತ ಭೂಮಿಗೆ ಇರುವಂತಹ ಶ್ರೇಷ್ಠತೆ, ಅಷ್ಟು ಸಂಸ್ಕಾರ ಇಲ್ಲಿ ಇದೆ. ಮತ್ತೆ ಮಹಾ ಪುಣ್ಯ ಸಂಪಾದಿಸುವವರು ಮಾತ್ರ ಈ ಸ್ಥಳದಲ್ಲಿ, ಭಾರತದ ಸ್ಥಳದಲ್ಲಿ ಮತ್ತೆ ಈ ಒಂದು ಶ್ರೇಷ್ಠ ಹುಟ್ಟನ್ನ ಇದೇ ಒಂದು ಅಧಿಕ ಮಾಸದಲ್ಲಿ ಅವರು ಪಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಯಾರು? ದೇವತೆಗಳು. ಇಷ್ಟೊಂದು ಮಹಿಮೆ ಇಲ್ಲಿ ಲಕ್ಷ್ಮೀ ಇದ್ರ ಕುರಿತಾಗಿ ತಿಳಿಸ್ತಾರೆ. ಮತ್ತೆ ಪುರುಷೋತ್ತಮ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೋಡೋಣ. ಯುಧಿಷ್ಠರನು ಕೇಳ್ತಾನೆ, ಹೇ ಜನಾರ್ದನ, ಅಧಿಕ ತಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಯಾವ ಯಾವ ಏಕಾದಶಿ ಇರುತ್ತದೆ, ಹೆಸರೇನು, ಅದರ ಪೂಜಾ ವಿಧಾನ ನನಗೆ ತಿಳಿಸುವಂತ ಕೃಷ್ಣನಿಗೆ ಕೇಳಿದಾಗ ಶ್ರೀಕೃಷ್ಣ ಅದನ್ನ ಮುಂದುವರಿಸ್ತಾ ಹೇಳ್ತಾರೆ. ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪದ್ಮಿನಿ ಅಂತ ಕರೀತಾರೆ. ಇದು ಭವಿಷ್ಯೋತ್ತರ ಪುರಾಣಗಳ ಪ್ರಕಾರ ಅದು ಬಹಳ ಪುಣ್ಯಕರವಾದ ಪುಣ್ಯಕಾರಕ ಇರುವುದು. ಮತ್ತೆ ಈ ದಿವಸ ಯಾರು ಉಪವಾಸವನ್ನ ಮಾಡ್ತಾರೋ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾಳೆಯ ದಿನ ಇರುವಂತಹ ಏಕಾದಶಿ ಬಹಳ 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 ಶ್ರೇಷ್ಠವಾದದ್ದು. ಹಾಗಾಗಿ ಯಾರೂನು ಕೂಡ ಈ ಏಕಾದಶಿಯನ್ನ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. 4 ವಿಧಾನಗಳಿದೆ. ಯಾವುದು? ಈ ಒಂದು ನಿರ್ಜಲ, ಸಜಲ, ಸಫಲ ಮತ್ತೆ ಭಗವಂತನ ಪ್ರಸಾದ. ಈ 4ರಲ್ಲಿ ನಿಮಗೆ ಯಾವ್ದು ಅನುಕೂಲಕರವಾಗುತ್ತೋ ನಿಮ್ಮ ನಿಮ್ಮ ದೇಹಕ್ಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಆ ಒಂದು ಉಪವಾಸವನ್ನ ದಯವಿಟ್ಟು ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತೇನೆ. ಅಷ್ಟೊಂದು ಈ ಒಂದು ಪಾಪವನ್ನ ಕಳೆಯುವಂತಹ ಒಂದು ಏಕಾದಶಿ ಇದು. ಈ ಏಕಾದಶಿಯು ಕೀರ್ತಿ ಮತ್ತು ಮಹಾ ಪುಣ್ಯಕಾರಕ ಮತ್ತೆ ಪಾಪನಾಶಕವಾದದ್ದು. ಎಲ್ಲ ಏಕಾದಶಿಯೂ ಕೂಡ ಪಾಪನಾಶ ಮಾಡುತ್ತೆ, ಎಲ್ಲ ಏಕಾದಶಿಯೂ ಕೂಡ ಪುಣ್ಯಕರಕವೂ ಆದದ್ದು ಹೌದು. ಆದ್ರೆ ಪುರುಷೋತ್ತಮ ಮಾಸದಲ್ಲಿ ಭಗವಂತನಿಗೆ ಇಷ್ಟಕರವಾದಂತಹ ಮಾಸ ಇದಾಗಿರೋದ್ರಿಂದ ಇಲ್ಲಿ ನಾವು ಮಾಡುವಂತಹ ಪುಣ್ಯ 1000 ಪಟ್ಟು 1,00,000 ಪಟ್ಟು ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಈ ಚಾತುರ್ಯ ಮಾಸ, ಪುರುಷೋತ್ತಮ ಮಾಸದಲ್ಲಿ ನಮಗೆ ಇದರ ಮಹಿಮೆಯನ್ನ ಕುರಿತಾಗಿ ಮತ್ತೆ ದಿನ ಭಕ್ತಿಯನ್ನ, ಜಪವನ್ನ, ಈ ಭಗವಂತನ ಈ ಭಾಗವತಮ್ಮು, ಭಗವದ್ಗೀತೆ ಹೆಚ್ಚಾಗಿ ಓದ್ಬೇಕು ಅಂತ ಹೇಳುದು ಅದಕ್ಕೋಸ್ಕರನೇ. ಹೆಚ್ಚಾಗಿ ಭಗವಂತನನ್ನ ನೆನಿಬೇಕು, ಶ್ರವಣ ಕೀರ್ತನ ಮಾಡ್ಬೇಕು, ಅದಕ್ಕೋಸ್ಕರ ಇದನ್ನ ಹೇಳುವಂಥದ್ದು. ಈ ಮಹಾತ್ಮೆಯ ವರ್ಣನೆಯನ್ನ ಮಾಡಲು ಚತುರ್ಮುಖ ಬ್ರಹ್ಮದೇವನಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಮಹಾತ್ಮೆಯ ವರ್ಣನೆಯನ್ನ ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಬ್ರಹ್ಮದೇವನ ಉಲ್ಲೇಖ ಇಲ್ಲ. ಹಿಂದಿನ ಒಂದು ಈ ಕಾಮಿನಿ ಏಕಾದಶಿಯಲ್ಲ ನಾವು ನೋಡಿದಾಗ ಬ್ರಹ್ಮದೇವನ ಉಲ್ಲೇಖ ಇದೆ. ಅಲ್ಲಿ ಬ್ರಹ್ಮದೇವರು ಹೇಳ್ತಾರೆ. ಆದ್ರೆ ಈ ಏಕಾದಶಿ, ಈ ಒಂದು ಪುರುಷೋತ್ತಮ ಮಾಸವನ್ನ ವರ್ಣನೆ ಮಾಡುವುದು ಕೇವಲ ಭಗವಂತನಿಂದ ಮಾತ್ರ ಸಾಧ್ಯವಾಗಿರೋದ್ರಿಂದ ಸ್ವತಃ ಕೃಷ್ಣನೇ ಇದನ್ನ ಹೇಳ್ತಾ ಇದ್ದಾರೆ. ಪಾಪ ರಾಶಿ ಎಷ್ಟಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು. ಈಗಾಗಲೇ ತಿಳಿಸಿರೋ ಹಾಗೆ 14 ವರ್ಷ ಒಬ್ಬ ಬಾಲಕನಿಗೆ ಅಥವಾ ಬಾಲಕಿಗೆ 14 ವರ್ಷಗಳು ದಾಟಿದ ಮೇಲೆ, ಇವತ್ತಿಗೆ 14 ವರ್ಷ ಮುಗೀತು ಅಂತಂದ್ರೆ ನಾಳೆಗೆ ಅಂದ್ರೆ ನಿನ್ನೆಗೆ ನಂದು 14 ವರ್ಷ ಮುಗೀತು ಅಂದ್ರೆ ಇವತ್ತಿಗೆ ಒಂದು ದಿನಕ್ಕೆ ನಾನು ಮುಂದಿನ 10 ಜನ್ಮಕ್ಕಾಗುವಷ್ಟು ಪಾಪಗಳನ್ನ ಮಾಡ್ತೀವಂತೆ. ಅಷ್ಟು ನಮ್ಗೆ ಪಾಪದ ರಾಶಿಗಳಿದೆ. ಅಂದ್ರೆ ಎಷ್ಟು ಪಾಪಗಳನ್ನ ನಾವು ಮಾಡಿಬಹುದು ತಿಳ್ಕೊಳ್ಳಿ. ಹಾಗಾಗಿ ಭಗವಂತನ ಪ್ರತಿ ಒಂದು ನಾಮ ಜಪದಿಂದನೂ ಕೂಡ ನಮ್ಮ ಪಾಪ ನಾಶವಾಗ್ತಾ ಇದೆ. ಈಗ ಕೃಷ್ಣ ಅಂತ ಹೇಳೋದ್ರಿಂದ ಎಷ್ಟು ಪಾಪ ನಾಶ ಆಗ್ತಾ ಇದೆ, ಎಷ್ಟೊಂದು ರಾಶಿ ತುಂಬಿಕೊಂಡಿರ್ಬೋದು ನೀವು ಯೋಚನೆ ಮಾಡಿ. ಹೀಗೆ ಪಾಪ ರಾಶಿಗಳನ್ನ ನಾಶ ಮಾಡಿ ಮುಕ್ತಿಯನ್ನು, ಐಶ್ವರ್ಯವನ್ನ ಕೊಡುವಂಥದ್ದು ಈ ಪದ್ಮಿನಿ ಏಕಾದಶಿಯ ವ್ರತ. ಆದ್ರೆ ಈ ವ್ರತವನ್ನ ನಾವು ವಿಧಿಪೂರ್ವಕವಾಗಿ ಮಾಡ್ಬೇಕು. ಈ ವಿಧಿಪೂರ್ವಕವಾಗಿ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾರದನಿಗೆ ಹೇಳ್ತಾನೆ. ಯಾರು? ಕೃಷ್ಣ.
ಶ್ರೀಕೃಷ್ಣನ ಈ ಮಾತುಗಳನ್ನ ಕೇಳಿ ಯುಧಿಷ್ಠನಿಗೆ ಬಹಳ ಆನಂದವಾಯಿತು. ಯಾಕಂದ್ರೆ ಶ್ರೀಕೃಷ್ಣ ಸ್ವತಃ ಇದನ್ನ ವಿಧಿಪೂರ್ವಕ ಮಾಡುವಂತಹ ಪುರುಷೋತ್ತಮ ಮಾಸದ ಕಮಲಾ ಏಕಾದಶಿಯನ್ನ ನಾರದನಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಯುಧಿಷ್ಠನಿಗೆ ಬಹಳ ಇದು ಸಂತೃಪ್ತಿಯನ್ನ ತಂದುಕೊಡ್ತು. ಮತ್ತೆ ಕೃಷ್ಣ ಮುಂದುವರಿಸ್ತಾ ಅವನು ಶ್ರೀಕೃಷ್ಣನಿಗೆ ಪದ್ಮಿನಿ ಏಕಾದಶಿಯ ವ್ರತ ವಿಧಿಯನ್ನು ಕೇಳಿದನು. ಆಯ್ತು, ನೀನು ನಾರದನಿಗೆ ಹೇಳಿದೀಯಾ, ನನ್ಗೂ ಕೂಡ ಹೇಳು ಈ ವಿಧಿ ವಿಧಾನಗಳನ್ನ ಅಂತ ಹೇಳಿದಾಗ ಆ ಪ್ರಶ್ನೆಗೆ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಧರ್ಮರಾಜ, ಮುನಿಗಳಿಗೆ ಸಹ ಗೊತ್ತಿಲ್ಲದ್ದು ಈ ಪದ್ಮಿನಿ ಏಕಾದಶಿಯ ವ್ರತ ಹೇಗೆ ಮಾಡಬೇಕು. ನೋಡಿ, ಧರ್ಮರಾಜ, ಮುನಿಗಳಿಗೆ ಸಹ ಗೊತ್ತಿಲ್ಲದ್ದು. ಯಾವ ಮುನಿಗಳಿಗೆ ಹೇಳಿದ್ದು ಇಲ್ಲ, ಕೇವಲ ಈ ಬ್ರಹ್ಮ ದೇವನಿಗೂ ಕೂಡ ಇದನ್ನ ವಿವರಿಸಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಯಾರು ಮುನಿಗಳು ಹೇಳಲಿಕ್ಕೆ ಸಾಧ್ಯ. ಆ ಮುನಿಗಳಿಗೂ ಸಹ ಗೊತ್ತಿಲ್ಲದ ಈ ಒಂದು ಪದ್ಮಿನಿ ಏಕಾದಶಿ, ಯಾಕಂದ್ರೆ 3 ವರ್ಷಕ್ಕೆ ಒಮ್ಮೆ ಬರುವಂತದ್ದು. ಹಾಗಾಗಿ ಈ ಒಂದು ವ್ರತದ ವಿಧಾನವನ್ನ ನೀನೇ ನನಗೆ ತಿಳಿಸು, ನೀನೇ ಇದಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳಿದಾಗ ಅದನ್ನ ಇಲ್ಲಿ ಭಗವಂತ ಮತ್ತೆ ಮುಂದುವರಿಸ್ತಾರೆ. ದಶಮಿ ದಿವಸದಿಂದ ಪದ್ಮಿನಿ ಏಕಾದಶಿ ವ್ರತ ಪ್ರಾರಂಭಿಸಬೇಕು. ಅಂದ್ರೆ ಇವತ್ತಿಗೆ ದಶಮಿ, ನಾಳೆಯ ಒಂದು ಪದ್ಮಿನಿ ಏಕಾದಶಿಯ ಪ್ರಾರಂಭ ಇವತ್ತು ದಶಮಿಯ ದಿನ ಆಗತ್ತೆ. ಇವತ್ತು 7 ಗಂಟೆಯಿಂದ ಅಂದ್ರೆ ನೀವು ಈ ಒಂದು ಸೂರ್ಯಾಸ್ತದಿಂದ ಈ ಒಂದು ದಶಮಿಯ ದಿವಸದ ಏಕಾದಶಿ ಪ್ರಾರಂಭ ಆಗುತ್ತೆ. ಅಂದ್ರೆ ಪದ್ಮಿನಿ ಏಕಾದಶಿ ವ್ರತ ಪ್ರಾರಂಭ ಆಗತ್ತೆ. ಈಗ ಸಮಯ 5:50, ಇನ್ನು 1 ಗಂಟೆ ಮೇಲೆ 1 ಗಂಟೆ 10 ನಿಮಿಷ ಅಲ್ಲಿಂದ ನಮ್ಮ ಈ ಒಂದು ವ್ರತ ಪ್ರಾರಂಭ ಆಗತ್ತೆ. ಹಾಗಾಗಿ ಅಷ್ಟ್ರೊಳಗನೆ ನೀವು ಈ ಏನು ಗ್ರೇನ್ಸ್ ಅಂತ ಹೇಳ್ತೀವಿ, ಬೇಳೆಕಾಳುಗಳನ್ನ ಮಾಡಿದಂತಹ ಆಹಾರವನ್ನ ತೆಗೆದುಕೊಳ್ಬೇಕು. ಅದಾದ್ಮೇಲೆ ಸೂರ್ಯಾಸ್ತದ ಮೇಲೆ ನೀವು ಯಾವುದೇ ಈ ಕಾಳುಗಳಿಂದ ಮಾಡಿದಂತಹ ಬೇಳೆಕಾಳುಗಳ ಒಂದು ಅಕ್ಕಿ ಆಗಿರ್ಬೋದು, ಇವುಗಳ ಆಹಾರವನ್ನ ನೀವು ಸೇವಿಸಬಾರದು. ಹಣ್ಣುಗಳನ್ನ ತಗೊಳ್ಬಹುದು. ಓಕೆ, ದಶಮಿ ದಿವಸದ ಪದ್ಮಿನಿ ಏಕಾದಶಿ ವ್ರತ ಪ್ರಾರಂಭಿಸಬೇಕು. ದಶಮಿ ದಿವಸ ಕಂಚಿನ ಪಾತ್ರೆಯಲ್ಲಿ ಭೋಜನ, ಮಾಂಸ, ಚನ್ನಂಗಿ, ಕೋಬಿ ಪಲ್ಲೆ, ಜೇನು, ತುಪ್ಪ ಮತ್ತು ಪರಾನ್ನ 8 ಪದಾರ್ಥಗಳನ್ನು ವರ್ಜ ಮಾಡಬೇಕು. ವರ್ಜ ಮಾಡ್ಬೇಕು ಅಂತಂದ್ರೆ ಇವುಗಳನ್ನ ಬಳಸಬಾರದು ಅಂತ ಹೇಳ್ತಾರೆ. ಆ ದಶಮಿ ದಿನ ಕ್ಷಾರ ಮತ್ತು ಉಪ್ಪು ಇರುವಂತಹ ಹವನಕ್ಕೆ ಯೋಗ್ಯವಾದಂತಹ ಅನ್ನವನ್ನೇ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದ್ರೆ ಹವನಕ್ಕೆ ಅಂದ್ರೆ ಇಲ್ಲಿ ಏನಾದ್ರೂ ಹವನ ಯಜ್ಞ ಮಾಡೋರಿದ್ರೆ ಹೇಳ್ತಾರೆ ಯೋಗ್ಯವಾದದ್ದನ್ನ ಅನ್ನ ತಗೊಳ್ಬೇಕು. ಯಾಕಂದ್ರೆ ಕೆಲವೊಬ್ರು ಯಜ್ಞ ಮಾಡ್ತಾರೆ, ಯಾಕಂದ್ರೆ ಇದು ಮಹಿಮೆಯನ್ನ ಕೊಡ್ತಾ ಇರೋದು ಈ ಹಿಂದಿನ ಯುಗಗಳಲ್ಲಿ. ಅದಕ್ಕೋಸ್ಕರ ಅಲ್ಲಿ ತಿಳಿಸಿರುವಂತದ್ದು ಈ ಒಂದು ಯುಗದಲ್ಲಿ ನಮ್ಗೆ ಕೇವಲ ಜಪಯಜ್ಞವೇ ಸೂಕ್ತವಾಗಿರೋದ್ರಿಂದ ಜಪಯಜ್ಞವನ್ನ ಮಾಡಿ ಸಾಕು. ಮತ್ತೆ ನಾವು ಬ್ರಹ್ಮಚರ್ಯ ವ್ರತವನ್ನ ಪಾಲಿಸಬೇಕು. ಯಾರು ದಂಪತಿಗಳಿದ್ದಾರೋ ಅವರು ಆ ಒಂದು ದಿನ ದಶಮಿ, ಏಕಾದಶಿ ಮತ್ತೆ ದ್ವಾದಶಿ 3 ದಿನನೂ ಕೂಡ ಬ್ರಹ್ಮಚರ್ಯದ ವ್ರತವನ್ನ ಅವರು ಆಚರಿಸಬೇಕು. ಮತ್ತೆ ಆದಷ್ಟು ಈ ನೆಲದ ಮೇಲೆ ಮಲ್ಕೊಳ್ಬೇಕು ಅಂತ ಹೇಳ್ತಾರೆ. ಪೂರ್ಣ ಪುರುಷೋತ್ತಮ ಮಾಸದಲ್ಲಿನೇ ನೆಲದ ಮೇಲೆ ನಾವು ಮಲ್ಕೊಳ್ಬೇಕು ಆಕ್ಚುಲಿ. ಆದ್ರೆ ಈ ಆಗದೆ ಇದ್ದಾಗ ಈ ಏಕಾದಶಿಯ ದಿನವನ್ನಾದ್ರೂ ನಾವು ಪಾಲಿಸ್ಬೇಕು, ನೆಲದ ಮೇಲೆ ನಾವು ಮಲ್ಕೊಳ್ಬೇಕು. ಏಕಾದಶಿಯ ಬೆಳಗಿನಲ್ಲಿ ಎದ್ದು ಪ್ರಾತಃ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು, ಅಂದ್ರೆ ಏಕಾದಶಿ ಬೆಳಗಿನ ಜಾವ ಅಂದ್ರೆ ನಾಳೆಗೆ ನಾವು ಬೆಳಿಗ್ಗೆ ಬೇಗ ಎದ್ದು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ 3:03ವರೆಗೆ ನಾವು ಎದ್ಬಿಟ್ಟು ಪ್ರಾತಃ ಕರ್ಮಗಳನ್ನೆಲ್ಲ ನಾವು ಮಾಡಿ ಶುದ್ಧರಾಗಿ ನಮ್ಮ ಬಾಯಿ 12 ಬಾರಿ ತೊಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಸೂರ್ಯೋದಯದ ಮೇಲೆ ವ್ರತ ಮಾಡುವವನು ಉತ್ತಮವಾದಂತಹ ತೀರ್ಥದಲ್ಲಿ ಸ್ನಾನ ಮಾಡಲು ಹೋಗಬೇಕು. ಸೊ ಸೂರ್ಯೋದಯದ ನಂತರ ಯಾರಾದ್ರೂ ಸ್ನಾನ ಮಾಡೋರಿದ್ರೆ, ಸೂರ್ಯೋದಯದ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರಿದ್ರೆ ನೀವು ಮನೆಯಲ್ಲೇ ಮಾಡಬಹುದು. ಸಪೋಸ್ ಸೂರ್ಯೋದಯದ ಮೇಲೆ ನೀವೇನಾದ್ರೂ ಸ್ನಾನ ಮಾಡೋರಿದ್ರೆ ನೀವು ತೀರ್ಥ ಸ್ನಾನವನ್ನೇ ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ಪುರಾಣದಲ್ಲಿ. ಮತ್ತೆ ಸ್ನಾನದ ಸಲುವಾಗಿ ಈ ಶುದ್ಧ ಗೋಮಯ, ಮಣ್ಣು, ದರ್ಭ, ನೆಲ್ಲಿಕಾಯಿಯ ಚೂರ್ಣ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ಇದ್ಯಾವುದು ಇಲ್ಲದೆ ಇದ್ರೂ ಕೂಡ ಶುದ್ಧವಾಗಿ ಇರುವಂತಹ ಈ ಒಂದು ನೀರಿನಲ್ಲಿ ನೀವು ಹೇಳ್ಬಹುದು ಏನಂತ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಸ್ನಾನ ಮಾಡಿದ್ರು ಕೂಡ ನಿಮ್ಗೆ ತೀರ್ಥ ಕ್ಷೇತ್ರದ ಸ್ನಾನ ಮಾಡಿದಷ್ಟು ಪುಣ್ಯ ಒದಗುತ್ತೆ. ಮತ್ತೆ ಜೊತೆಗೆ ನೀವು ಗೋಮಯ ಶುದ್ಧತೆಯನ್ನ ಪಡಿತೀರಿ. ಮತ್ತೆ ಇಲ್ಲಿ ನೆಲ್ಲಿಕಾಯ ಚೂರ್ಣ ತೆಗೆದುಕೊಳ್ಳುವ ಏನು ಪುಣ್ಯ ನಿಮ್ಗೆ ಸಿಗುತ್ತೋ ಆ ಪುಣ್ಯ ಇದಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಅನಂತರ ವಿಧಿಪೂರ್ವಕ ನಾವು ಸ್ನಾನವನ್ನ ಮಾಡಬೇಕು. ಮತ್ತೆ ಮೃತ್ತಿಕಾ ಸ್ನಾನ ಮಾಡಬೇಕಾದರೆ ಮುಂದೆ ಹೇಳಿದ ಪ್ರಾರ್ಥನೆ ಮಾಡಬೇಕು. ಮೃತ್ತಿಕಾ ಅಂತಂದ್ರೆ ಇಲ್ಲಿ 2 ತರದ ಅರ್ಥ ಬರುತ್ತೆ. ಒಂದು ಈ ಒಂದು ಮರಣದ ಕಾಲದಲ್ಲಿ ಇರುವಂತಹ ಒಂದು ಸ್ನಾನ ಹೇಗೆ ಮಾಡ್ತಾರೋ ಹಾಗೆ. ಇನ್ನೊಂದು ಇಲ್ಲಿ ಹೇಳುವಂಥದ್ದು ಈ ಮಣ್ಣನ್ನ ಹಚ್ಕೊಂಡ್ಬಿಟ್ಟು ಮಾಡುವಂತಹದ್ದು ಸ್ನಾನ.
ಸೊ ಇವೆರಡನ್ನು ಕೂಡ ಇಲ್ಲಿ ಹೇಳ್ತಾರೆ. ಈ ಮೃತ್ತಿಕೆ ಕುರಿತಾಗಿ ಹೀಗೇನಾದ್ರೂ ಸ್ನಾನ ಮಾಡೋರಿದ್ದೆ, ಎಲೆ ಮೃತ್ತಿಕೆ ಶತಬಾಹು ಕೃಷ್ಣನು ವರಾಹ ರೂಪವನ್ನು ತಾಳಿ ನಿನ್ನ ಉದ್ಧಾರ ಮಾಡಿರುವನು. ಅಂದ್ರೆ ನಾವ್ ಇದನ್ನ ಹೇಳ್ಬೇಕು. ಒಂದು ಇದನ್ನ ಹಚ್ಕೊಂಡು, ಮೃತ್ತಿಕೆಯನ್ನು ಹಚ್ಕೊಂಡು ನಾವು ಮಾಡೋರಿದ್ರೆ, ಈ ನನ್ನನ್ನ ಶತಬಾಹು ಆದಂತಹ ಕೃಷ್ಣ, ನೀನು ಮಹಾರೂಪವನ್ನ ತಾಳಿದೆಯಾ, ಯಾ ರೂಪ? ವರಾಹ ರೂಪ. ಅದಕ್ಕಾಗಿ ನೀನು ನನಗ ಉದ್ಧಾರ ಮಾಡು. ಹೇ ಮೃತ್ತಿಕೆ, ಬ್ರಹ್ಮದೇವನ ನಿನ್ನನ್ನು ನಿರ್ಮಾಣ ಮಾಡಿದವನು. ಹಾಗಾಗಿ ಕಶ್ಯಪ ಋಷಿಯು ನಿನ್ನನ್ನು ಅಭಿಮಂತ್ರಿಸಿದವನು. ಎಲೆ ಮೃತ್ತಿಕೆ, ನೀನು ನನ್ನನ್ನು ಶುದ್ಧ ಮಾಡು ಮತ್ತು ಶ್ರೀಹರಿಯ ಪೂಜನಕ್ಕೆ ಯೋಗ್ಯವನ್ನಾಗಿಸು. ಮತ್ತೆ ಗೋಮಯ ಸ್ನಾನ ಮಾಡಬೇಕಾದ್ರೆ ಮುಂದಿನ ಪ್ರಾರ್ಥನೆಯನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೃತ್ತಿಕೆ ಮಾಡೋರಿದ್ರೆ. ಸೊ ಇದೆಲ್ಲ ನಮ್ಗೆ ಮಾಡಲು ಯೋಗ್ಯವಾದಂತಹ ಸಾಮಗ್ರಿಗಳು ನಮ್ಗೆ ಒದಗ್ಲಿಕ್ಕಿಲ್ಲ. ಗೋಮಯ ಸ್ನಾನ ಮಾಡ್ಲಿಕ್ಕೂ ಮಾಡಬೇಕಾದ್ರೂ ಕೂಡ ನಮ್ಗೆ ಅಷ್ಟೊಂದು ನಾವು ಗೋವುಗಳನ್ನ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇಲ್ಲ. ಅವುಗಳ ಕಾಳಜಿಯೂ ಕೂಡ ನಾವು ನೋಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಕೇವಲ ಗೋವನ್ನ ನಾವು ನಮ್ಮ ಉಪಯುಕ್ತಕ್ಕಾಗಿ ಇಟ್ಕೊಂಡಿದ್ದೇವೆ. ಆದ್ರೆ ಗೋವನ್ನ ನಾವು ನಮ್ಮ ಮನೆಯವರ ತರ ಕಾಳಜಿ ಮಾಡೋದಿಲ್ಲ ಈಗಿನ ದಿನಮಾನಗಳಲ್ಲಿ. ಹಾಗಾಗಿ ಈ ಗೋಮಯ ಸ್ನಾನ ಇವೆಲ್ಲ ಏನು ವೃತ್ತಿಕೆ ಸ್ನಾನಗಳು ಕೂಡ ನಮ್ಗೆ ಮಾಡ್ಲಿಕ್ಕೆ ಸೂಕ್ತವಾದಂತಹ ಯುಗ ಇದು ಅಲ್ಲ. ಅದಕ್ಕಾಗಿ ಕೇವಲ ನನಗೆ ಹೇಳಿರುವಂತಹ ಒಂದು ರೆಗ್ಯುಲರ್ ಆಗಿ ಮಾಡುವಂತಹ ಸ್ನಾನದಲ್ಲಿ ನಾವು ಗಂಗೆಚ ಏನು ನಾನೀಗ ಮಂತ್ರ ಹೇಳಿದೆಲ್ಲ ಆ ಮಂತ್ರವನ್ನ ನೀವು ಹೇಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಇದನ್ನ ಹೇಳಿದ್ರೆ ಸಾಕು, ನಾವು ಆ ಪವಿತ್ರ ನದಿಗಳ ಸ್ನಾನ ಮಾಡಿದ ಹಾಗೆ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆಮೇಲೆ ಹೇ ಧಾತ್ರಿ, ನೀ ಬ್ರಹ್ಮದೇವನ ಜೀವನದಿಂದ ಉತ್ಪನ್ನಲಾಗಿರುವೆ. ಇಲ್ಲಿ ಇನ್ನೊಂದು ಇಲ್ಲಿ ಗೋಮಯ ಸ್ನಾನ ಅಂತ ಹೇಳ್ತಾರೆ. ಹಾಗೆ ಕೇಳ್ಕೊಳ್ಳಿ, ಗೊತ್ತಿರ್ಬೇಕು ಗೋಮಯ ಸ್ನಾನ ಅಂದ್ರೆ ಏನು ಅಂತ. ಗೋಮಯ ಸ್ನಾನವನ್ನ ಮಾಡಬೇಕಾದ್ರೆ ಮುಂದಿನ ಪ್ರಾರ್ಥನೆಯನ್ನು ಮಾಡಬೇಕು. ಎಲೆ ಗೋಮಯ, ನೀ ಎಲ್ಲ ಪ್ರಕಾರದ ಔಷಧಿಯಿಂದ ಉತ್ಪನ್ನನಾದವಳು. ಯಾರಿಗೆ ಹೇಳ್ತಾ ಇದ್ದಾರೆ? ಗೋವಿಗೆ ಹೇಳ್ತಾ ಇದ್ದಾರೆ. ಆಕಳಿಗೆ ಇದನ್ನ ಹೇಳ್ತಾ ಇರೋದು. ಆಕಳ ಉದರದಲ್ಲಿ ಇರೋದ್ರಿಂದ ಈ ಭೂಮಿಯನ್ನು ಪವಿತ್ರ ಮಾಡುವುದರಿಂದ ನೀ ನನ್ನನ್ನು ಪವಿತ್ರ ಮಾಡು. ಇಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ. ಮುಕ್ಕೋಟಿ ದೇವತೆಗಳು ಅಂದ್ರೆ 33 ಗುಂಪುಗಳಲ್ಲಿ ಇರುವಂತಹ ಒಂದು ದೇವತೆಗಳ ಕೆಟಗರಿ ಅಂತ ಹೇಳ್ಬೋದು. ಇದು ಮುಕ್ಕೋಟಿ. ಕೋಟಿ ಅಂತಂದ್ರೆ ಸಂಸ್ಕೃತದಲ್ಲಿ ಕೋಟಿ ಕ್ರೋರ್ಸ್ ಅಲ್ಲ, ಅಲ್ಲಿ ಇರೋದು ವಿಭಾಗಗಳು ಅಂತ, ಅದನ್ನ ಹೇಳಿರುವಂತದ್ದು. ಅಂತ ದೇವತೆಗಳು ಈ ಒಂದು ಗೋವಿನಲ್ಲಿ ಇರೋದ್ರಿಂದ ನೀನ್ ನನ್ನನ್ನ ಪವಿತ್ರ ಮಾಡು ಅಂತ ನಾವು ಗೋಮೈಗೆ ಬೇಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಮುಂದೆ ನೆಲ್ಲಿಕಾಯಿ ಪ್ರಾರ್ಥನೆ ಅಂತ ಹೇಳ್ತಾರೆ. ಅದು ಕೂಡ ಧಾತ್ರಿ. ನೆಲ್ಲಿಕಾಯಿಗೆ ಇನ್ನೊಂದು ಹೆಸರು, ನೆಲ್ಲಿಕಾಯಿ ಗಿಡಕ್ಕೆ ಇನ್ನೊಂದು ಹೆಸರು ಧಾತ್ರಿ. ಹೇ ಧಾತ್ರಿ, ನೀ ಬ್ರಹ್ಮ ದೇವನ ಜೀವನದಿಂದ ಉತ್ಪನ್ನಳಾಗಿರುವೆ. ಸೊ ತ್ರಿಭುವನವನ್ನೇ ಪವಿತ್ರವನ್ನ ನೀನ್ ಮಾಡ್ತಿ. ಹಾಗಾಗಿ ಧಾತ್ರಿಗೆ ಬಹಳ ಒಂದು ಪೂಜಾ ವಿಧಾನಗಳಿದೆ. ಇವನ್ ತುಳಸಿಗೂ ಕೂಡ ಈ ಧಾತ್ರಿಯನ್ನ ಬಳಸಲಾಗುತ್ತೆ. ಅವಾಗ ತುಳಸಿ ಮದುವೆ ಇರುತ್ತೆ ಆವಾಗ. ಹೀಗೆ ನಿನ್ನ ಸ್ಪರ್ಶ ಮಾತ್ರದಿಂದ ನನ್ನ ಮೈ ನಿರ್ಮಲ ಮತ್ತು ಪವಿತ್ರವಾಗಿರಲಿ ಅನ್ನುವಂಥ ನಾವು ಪ್ರಾರ್ಥನೆಯನ್ನ ಮಾಡಿ ನೆಲ್ಲಿಕಾಯಿಯ ಚೂರ್ಣವನ್ನ ನಾವು ಮೈಗೆ ಹಚ್ಕೊಳ್ಬೇಕು. ಹಚ್ಕೊಂಡು ಸ್ನಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅನಂತರ ವಿಷ್ಣುವಿನ ಪ್ರಾರ್ಥನೆಯನ್ನ ನಾವು ಮಾಡ್ಬೇಕು. ಸೊ ವಿಷ್ಣುವಿನ ಪ್ರಾರ್ಥನೆಯನ್ನ ಮಾಡುವಂತಹ ವಿಧಾನ ಹೇಗೆ? ಇದು ಮುಖ್ಯವಾದದ್ದು. ನೀವು ಈ ಒಂದು ನಿಯತವಾದಂತಹ ನಿಮ್ಮ ಸ್ನಾನವನ್ನ ಮುಗಿಸಿ ಹೇ ಶಂಖ ಚಕ್ರ ಗದಾಧಾರಣೆ, ಇಲ್ಲಿ ಇನ್ನೊಂದು ನಾವು ಆಡ್ ಮಾಡ್ಬೇಕು, ಅದನ್ನ ಮಿಸ್ ಆಗಿರೆ ಬಹುಶಃ. ಅದು ಹೇ ಪದ್ಮ ಶಂಖ ಚಕ್ರ ಗದಾಧರನೆ, ದೇವಾಧಿದೇವನೇ ನೀ ಜಗತ್ತಿನ ಸ್ವಾಮಿಯಾಗಿರುವೆ. ನಿನ್ನ ತೀರ್ಥದಲ್ಲಿ ಸ್ನಾನ ಮಾಡಲು ನನಗೆ ಆಜ್ಞೆ ಕೊಡು ಅಂತ ಹೇಳಿ ನಾವು ವಿಷ್ಣುವಿಗೆ ಪ್ರಾರ್ಥನೆಯನ್ನ ಮಾಡಿ ಅನಂತರ ವರುಣನ ಸ್ತುತಿಯನ್ನ ವೇದ ಮಂತ್ರವನ್ನ ಅನ್ನುತ್ತಾ ನಾವು ಯಾವ ಜಲದಲ್ಲಿ ಸ್ನಾನ ಮಾಡುತ್ತಿದ್ದರೂ ಕೂಡ ಗಂಗಾ ಅಂದ್ರೆ ನಾವು ಯಾವ ಜಲದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ, ಯಾವ ನದಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಆದ್ರೂ ಗಂಗಾ ಯಮುನಾ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಮಹಾನದಿಗಳ ಮತ್ತು ತೀರ್ಥ ಕ್ಷೇತ್ರಗಳ ಸ್ಮರಣೆಯನ್ನ ಮಾಡ್ತಾ ವಿಧಿಯುಕ್ತವಾಗಿ ನಾವು ಸ್ನಾನವನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅನಂತರ ರಾಜ ಆನಂತರ ಮುಖ, ಬೆನ್ನು, ಎದೆ, ಕೈ, ತಲೆ ಹಾಗೂ ಶರೀರದ ಕೆಳಭಾಗವನ್ನು ಕ್ರಮದಿಂದ ಮೈ ಒರೆಸಿಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತು ಶುಭ್ರವಾದ ಬಿಳಿಯ ಒಗೆದಿರುವ ಜೀರ್ಣವಾಗದಿರುವ ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರ ವಸ್ತ್ರವನ್ನ ಧರಿಸಬೇಕು ಅಂತ ಹೇಳ್ತಾರೆ. ಅನಂತರ ವಿಧಿಪೂರ್ವಕ ಸಂಧ್ಯಾ ವಂದನೆ ಮಾಡಿ ಋಷಿಗಳು ಮತ್ತು ಪಿತೃಗಳಿಗೆ ತರ್ಪಣ ಕೊಡಬೇಕು ಅಂತ ಹೇಳ್ತಾರೆ. ಇದು ವಿಧಿವಿಧಾನಗಳನ್ನ ಹೇಳ್ತಾರೆ. ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಇಲ್ಲ ಅಂತಂದ್ರೆ ನಮ್ಗೆ ರೆಗ್ಯುಲರ್ ಆಗಿರುವಂತಹ ಈ ಕಲಿಯುಗದ ಜಪ ಯಜ್ಞವನ್ನ ಮಾಡಿದ್ರೆ ಅಷ್ಟು ಸಾಕು.
ಅನಂತರ ನಾವು ವಿಷ್ಣುವಿನ ಮಂದಿರಕ್ಕೆ ಅಥವಾ ಕೃಷ್ಣನ ಮಂದಿರಕ್ಕೆ ನಾವು ಭೇಟಿ ಕೊಟ್ಟು ಪೂಜೆಯನ್ನ ಮಾಡ್ಬೇಕು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಒಂದು ಮಾಸಿ ಬಂಗಾರದ ರಾಧಿಕೆಯ ಸಹಿತ ಕೆಲವಿಗೆ ಆದವರು ಮಾಡಬಹುದು. ಶ್ರೀಕೃಷ್ಣನ ಪ್ರತಿಮೆ ಅಂದ್ರೆ ರಾಧಿಕೆಯ ಜೊತೆಗೆ ಇರುವಂತಹ ಶ್ರೀಕೃಷ್ಣನ ಪ್ರತಿಮೆಯನ್ನ ನಾವು ವಿಧಿಪೂರ್ವಕವಾಗಿ ಪೂಜೆ ಮಾಡ್ಬೇಕು. ಮತ್ತೆ ಜೊತೆಗೆ ಪಾರ್ವತಿ ಸಹಿತವಾದಂತಹ ಶಂಕರನ ಪ್ರತಿಮೆ ಒಂದೇ ಇಡುವ ಹಾಗೆ ಇಲ್ಲ. ಶ್ರೀಕೃಷ್ಣನ ಪ್ರತಿಮೆಯನ್ನ ಅಥವಾ ಶಂಕರನ ಪ್ರತಿಮೆಯನ್ನ ಇಟ್ಟು ಪೂಜೆ ಮಾಡಬಾರದು. ಶ್ರೀಕೃಷ್ಣನ ಜೊತೆ ರಾಧಿಕೆಯನ್ನ ಮತ್ತೆ ಶಂಕರನ ಜೊತೆ ಪಾರ್ವತಿಯನ್ನ ಇಟ್ಟು ಆ ಪ್ರತಿಮೆಯನ್ನ ವಿಧಿಪೂರ್ವಕವಾಗಿ ಪೂಜೆಯನ್ನ ಮಾಡ್ಬೇಕು. ಮತ್ತೆ ಧಾನ್ಯ ರಾಶಿ ಅಂತ ಹೇಳ್ತಾರೆ. ಧಾನ್ಯ ರಾಶಿಯ ಮೇಲೆ ತಾಮ್ರ ತಂಬಿಗೆಯೂ ಇಲ್ಲವೇ. ಧಾನ್ಯ ರಾಶಿಯಲ್ಲಿ ನೀವು ಅಕ್ಕಿ ತಗೊಳ್ಬಹುದು. ಅಕ್ಕಿಯ ಮೇಲ್ಗಡೆ ನೀವು ತಾಮ್ರ, ಈಗ ಶ್ರಾವಣ ಮಾಸದಲ್ಲಿ ನೀವು ಪೂಜೆ ಮಂಗಳಗೌರಿ ಮಾಡ್ಬಹುದು. ಮಂಗಳಗೌರಿ, ಶುಕ್ರಗೌರಿ ಪೂಜೆ ಹೇಗೆ ಮಾಡ್ತಿರೋ ಅದೇ ತರ ಇಲ್ಲಿ ಹೇಳೋದು. ನೀವು ಅಕ್ಕಿಯನ್ನ ಕೆಳಗಡೆ ಇಟ್ಟು ಅದ್ರ ಮೇಲೆ ತಾಮ್ರದ ತಂಬಿಗೆಯನ್ನ ಅಥವಾ ಬೆಳ್ಳಿಯ ತಂಬಿಗೆಯನ್ನ ಇಟ್ಟು ಇಲ್ಲವೇ ಮಣ್ಣಿನ ಗಡಿಗೆಯನ್ನು ಕೂಡ ನೀವು ಇಡಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಮಣ್ಣಿನ ಗಡಿಗೆಯಲ್ಲಿ ಗಡಿಗೆಯನ್ನ ನಾವು ಶ್ರಾವಣ ಮಾಸದಲ್ಲಿ ಇಡೋದಿಲ್ಲ. ಶುಕ್ರಗೌರಿ, ಮಂಗಳಗೌರಿಗೆ ನಾವು ಇಡೋದಿಲ್ಲ. ನಾವು ಕೇವಲ ತಾಮ್ರ ಅಥವಾ ಬೆಳ್ಳಿಯ ಒಂದು ತಂಬಿಗೆಯನ್ನ ಇಡ್ತೇವೆ. ಇಟ್ಬಿಟ್ಟು ಇಲ್ಲಿ ನಾವು ಮಣ್ಣಿನ ಗಡಿಗೆಯನ್ನು ಕೂಡ ಇಡಬಹುದು. ಧಾನ್ಯಗಳ ಮೇಲೆ ಯಾವುದೇ ಧಾನ್ಯ ಆಗಿರಬಹುದು, ಅಕ್ಕಿ, ಗೋಧಿ, ಜೋಳ ಯಾವುದೇ ಆಗಿರಬಹುದು. ಈ ಒಂದು ತಾಮ್ರದ ತಂಬಿಗೆ ಅಥವಾ ಗಡಿಗೆಗೆ ನಾವು ಗಂಧವನ್ನ ಹಚ್ಚಿ ರೇಷ್ಮೆ ವಸ್ತ್ರವನ್ನ ಉಡಿಸ್ಬೇಕು. ಹೇಗೆ ರೆಗ್ಯುಲರ್ ಆಗಿ ನಾವು ಲಕ್ಷ್ಮಿಗೆ ಸೀರೆಯನ್ನ ಉಡಿಸ್ತೀವೋ ಅದೇ ತರ ರೇಷ್ಮೆಯ ವಸ್ತ್ರವನ್ನ ನಾವು ಇದಕ್ಕೆ ಧರಿಸ್ಬೇಕು. ಇಲ್ಲಾಂದ್ರೆ ರೆಡಿಮೇಡ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಅದಕ್ಕೆ ಹಾಕಬಹುದು. ಅದನ್ನ ಸ್ಥಾಪಿಸಿದ ಮೇಲೆ ಅಂದ್ರೆ ಅಕ್ಕಿಯ ಮೇಲೆ ಗಡಿಗೆಯನ್ನ ಹಾಕಿ ರೇಷ್ಮೆ ವಸ್ತ್ರದಿಂದ ಅದನ್ನ ಸ್ಥಾಪಿಸಿದ ಮೇಲೆ ಅದರ ಮೇಲೆ ಬಂಗಾರ ಅಥವಾ ಬೆಳ್ಳಿ ಇಲ್ಲವೇ ತಾಮ್ರದ ಪಾತ್ರೆಯನ್ನು ಇಡಬೇಕು ಅಂತ ಹೇಳ್ತಾರೆ. ಆ ಗಡಿಗೆಯ ಮೇಲೆ ಬಂಗಾರ, ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಯನ್ನ ಇಡಬೇಕು ಅಂತ ಹೇಳ್ತಾರೆ. ಅದರ ಮೇಲೆ ದೇವರನ್ನ ಇಟ್ಟು ವಿಧಿಪೂರ್ವಕವಾಗಿ ಪೂಜಿಸಬೇಕು. ಈಗ ಸತ್ಯನಾರಾಯಣ ಪೂಜೆ ಮಾಡುವಾಗ ನೀವು ನೋಡ್ತೀರಾ, ತಾಮ್ರದ ಒಂದು ತಂಬಿಗೆಯ ಮೇಲೆ ಒಂದು ತಾಮ್ರದ ತಟ್ಟೆಯನ್ನ ಇಟ್ಟಿರ್ತಾರೆ. ಆ ತಟ್ಟೆಯಲ್ಲಿ ಈ ಒಂದು ಡಿಟಿ ಅಂದ್ರೆ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಅದೇ ತರ ಇಲ್ಲಿ ಕೂಡ ಹೇಳ್ತಾ ಇರೋದು, ತಾಮ್ರದ ಪಾತ್ರೆಯನ್ನ ಇಡಬೇಕು. ಅದರಲ್ಲಿ ನಾವು ವಿಷ್ಣುವನ್ನ ಇಟ್ಟು ಅಥವಾ ಈಗಾಗಲೇ ಮೇಲೆ ಹೇಳಿರುವಂತಹ ಪಾರ್ವತಿಯ ಜೊತೆಗೆ ಶಂಕರ ಮತ್ತೆ ವಿಷ್ಣುವಿನ ಜೊತೆಗೆ ರಾಧೆಯ ಜೊತೆಗೆ ಕೃಷ್ಣ, ಈ ಮೂರ್ತಿಗಳನ್ನ ಇಟ್ಟು ವಿಧಿಪೂರ್ವಕವಾಗಿ ಪೂಜೆಯನ್ನ ಮಾಡ್ಬೇಕು. ಹೇಗೆ ಮಾಡ್ಬೇಕು ಅಂದ್ರೆ ಪಚ್ಚ ಕರ್ಪೂರಾದಿ ಸುಗಂಧ ದ್ರವ್ಯಗಳಿಂದ ಕೂಡಿದ ನೀರಿನ ಸ್ನಾನವನ್ನ ಅದಕ್ಕೆ ಮಾಡಿಸ್ಬೇಕಂತೆ. ಅಂದ್ರೆ ನಾವು ಅಭಿಷೇಕವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಕೇಶರ, ಕಸ್ತೂರಿ, ನಾನಾ ತರದ ಪುಷ್ಪ, ಬಿಳಿಯ ಕಮಲ ಪುಷ್ಪಗಳು ಮತ್ತು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಹೂಗಳು ಆಗುತ್ತೋ ಅಂದ್ರೆ ಇಲ್ಲಿ ಸೀಸನೇಬಲ್ ಅಂತ ಹೇಳ್ತೇವೆ. ಈ ವಾತಾವರಣಕ್ಕೆ ಅಥವಾ ಈ ಮಾಸಗಳಿಗೆ ತಕ್ಕ ಹಾಗೆ ಬೆಳೆಯುವಂತಹ ಹೂಗಳು, ಆ ಹೂಗಳು ಆಗುತ್ತೋ ಆ ಹೂಗಳನ್ನ ಆ ದೇವರಿಗೆ ಏರಿಸ್ಬೇಕು. ಸೊ ನಾನಾ ಪ್ರಕಾರದ ಭಕ್ಷ್ಯಭೋಜ್ಯಗಳನ್ನ ನೈವೇದ್ಯ ಮಾಡ್ಬೇಕು ಅಂತ ಹೇಳ್ತಾರೆ. ಏಕಾದಶಿ ನಾವು ಮಾಡ್ತಾ ಇದ್ದೇವೆ, ಭಗವಂತ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಭಗವಂತನಿಗೆ ಭಕ್ಷ್ಯಭೋಜ್ಯಗಳನ್ನ ಮಾಡಿ ನೈವೇದ್ಯವನ್ನ ಮಾಡ್ಬೇಕು. ಆಮೇಲೆ ತುಪ್ಪದ ದೀಪವನ್ನ ಹಚ್ಚಿ ವಿಷ್ಣು ಮತ್ತು ಶಂಕರ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಜೊತೆಗೆ ಕರ್ಪೂರದ ಆರತಿಯೂ ಕೂಡ ಮಾಡ್ಬೇಕು. ಸೊ ದೇವರದ ಮುಂದೆ ನೃತ್ಯ ಗಾನಾದಿಗಳನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು. ಇಲ್ಲಿ ಶ್ರವಣ, ಕೀರ್ತನ, ಜಪ, ಸಂಕೀರ್ತನ ಇವೆಲ್ಲವನ್ನು ಕೂಡ ಭಕ್ತಿಪೂರ್ವಕವಾಗಿ ನಾವು ಭಕ್ತರ ಸಂಘದಲ್ಲಿ ನಾವು ಮಾಡ್ಬೇಕು. ಮತ್ತೆ ಏಕಾದಶಿ ದಿವಸ ಪತಿತ ಪಾಮರವನ್ನು ಪತಿತರನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಪತಿತರಲ್ಲಿ ಯಾರ್ಯಾರು ಅಂತಂದ್ರೆ ಈ ಒಂದು ಅವರ ಯಾರು ಪತಿತಾತ್ಮರು ಇರ್ತಾರೋ ಅದು ಗೊತ್ತಾಗ್ಬಿಡುತ್ತೆ. ಸರಿಯಾಗಿಲ್ಲದಂತಹ ಜನ ಅಂತ ಹೇಳ್ತೇವೆ. ಅಂತವರೊಟ್ಟಿಗೆ ಮಾತಾಡ್ಬಾರ್ದು ಅಂತ ಹೇಳ್ತಾರೆ. ಸುಳ್ಳು ಹೇಳ್ಬಾರ್ದು. ಯಾಕೆ ಇವೆಲ್ಲ ಮಾತಾಡ್ಬಾರ್ದು ಅಂದ್ರೆ, ಯಾಕಂದ್ರೆ ನಾವು ಅಧಿಕವಾಗಿ ಉಪವಾಸದ ದಿನ ಭಗವಂತನ ಹತ್ತಿರ ವಾಸವನ್ನ ಮಾಡ್ಬೇಕು. ಅಂದ್ರೆ ಭಗವಂತನ ನಾಮವೇ ನಮ್ಮ ಹತ್ತಿರ ಇರುವಂತದ್ದು. ಯಾಕಂದ್ರೆ ಭಗವಂತ ಇದ್ದಾನೆ, ಗೋಲೋಕದಲ್ಲಿ ಇದ್ದಾನೆ. ಅಲ್ಲಿ ಯಾರು ಹೋಗಿ ನೋಡಿದ್ದೀರಾ? ಇಲ್ಲ, ಕೇವಲ ಕೇಳಿದ್ದೀವಿ. ಆದ್ರೆ ನಮ್ಮ ಹತ್ತಿರ ಇರೋದು ಕೇವಲ ಭಗವಂತನ ನಾಮ ಮಾತ್ರ. ಹಾಗಾಗಿ ಆ ಭಗವಂತನ ನಾಮದ ಜೊತೆಗೆ ನಾವಿರ್ಬೇಕು, ಭಗವಂತನ ಜೊತೆಗೇನೆ ನಾವು ಮಾತಾಡ್ಬೇಕು. ಇತರ ಯಾರೇ ಹತ್ತಿರ ಪತಿತರ ಹತ್ತಿರ ಮಾತಾಡಬಾರ್ದು, ಸುಳ್ಳು ಹೇಳ್ಬಾರ್ದು ಅವತ್ತಿನ ದಿನ. ಮತ್ತೆ ಪವಿತ್ರವಾಗಿ ಸತ್ಯದಿಂದ ನಾವು ನಡೆದುಕೊಳ್ಬೇಕು ಅಂತ. ಯಾಕಂದ್ರೆ ಕೆಲವರು ವ್ಯಾಪಾರಸ್ಥರು ಇರ್ತಾರೆ, ಅವರು ಕೂಡ ಉಪವಾಸವನ್ನ ಮಾಡ್ತಾ ಇರ್ತಾರೆ. ಅಂತ ಮಾಡುವ ಸಮಯದಲ್ಲಿ ಅವರು ಉಪವಾಸ ಮಾಡ್ತಾ ಇದ್ದಾರೆ ಅನ್ನುವಂಥ ಗಮನ ಅವರಿಗೆ ಇರ್ಬೇಕು. ಸುಳ್ಳು ಹೇಳ್ಬಾರ್ದು, ಮತ್ತೆ ಪವಿತ್ರವಾಗಿ ಸತ್ಯದಿಂದ ಎಲ್ಲರ ಜೊತೆಗೆ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ರಜಸ್ವಲಿಯರ ಸ್ಪರ್ಶ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಹೆಣ್ಣು ಮಕ್ಕಳಿಗೆ ಬರುವಂತಹ ಒಂದು ಮಾಸಿಕ
ಏನು ವೈಯಕ್ತಿಕವಾದಂತಹ ವಿಷಯ ಇದು. ಈ ಒಂದು ಸಮಯದಲ್ಲಿ ಅಂತವರನ್ನ ಮುಟ್ಬಾರ್ದು ಅಂತ ಕೂಡ ಹೇಳ್ತಾರೆ. ಆದ್ರೆ ಅವರು ಉಪವಾಸವನ್ನ ಮಾಡಬಾರ್ದು ಅಂತ ಇಲ್ಲ, ಅವರು ಕೂಡ ಉಪವಾಸವನ್ನ ಮಾಡಬಹುದು. ಇದು ಗುರು ಬ್ರಾಹ್ಮಣರ ನಿಂದೆ, ಗುರು ಮತ್ತು ಬ್ರಾಹ್ಮಣರ ನಿಂದೆಯನ್ನ ಮಾಡಬಾರ್ದು, ವೈಷ್ಣವ ಅಪರಾಧವನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಏಕಾದಶಿಯ ದಿವಸ ಶ್ರೀ ವಿಷ್ಣು ದೇವರ ಮುಂದೆ ಪುರಾಣ ಶ್ರವಣವನ್ನ ಮಾಡಬೇಕು. ಇದೇ ಭಾಗವತಮು, ಭಗವದ್ಗೀತೆ ಇವುಗಳನ್ನು ಕುರಿತಾಗಿ ಚರ್ಚಿಸಬೇಕು, ಕೇಳ್ಬೇಕು, ಮತ್ತೆ ಪಠಣವನ್ನ ಮಾಡ್ಬೇಕು. ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಉಪೋಷಣ ಅಂತ ಹೇಳ್ತಾರೆ. ಉಪೋಷಣ ಅಂತಂದ್ರೆ ನಾವು ಮಾಡುವಂತಹ ಉಪವಾಸ. ಆ ಉಪವಾಸದ ಪೋಷಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಆ ಮಾಡುವಾಗ ನಾವು ನೀರನ್ನ ಕುಡಿಯಬಾರದು ಅಂತ ಹೇಳ್ತಾರೆ. ಯಾಕೆ ಇದು ಉಪವಾಸದ ಪೋಷಣೆ ಅಂತ ನಾವು ಕರಿತೀವಿ? ಯಾಕಂದ್ರೆ ಭಗವಂತನ ಹತ್ರ ನಾವಿರೋದ್ರಿಂದ ನಮ್ಮನ್ನ ನಾವು ಶುದ್ಧೀಕರಿಸ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಉಪೋಷಣ ಅಂತ ಹೇಳ್ತಾರೆ. ಹಾಗಾಗಿ ನೀರನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಯಾರಿಗೆ ನಿರ್ಜಲ ಉಪವಾಸ ಮಾಡುವ ಶಕ್ತಿ ಇರೋದಿಲ್ವೋ ಅವರು ಜಲಪಾನವನ್ನ ಮಾಡಬಹುದು. ಮತ್ತೆ ಯಾರಿಗೆ ಜಲಪಾನವನ್ನ ಅಂದ್ರೆ ನೀರ್ ತೆಗೆದುಕೊಳ್ಬಹುದು. ಯಾರಿಗೆ ನೀರನ್ನ ತೆಗೆದುಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ವೋ ಅವರು ಹಾಲನ್ನ ಕುಡಿಬಹುದು. ಮತ್ತೇನು ತಿನ್ಬಾರ್ದು ಅಂತ ಹೇಳ್ತಾರೆ. ಮತ್ತೆ ಯಾರಿಗೆ ಹಾಲನ್ನಷ್ಟೇ ಕುಡದೆ ಅವ್ರಿಗೆ ಇರ್ಲಿಕ್ಕೆ ಆಗೋದಿಲ್ವೋ ಅವರು ಹಣ್ಣುಗಳನ್ನ ತಿನ್ಬಹುದು ಅಂತ ಹೇಳ್ತಾರೆ. ಸೊ ಹೀಗೆ ಈ ಒಂದು ಆಹಾರದ ವಿಧಾನ. ಮತ್ತೆ ಜಾಗರಣೆಯ ವಿಧಾನವನ್ನು ಹೇಳ್ತಾರೆ, ಬಹಳ ಪ್ರಾಮುಖ್ಯವಾದದ್ದು. ರಾತ್ರಿ ವೇಳೆಯಲ್ಲಿ ದೇವರ ಭಕ್ತಿ ಗೀತೆಗಳನ್ನ ಹಾಡಿ ವಿಷ್ಣುವಿನ ಮುಂದೆ ಜಾಗರಣೆ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ರಾತ್ರಿ 1 ಗಳಿಗೆಗೆ ವಿಷ್ಣುವಿನ ಮತ್ತು ಶಂಕರ ಪೂಜೆ ಮಾಡ್ಬೇಕು. ಇದು ಮೊದಲ ಗಳಿಗೆಯ ಪೂಜೆ. ಒಂದು ಕಾಲಕ್ಕೆ ತೆಂಗಿನಕಾಯಿ ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ಒಟ್ಟಾರೆ ಜಾಗರಣೆಯ ವಿಧಾನದಲ್ಲಿ 4 ಗಳಿಗೆಗಳನ್ನ ನಾವು ನೋಡ್ತೇವೆ. ಅದಕ್ಕೆ ನಾವು ಯಾಮ ಅಂತ ಹೇಳ್ತೇವೆ, ಕ್ಷಮಿಸಿ. 4 ಯಾಮಗಳು ಬರುತ್ತೆ. ಆ 4 ಯಾಮಗಳಲ್ಲಿ ಮೊದಲನೇ ಯಾಮ ಅಂದ್ರೆ ಮೊದಲನೇ ಗಳಿಗೆ ಇರುವಂತದ್ದು ಸಂಜೆ ಪ್ರಾರಂಭ ಆಗುತ್ತೆ. ಅದು ಅಂದ್ರೆ ನಾಳೆಗೆ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೆ ಮೊದಲನೇ ಯಾಮ ಅಂತ ಹೇಳ್ತಾರೆ. ಮೊದಲನೇ ಯಾಮದ ಗಳಿಗೆ. ಆ ಮೊದಲನೇ ಯಾಮದ ಗಳಿಗೆಯಲ್ಲಿ ವಿಷ್ಣು ಮತ್ತೆ ಶಂಕರನ ಪೂಜೆ ಮಾಡ್ಬೇಕು. ಮತ್ತೆ ಆ ಮೊದಲನೇ ಗಳಿಗೆ ವೇಳೆಯಲ್ಲಿ ನಾವು ತೆಂಗಿನಕಾಯಿಯನ್ನ ಒಡಿಬೇಕು, ತೆಂಗಿನಕಾಯಿಯನ್ನ ಅರ್ಪಿಸ್ಬೇಕು ಅಂತ ಭಗವಂತನಿಗೆ. ಆಮೇಲೆ 2ನೇ ಗಳಿಗೆ ಬಂದ್ಬಿಟ್ಟು 9 ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ. ನಾಳೆಗೆ ಹೇಳ್ತಾ ಇರೋದು ಇದೆಲ್ಲ. ಮಧ್ಯರಾತ್ರಿ 12 ಗಂಟೆಗೆ. ಆವಾಗ ಆ ವೇಳೆಗೆ ನಾವು ಬೇಲ್ಪತ್ರಿಕಾಯಿ ಅರ್ಪಿಸ್ಬೇಕಂತೆ. 3ನೇ ಗಳಿಗೆಯ ಕಾಲಕ್ಕೆ ಈ ಮಹಾಳುಂಗಕಾಯಿ ಅಂತ ಹೇಳ್ತಾರೆ. ಇದು ನನ್ಗೂ ಅಷ್ಟು ಗೊತ್ತಿಲ್ಲ ಮಹಾಳುಂಗಕಾಯಿ ಯಾವುದು ಅಂತ. ಇದು ಬಂದ್ಬಿಟ್ಟು ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯವರೆಗೆ, ನಾಳೆಗೆ, ಇವತ್ತಿಗೆ ಅಲ್ಲ, ನಾಳೆ ಒಂದು ಮಧ್ಯರಾತ್ರಿ 3 ಗಂಟೆ ಬೆಳಿಗ್ಗೆ. ಆವಾಗಿನವರೆಗೂ ಇದು 3ನೇ ಗಳಿಗೆ ಬರುತ್ತೆ. ಆ 3ನೇ ಗಳಿಗೆ ಆದ್ಮೇಲೆ 4ನೇ ಗಳಿಗೆ ರಾತ್ರಿ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ. ಇಲ್ಲಿ ಅಡಿಕೆ ಮತ್ತು ನಾರಿಂಗದಿಂದ ಅರ್ಘ್ಯವನ್ನ ಬಿಡಬೇಕು ಅಂತ ಹೇಳ್ತಾರೆ. ಇದು 4ನೇ ಗಳಿಗೆ. ಹೀಗೆ ಮೊದಲ ಗಳಿಗೆ ಜಾಗರಣೆಯಿಂದ ಮಾಡೋದ್ರಿಂದ ಅಂದ್ರೆ ಏನಾಗತ್ತೆ, ಈ 4 ಗಳಿಗೆಯಲ್ಲಿ ನಾವು ಜಾಗರಣೆಯನ್ನ ಮಾಡಿ ಇಲ್ಲಿ ಹೇಳಿರುವಂತಹ ಸಾಮಗ್ರಿಗಳನ್ನ ಅರ್ಪಿಸೋದ್ರಿಂದ ನಮ್ಗೆ ಏನ್ ಲಾಭ ಆಗತ್ತೆ ಅನ್ನೋದನ್ನು ಕೂಡ ಮುಂದೆ ತಿಳಿಸಲಾಗಿದೆ. ಅದೇ ಪುಣ್ಯ ಫಲ ಅಂತ ಹೇಳ್ತಾರೆ. ಮೊದಲನೇ ಗಳಿಗೆಯಲ್ಲಿ ನಾವು ತೆಂಗಿನಕಾಯಿಯನ್ನ ಜಾಗರಣೆ ಇದ್ದು ತೆಂಗಿನಕಾಯಿಯನ್ನ ಭಗವಂತನಿಗೆ ಅರ್ಪಿಸಿದಾಗ ಅದಕ್ಕೆ ಅದರಿಂದ ನಮ್ಗೆ ಇಲ್ಲಿ ಅಗ್ನಿಷ್ಠೋಮ ಯಜ್ಞದ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಗ್ನಿಷ್ಠೋಮ ಯಾಗ ಮಾಡುವಷ್ಟು ಮಾಡುವಷ್ಟು ಯೋಗ್ಯರಲ್ಲ ನಾವು ಈಗ. ಯಾಕಂದ್ರೆ ಮಾಡ್ಲಿಕ್ಕೆ ನಮ್ಗೆ ವಿಧಿವಿಧಾನಗಳು ಗೊತ್ತಿಲ್ಲ. ಮಾಡ್ಬೇಕು ಅಂತಂದ್ರೆ ನಮ್ಗೆ ಅಂತ ಒಂದು ಸೂಕ್ತ ಈಗಿನ ದಿನಮಾನಗಳು ಇಲ್ಲ. ಮತ್ತೆ ಅಂತ ಆಹಾರಗಳು ಕೂಡ ಸಾಮಗ್ರಿಗಳು ಕೂಡ ನಮ್ಗೆ ಒದಗೋದಿಲ್ಲ. ಎಲ್ಲವೂ ಕೂಡ ಕಲುಷಿತ ಮಿಶ್ರಿತವಾದಂಥದ್ದು. ಹಾಗಾಗಿ ಕೇವಲ ಈ ಒಂದು ಏಕಾದಶಿಯ ಉಪವಾಸ ಜಾಗರಣೆ ಮಾತ್ರದಿಂದ ನಮ್ಗೆ ಆ ಯಜ್ಞದ ಫಲ ದೊರೆಯುತ್ತೆ ಅಂತಂದ್ರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಹಾಗಾಗಿ ಈ ಒಂದು ಅಗ್ನಿಷ್ಠೋಮ ಯಜ್ಞದ ಫಲ ನಮ್ಗೆ ಈ ಒಂದು ಮೊದಲನೇ ಯಾಮ ಅಂದ್ರೆ ಮೊದಲನೇ ಗಳಿಗೆ ನಾಳೆ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಮಾಡೋದ್ರಿಂದ ನಮ್ಗೆ ಸಿಗುತ್ತಂತೆ. ಯೂಶುವಲಿ ನಾವು 9 ಗಂಟೆವರೆಗೆ ಇರ್ತೀವಿ. ಮತ್ತೆ ಇನ್ನು ಉಳಿದು ಕೆಲವೊಬ್ರು 12 ಗಂಟೆವರೆಗೂ ಇದ್ದೇ ಇರ್ತಾರೆ. ಅಲ್ಲಿ 2 ಗಳಿಗೆ ಆದ್ರೂ ನೀವು ಇದ್ದೇ ಇರ್ತೀರಾ. ಅಲ್ಲಿವರೆಗೂ ನಿದ್ದೆ ಬರಲ್ಲ ನಿಮ್ಗೆ ಕೆಲವೊಬ್ಬರಿಗೆ. ಸೊ ನಾವು 9 ಗಂಟೆ ಅಂತಂದ್ರೆ ನಾವು ಇದು ಆದ್ರೂ ಕೂಡ ಈ ವೇಳೆಯಲ್ಲಿ ಜಾಗರಣೆ ಮಾಡ್ಬೇಕಾಗತ್ತೆ. ಮತ್ತೆ ಈ ರಾತ್ರಿ 9 ರಿಂದ 12 ಗಂಟೆವರೆಗೆ ನಾವು ಜಾಗರಣೆ ಇದ್ದು ಈ ಬೇಲ್ಪತ್ರಿಕಾಯಿ ಅಂತ ಹೇಳ್ತೇವೆ. ಈ ಪತ್ರಿ ಇರುತ್ತಲ್ಲ, ಶಿವನಿಗೆ ಅರ್ಪಿಸ್ತಾರೆ. 3 ದಳದ ಒಂದು ಪತ್ರಿ, ಅದರ ಒಂದು ಬೇಲ ಇರುತ್ತೆ. ಆ ಬೇಲವನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ಸೊ ಆ ಗಳಿಗೆಯಲ್ಲಿ
ನಾಳೆ ರಾತ್ರಿ 9ರಿಂದ 12 ಗಂಟೆ ವೇಳೆಯಲ್ಲಿ ನಾವು ಆ ಒಂದು ಬೇಲಪತ್ರೆಯನ್ನ ಅರ್ಪಿಸಿ ಜಾಗರಣೆಯನ್ನ ಮಾಡೋದ್ರಿಂದ ನಮ್ಗೆ ವಾಜಪೇಯ ಯಜ್ಞ ಮಾಡಿದಷ್ಟು ಫಲ ದೊರಕುತ್ತೆ ಅಂತ ಹೇಳ್ತಾರೆ. ವಾಜಪೇಯ ಯಜ್ಞ. ಆಮೇಲೆ 12ರಿಂದ ಮಧ್ಯರಾತ್ರಿ 12ರಿಂದ ಬೆಳಿಗ್ಗೆ 3 ಗಂಟೆಯವರೆಗೂ ಪ್ರತಿಯೊಂದು 3 ಈ ಯಾಮ ಅಂತಂದ್ರೆ ಏನು, 3 ಗಂಟೆಗಳ ಒಂದು ವ್ಯತ್ಯಾಸ ಅನ್ನ ಹೊಂದಿದೆ. 3 ಗಂಟೆಯ ಒಂದು ಕಾಲವನ್ನ ಒಂದು ಯಾಮ ಅಂತ ಹೇಳ್ತೀವಿ. ಈ ಒಂದು 12 ಗಂಟೆಯಿಂದ 3 ಗಂಟೆ ಬೆಳಗ್ಗೆ ನಾವು ಮಾಡೋದ್ರಿಂದ ನಮ್ಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ನಮ್ಗೆ ದೊರಕುತ್ತೆ ಅಂತ ಹೇಳ್ತಾರೆ. ಈಗೆಲ್ಲಿ ನಾವು ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಸಾಧ್ಯ? ಆವಾಗಲೇನೆ ಇದು ತ್ರೇತಾಯುಗ ದ್ವಾಪರ ಯುಗದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರುವಂತಹ ದಿನಗಳು. ಈಗಿನಂತರೂ ಕೂಡ ನಮ್ಗೆ ವಿಧಿ ಪೂರ್ವಕ ಮಾಡುವಂತಹ ವಿಧಾನಗಳನ್ನು ಕೂಡ ಹೇಳಿಕೊಡುವಂತಹ ನುರಿತರು ಯಾರು ಇಲ್ಲ. ಇದ್ರೂ ಕೂಡ ವೇದಗಳಲ್ಲಿ ಇರುವಂತದ್ದು ಅದನ್ನ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ನಮಗಿಲ್ಲ. ಯಾಕಂದ್ರೆ ಅದು ಎಲ್ಲ ಸಂಸ್ಕೃತದಲ್ಲಿ ಇರುವಂತದ್ದು. ಈಗ ಎಲ್ಲರೂ ಕೂಡ ಪಾಶ್ಚಾತ್ಯ ದೇಶದ ಭಾಷೆಗಳನ್ನ ಹೆಚ್ಚಾಗಿ ಆಯ್ಕೆ ಮಾಡ್ಕೊಂಡು ಮಹತ್ವವನ್ನ ಕೊಟ್ಟಿರೋದ್ರಿಂದ ಆ ಒಂದು ಭಾಷೆ ಎಲ್ಲೋ ಕಳೆದು ಹೋಗ್ಬಿಟ್ಟಿದೆ. ಕಳೆದಿರೋದ್ರಿಂದ ನಮ್ಮ ವೇದಗಳಲ್ಲಿ ಇರುವಂತದ್ದೆಲ್ಲವೂ ಕೂಡ ಕೇವಲ ಈಗ ಕೆಲವರಿಗೆ ಅದು ಕಷ್ಟಕರವಾಗಿ ಉಳಿದು ಬಿಟ್ಟಿದೆ. ಆದ್ರೆ ಆ ಭಾಷೆನ ಕಲಿತ್ರೆ ಅದು ಕಷ್ಟಕರವಾದದ್ದು ಏನು ಅಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಆಮೇಲೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಿಂದ 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಅಂದ್ರೆ ದ್ವಾದಶಿ 6 ಗಂಟೆವರೆಗೆ ನಾವು ಜಾಗರಣೆಯನ್ನ ಮಾಡಿ ಈ ಒಂದು ಅಡಿಕೆ ನಾರಂಗಿಯನ್ನ ಅರ್ಘ್ಯ ಬಿಟ್ರೆ ನಮ್ಗೆ ರಾಜಸೂಯ ಅಂದ್ರೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಯಾಗ ಅಂತ ಹೇಳ್ತಾರೆ. ರಾಜಸೂಯ ಯಾಗ ಅಂತ ಹೇಳ್ತಾರೆ. ಆ ಒಂದು ಫಲ ನಮ್ಗೆ ದೊರಕುತ್ತೆ ಅಂತ ಹೇಳ್ತಾರೆ. ಸಮಯ ಆಗಿದೆ, ಇನ್ನೂ ಕೂಡ ಕತೆ ಮುಗ್ದಿಲ್ಲ. ದಯವಿಟ್ಟು ಎಲ್ರು ಕೂಡ ವೇಟ್ ಮಾಡಿ ಮುಗಿಯೋವರೆಗೂ. ಇನ್ನ ಪ್ರಾರಂಭ ಆಗಿಲ್ಲ, ಮಹಿಮೆನೇ ಮುಗಿತಾ ಇಲ್ಲ ಇದ್ರದ್ದು. ಓಕೆ, ರಾಜಸೂಯ ಯಜ್ಞ ಫಲ ದೊರೆಯುತ್ತದೆ ಅಂತ ಹೇಳ್ತಾರೆ. ಮತ್ತೆ ಈ ಏಕಾದಶಿಯ ಜಾಗರಣೆಯಷ್ಟು ಶ್ರೇಷ್ಠವಾದ ಪುಣ್ಯ ಎರಡನೇ ಬೇರೆ ಪುಣ್ಯವಿಲ್ಲ ಅಂತ ಹೇಳ್ತಾರೆ. ಬೇರೆ ಯಾವುದೇ ಏಕಾದಶಿಗೆ ಇಷ್ಟು ಜಾಗರಣೆಯ ಒಂದು ಮಹತ್ವವನ್ನ ಕೊಟ್ಟಿಲ್ಲ. ಆದ್ರೆ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಬರುವಂತಹ 2 ಏಕಾದಶಿಗೆ ಅಷ್ಟು ಶ್ರೇಷ್ಠತೆಯನ್ನ ಭಗವಂತ ಇಲ್ಲಿ ಕೊಟ್ಟಿದ್ದಾರೆ, ತಿಳಿಸ್ತಾ ಇದ್ದಾರೆ. ಮತ್ತೆ ಇದೊಂದು ಶ್ರೇಷ್ಠ ವಿದ್ಯೆ. ಯಾಕೆ ಇದು ಶ್ರೇಷ್ಠ ವಿದ್ಯೆ? ಯಾಕಂದ್ರೆ ಅಜ್ಞಾನವನ್ನ ದೂರ ಮಾಡುವಂಥದ್ದು. ಅಜ್ಞಾನ ಅಂದ್ರೆ ಅದೊಂದು ಕತ್ತಲು. ನಮ್ಗೆ ಆ ಕತ್ತಲನ್ನ ದೂರ ಮಾಡಿ ನಮ್ಗೆ ಜ್ಞಾನವನ್ನ ಕೊಡುವಂತಹ ಒಂದು ಏಕಾದಶಿ. ಹಾಗಾಗಿ ಇದು ಶ್ರೇಷ್ಠತೆ ಹೊಂದಿದೆ ಅಂತ ಹೇಳ್ತಾರೆ. ಮತ್ತೆ ಇದೊಂದು ತಪಶ್ಚರ್ಯ ಮಾಡಿದ ಹಾಗೆ ಇಷ್ಟು ನಾವು ಜಾಗರಣೆಯನ್ನ ಮಾಡಿದ್ರೆ ಮತ್ತೆ ಬೇರೆ ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ. ಈ ಏಕಾದಶಿಯ ವ್ರತ ಮಾಡುವವನಿಗೆ ಪೃಥ್ವಿಯ ಮೇಲೆ ಇರುವ ಎಲ್ಲ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯ ಸಿಗುತ್ತದೆ ಅಂತ ಹೇಳ್ತಾರೆ. ನೋಡಿ, ಯಾರಿಗೆ ಯಾವ್ಯಾವ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಆಗಿಲ್ವೋ ಅವರು ಕೇವಲ ಈ ಒಂದು ವ್ರತವನ್ನ ಆಚರಿಸಿ ಈ ಒಂದು ತೀರ್ಥ ಕ್ಷೇತ್ರಗಳಲ್ಲಿ ಮಿಂದು ಎದ್ದಂತಹ ಪುಣ್ಯವನ್ನ ಅವರು ಪಡಿಬಹುದು ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗೆ ಶ್ರೀ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ ಪುಣ್ಯ ನಮ್ಗೆ ಬರುತ್ತೆ. ಎಷ್ಟೊಂದು ಕ್ಷೇತ್ರಗಳಿಗೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ಹೋಗ್ಲಿಕ್ಕೆ ಸೂಕ್ತ ಸಮಯನೂ ಇರೋದಿಲ್ಲ, ಅಥವಾ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಅದು ಹೋಗ್ಲಿಕ್ಕೆ ಆಗದೆ ಇರುವಂತಹ ಜಾಗ ಅದು ಆಗಿರ್ಬಹುದು. ಆದ್ರೂನು ಕೂಡ ಮನೆಯಲ್ಲೇ ಇದ್ಕೊಂಡು ಈ ಏಕಾದಶಿಯ ಆಚರಣೆಯನ್ನ ಮಾಡೋದ್ರಿಂದ ಈ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿದ ಪುಣ್ಯ ನಮ್ಗೆ ಬದುಕುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸೂರ್ಯೋದಯದವರೆಗೆ ಜಾಗರಣೆಯನ್ನ ನಾವು ಮಾಡಬೇಕು. ಸೂರ್ಯೋದಯವಾದ ನಂತರ ಯಾವ್ದಾದ್ರು ಒಂದು ಪುಣ್ಯ ತೀರ್ಥದಲ್ಲಿ ಸ್ನಾನವನ್ನ ನಾವು ಮಾಡಬೇಕು. ಮನೆಗೆ ಬಂದ ಮೇಲೆ ವಿಧಿಪೂರ್ವಕವಾಗಿ ನಾವು ಕೃಷ್ಣನ ಪೂಜೆಯನ್ನ ಮಾಡ್ಬೇಕು. ಮತ್ತೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ನಾವೇನು ಆ ಕುಂಭವನ್ನ ಸ್ಥಾಪಿಸ್ತೀವೋ ಆ ಸ್ಥಾಪಿಸಿದ ಕುಂಭವನ್ನ ವಿಷ್ಣು ಪ್ರತಿಮೆಯ ಸಹಿತ ವಿಧಿ ಪ್ರಕಾರ ಪೂಜೆ ಮಾಡಿ ಅದೆಲ್ಲವನ್ನ ಬ್ರಾಹ್ಮಣರಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ಇದು ಯಾಕೆ ಮತ್ತೆ ಪ್ರಶ್ನೆ ಮಾಡಬೇಡಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಕೇವಲ ಜಪಯಜ್ಞದ ಮೂಲಕ ನೀವು ಏಕಾದಶಿ ವ್ರತವನ್ನ ಆಚರಿಸಬಹುದು. ಈ ಎಲ್ಲ ವಿಧಿಯಂತೆ ಯಾವ ಮನುಷ್ಯನು ಈ ಮುಕ್ತಿ ಕೊಡುವಂತಹ ವ್ರತ ಇಹಲೋಕದಲ್ಲಿ ಮಾಡ್ತಾನೋ, ಅಂದ್ರೆ ನಾವು ಇರುವಂತಹ ಲೋಕ ಇಹಲೋಕ, ಅವನ ಜನ್ಮ ಸಫಲವಾಗುತ್ತೆ. ಅಂದ್ರೆ ನಾವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ. ಸೊ ಶ್ರೀಕೃಷ್ಣ ಹೇಳ್ತಾನೆ ಮುಂದುವರಿಸ್ತಾ, ಧರ್ಮರಾಜನೇ, ನೀ ಕೇಳಿದೆ ಎಂದು ನಾ ಈ ಪದ್ಮಿನಿ ಏಕಾದಶಿ ಮಹಾತ್ಮೆ ನಿನ್ಗೆ ಹೇಳಿದೆ. ಆದ್ರೆ ರಾಜ, ಪದ್ಮಿನಿ ಏಕಾದಶಿ ವ್ರತದ ಬಗ್ಗೆ ಪೂರ್ವ ಕಾಲದಲ್ಲಿ ಪುಲತ್ಸ್ಯ ಋಷಿಗಳು ನಾರದನಿಗೆ ಸವಿಸ್ತಾರವಾದ ಒಂದು ಕಥೆಯನ್ನ ಹೇಳ್ತಾರೆ. ನಾರದರು ಕೂಡ ಪುಲತ್ಸ್ಯ ಋಷಿಗಳು ಅಂತ ಇರ್ತಾರೆ. ಅವರು ನಾರದನಿಗೆ ಈ ಒಂದು ಸವಿಸ್ತಾರವಾದಂತಹ ಕಥೆಯನ್ನ ಹೇಳ್ತಾರೆ.
ಆ ಸುಂದರ ಕಥೆಯನ್ನ ನಾನು ನಿನಗೆ ಹೇಳ್ತೀನಿ ಕೇಳು ಅಂತ ಕೃಷ್ಣ ಮತ್ತೆ ಮುಂದುವರಿಸ್ತಾರೆ. ಇಲ್ಲಿವರೆಗೂ ಕೂಡ ಕೃಷ್ಣ ಈ ಒಂದು ಏಕಾದಶಿಯ ಮಹಾತ್ಮೆಯನ್ನ ಹೇಳ್ತಾರೆ. ಇನ್ನು ಮುಂದೆ ಈ ಒಂದು ಕಥೆಯನ್ನ ಯಾಕೆ ಇದು ಪದ್ಮಿನಿ ಕಮಲ ಏಕಾದಶಿ ಅಂತ ಕರೀತಾರೆ, ಯಾಕೆ ಇಷ್ಟೊಂದು ಮಹತ್ವವನ್ನ ಪಡೆದಿದೆ ಅನ್ನೋದನ್ನ ಇಲ್ಲಿ ಕಥೆಯ ಮೂಲಕ ಶ್ರೀಕೃಷ್ಣ ತಿಳಿಸ್ತಾರೆ. ಈ ಕಥೆ ಹೇಳಿರುವಂತದ್ದು ಪೂರ್ವ ಕಾಲದಲ್ಲಿ ಪುಲತ್ಸ್ಯ ಋಷಿಗಳು ನಾರದನಿಗೆ ವಿಸ್ತಾರವಾಗಿ ಹೇಳ್ತಾರೆ. ಅದೇ ಕಥೆಯನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಪೂರ್ವ ಕಾಲದಲ್ಲಿ ಕಾರ್ತವೀರ್ಯ ತನ್ನ ಕಾರಾಗೃಹದಲ್ಲಿ ರಾವಣನನ್ನು ಹಿಡಿದಿದ್ದ. ಕಾರ್ತವೀರ್ಯನೆಂಬ ಒಬ್ಬ ರಾಜ ಇದ್ದ. ಅವನ್ ಏನ್ ಮಾಡ್ತಾನೆ, ಅವನ ಒಂದು ಜೈಲಿತ್ತು, ಕಾರಾಗೃಹ. ಅಂದ್ರೆ ಅವನು ರಾವಣನನ್ನ ಹಿಡಿದಿಟ್ಟಿದ್ನಂತೆ. ಯಾರಿಗಾದ್ರೂ ನಂಬಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ತ್ರೇತಾಯುಗದಲ್ಲಿ ಇರುವಂತಹ ಈ ರಾವಣ ಹೇಗೆ ರಾಮನಿಂದ ಕೊಲ್ಲಲ್ಪಟ್ಟವನು, ಅವನಿಗೆ ಶಿವನಂದನೇ ವರ ಇರುವಂತದ್ದು, ಅವನಿಗೆ ಹೇಗೆ ಈ ಕಾರ್ತವೀರ್ಯನಿಂದ ಅವನು ಬಂದಿಗೆ ಒಳಪಟ್ಟ ಅನ್ನೋದು ಎಲ್ಲರಿಗೂ ಕೂಡ ಪ್ರಶ್ನೆ, ಕ್ವೆಶ್ಚನ್ ಮಾರ್ಕ್ ಆಗಬಹುದು. ಹಾಗೆ ಇಲ್ಲಿ ಕಾರ್ತವೀರ್ಯ ಕಾರಾಗೃಹದಲ್ಲಿ ರಾವಣನ್ನ ಹಿಡಿದು ಕಾರಾಗೃಹದಲ್ಲಿ ಹಾಕಿರ್ತಾನೆ. ಆ ಸಮಯದಲ್ಲಿ ಪುಲತ್ಸ್ಯ ಋಷಿಗಳು ಕಾರ್ತವೀರ್ಯ ರಾಜನಿಗೆ ಯಾಚನೆ ಮಾಡಿ ರಾವಣನನ್ನು ಬಿಡಿಸ್ತಾರೆ. ಅವಾಗ ಅಲ್ಲಿ ಇರುವಂತಹ ಋಷಿ ಪುಲತ್ಸ್ಯ ಋಷಿಗಳು ಏನ್ ಮಾಡ್ತಾರೆ, ಈ ಕಾರ್ತವೀರ್ಯನಿಗೆ ಸ್ವಲ್ಪ ಬೇಡ್ಕೊಂಡು ಯಾಚನೆಯನ್ನ ಮಾಡಿ ಬಂದಿ ಮಾಡಿದಂತಹ ರಾವಣನನ್ನ ಬಿಡಿಸ್ಕೊಳ್ತಾರಂತೆ. ಇದು ಒಂದು ಆಶ್ಚರ್ಯಕರವಾದಂತಹ ಸಂಗತಿ ಅಂತ ನಮ್ಗೆಲ್ಲರಿಗೂ ಕೂಡ ಅನಿಸ್ತೆ. ಯಾಕಂದ್ರೆ ಈ ಕಾರಕ ಮಾತು ಕೇಳಿ ಆ ತೇಜಸ್ವಿ ಮುನಿ ಶ್ರೇಷ್ಠ ಪುಲತ್ಸ್ಯ ಋಷಿಗಳಿಗೆ ನಾರದರು ಭಕ್ತಿ ಭಾವದಿಂದ ಕೇಳಿದ್ರಂತೆ. ಅಂದ್ರೆ ನಾರದ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಅವನಿಗೆ ಅಲ್ಲಿ ಆಶ್ಚರ್ಯಕರವಾದಂತಹ ಸಂಗತಿ ಕಾಣಿಸುತ್ತೆ. ರಾವಣಂತ ಒಬ್ಬ ನಾಲ್ಕೂನು ಏನು ವೇದಗಳನ್ನ ಬಲ್ಲಂತಹ ಜ್ಞಾನಿ ಅವನು, ಅಂತವನನ್ನ ಬಂದಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದಾಗ, ದಶಮುಖ ರಾವಣನೇ ಇಂದ್ರಾದಿ ಎಲ್ಲ ದೇವತೆಗಳನ್ನು ಗೆದ್ದಿರುವಾಗ, ಇಂದ್ರಾದಿ ದೇವತೆಗಳನ್ನೇನು ಗೆದ್ದವನು ಆ ದಶಮುಖ ರಾವಣ, ರಣವಿಶಾರದ ಅವನು. ಆ ರಾವಣನನ್ನ ಯಾಕೆ ಈ ಕಾರ್ತವೀರ್ಯ ರಾಜ ಹೇಗೆ ಗೆಲ್ಲಿಕ್ಕೆ ಸಾಧ್ಯವಾಯಿತು? ಅದಕ್ಕಾಗಿ ಅವನಿಗೆ ರಾವಣನನ್ನ ಬಿಟ್ಟು ಇನ್ನ ಕಾರ್ತವೀರ್ಯನ ಕತೆ ಕೇಳಲಿಕ್ಕೆ ಉತ್ಸುಕನಾದ ಈ ನಾರದ. ಆ ನಾರದನ ವಾಕ್ಯವನ್ನ ಕೇಳಿ ಪುಲತ್ಸ್ಯ ಋಷಿಗಳು ಹೇಳ್ತಾರೆ, ಹೌದು, ನೀನು ಹೇಳ್ತಾ ಇರೋದು ನಿಜ. ಯಾರನ್ನೂ ಕೂಡ ಗೆಲ್ಲಲಾಗದ ರಾವಣ ಕಾರ್ತವೀರ್ಯನಿಂದ ಸೋಲಲ್ಪಟ್ಟಿದ್ದಾನೆ ಅಥವಾ ಅವನಿಂದ ಬಂದಿ ಆಗಿದ್ದಾನೆ ಅಂತ ಹೇಳಿಕೆ ಅದೊಂದು ಕತೆ ಇದೆ. ಅದು ಕಾರ್ತವೀರ್ಯನ ಒಂದು ಕಥೆ, ಅದನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ವತ್ಸ ನಾರದ ಅಂತ ಪುಲತ್ಸ್ಯ ರಾಜಗಳು ಆ ಕಥೆಯನ್ನ ಮುಂದುವರಿಸ್ತಾರೆ. ಕಾರ್ತವೀರ್ಯ ರಾಜನ ಜನ್ಮವು ಹೇಗಾಯಿತು ಅದನ್ನ ನಾನು ನಿನಗೆ ಹೇಳುತ್ತೇನೆ ಕೇಳು ಅಂತ. ಯಾಕಂದ್ರೆ ಅದೇ ಮುಖ್ಯವಾದದ್ದು, ಕಾರ್ತವೀರ್ಯ ರಾಜನ ಜನ್ಮವೇ ಮುಖ್ಯವಾಗಿರೋದು. ಅದಕ್ಕಾಗಿ ಅದನ್ನ ತಿಳಿಸುವೆ ಕೇಳು ಅಂತ ಹೇಳ್ತಾರೆ. ನಾರದನೇ ಪೂರ್ವ ಕಾಲದಲ್ಲಿ ತ್ರೇತಾಯುಗದಲ್ಲಿ ಮಹಿಷ್ಮತಿ ಎಂಬ ಪಟ್ಟಣದಲ್ಲಿ ಕೃತವೀರ್ಯನೆಂಬ ಬಲಾಢ್ಯ ರಾಜನಿದ್ದ ಅಂತ ಹೇಳ್ತಾರೆ. ತ್ರೇತಾಯುಗ ಅಲ್ಲಿ ಒಂದು ಪಟ್ಟಣ ಇತ್ತು. ಆ ಪಟ್ಟಣದ ಹೆಸರು ಮಹಿಷ್ಮತಿ ಎಂಬ ಪಟ್ಟಣ. ಆ ಮಹಿಷ್ಮತ ಪಟ್ಟಣದಲ್ಲಿ ಒಬ್ಬ ಬಲಾಢ್ಯವಾದಂತ ರಾಜನಿದ್ದ. ಅವನ ಹೆಸರು ಕೃತವೀರ್ಯ. ಇವನು ಕಾರ್ತವೀರ್ಯ, ಯಾರು ಈ ರಾವಣನನ್ನ ಹಿಡಿದವನು ಕಾರ್ತವೀರ್ಯ. ಅವನ ತಂದೆಯ ಹೆಸರು ಕೃತವೀರ್ಯ. ಅವನು ಹೈಹಯ ರಾಜನ ಕುಲದವನಾಗಿದ್ದ, ಹೈಹಯ ರಾಜನ ವಂಶದವನಾಗಿದ್ದ. ಇದು ತ್ರೇತಾಯುಗದಲ್ಲಿ ನಡೆದಂತಹ ಒಂದು ಘಟನೆ. ಆ ರಾಜನಿಗೆ ಅವನಿಗೆ 1,000 ಹೆಂಗಸರು ಅಂದ್ರೆ ಪ್ರಾಣಪ್ರಿಯರಾದ ಹೆಂಗಸರು ಇದ್ರಂತೆ. ಅಂದ್ರೆ ಅಷ್ಟು ಸ್ತ್ರೀಯರಲ್ಲಿ ರಾಜಭಾರ ಹೊರುವಂತ ಒಬ್ಬನೂ ಪುತ್ರ ಹುಟ್ಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಮಂದಿ ಅವನಿಗೆ ಮಡದಿಯರಿದ್ರು ಅಂತ. 1,000 ಮಡದಿಯರು ಇದ್ರು. ಆ 1,000 ಮಡದಿಯರಿಗೂ ಕೂಡ ಒಬ್ಬನು ಪುತ್ರ ಹುಟ್ಟಿರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅವನು ಪುತ್ರ ಹುಟ್ಟಬೇಕೆಂದ ದೇವತೆಗಳಿಗೆ, ಬಹಳಷ್ಟು ಪಿತೃಗಳಿಗೆ ಪ್ರಸನ್ನ ಮಾಡ್ಬೇಕೆಂದು ಅನೇಕ ಯಜ್ಞಗಳನ್ನ ಉಪವಾಸಗಳನ್ನ ಮಾಡಿದ. ಆದ್ರೆ ಅವನಿಗೆ ಪುತ್ರ ಹುಟ್ಟಲೇ ಇಲ್ಲ. ಹಾಗಾಗಿ ಯಾವ ಪ್ರಕಾರ ಹಸಿವೆ ಆದ ಮನುಷ್ಯನಿಗೆ ಅನ್ನ ಬಿದ್ದರೆ ಇತರ ಉಪಭೋಗಗಳು ಸುಖ ಕೊಡುವುದಿಲ್ಲವೋ, ಆ ಪ್ರಕಾರ ಆ ರಾಜನಿಗೆ ಪುತ್ರನಿಲ್ಲದೆ ರಾಜ್ಯ ಸುಖವು ವ್ಯರ್ಥವಾಯಿತು. ಅಂದ್ರೆ ಇಷ್ಟೆಲ್ಲಾ ಮಡದಿದ್ರು ಕೂಡ ನನಗೆ ಪುತ್ರ ಇಲ್ಲ ಅನ್ನುವಂತಹ ಶೋಕ ಅವನಿಗೆ ಮನಸ್ಸಿನಲ್ಲಿ ಯಾವಾಗ್ಲೂ ಮೂಡ್ತಾ ಇತ್ತು. ಇದರಿಂದ ಅವನಿಗೆ ಈ ಎಲ್ಲ ರಾಜ್ಯ ಅಂತ ಹೇಳ್ತೀವಿ, ಈ ರಾಜ್ಯ ನಾನು ಗಳಿಸಿರುವಂತಹ ಮಾಡಿರುವಂತಹ ರಾಜ್ಯ ಎಲ್ಲ ವ್ಯರ್ಥ, ಈ ಎಲ್ಲ ಸುಖ ವ್ಯರ್ಥ ಅನ್ನುವಂತಹ ಭಾವನೆಗೆ ಅವನು ಒಳಗಾದ. ಆವಾಗ ಆ ರಾಜನು ತಪಶ್ಚರ್ಯದ ವಿನಃ ಮನದಲ್ಲಿಯ ಇಚ್ಛೆ ಪೂರ್ಣವಾಗಲಾರದು ಅಂತ ಹೇಳ್ತಾರೆ. ತಪಶ್ಚರ್ಯದ ವಿನ ಅಂದ್ರೆ ನಾನು ಮನದಲ್ಲಿಯೇ ಇದನ್ನ ಇಟ್ಕೊಂಡ್ ಕುಂತಿದ್ದೀನಿ,
ಮತ್ತೆ ಏನೋ ನಾನು ಚಟುವಟಿಕೆ ಮಾಡ್ತಾನೆ ಇಲ್ಲ ಅಂತಂದ್ರೆ ಅದು ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮನದಲ್ಲಿ ವಿಚಾರ ಮಾಡಿ ಅವನ್ ಏನ್ ಮಾಡ್ತಾನೆ, ತಪಶ್ಚರ್ಯ ಮಾಡುವುದನ್ನ ನಿಶ್ಚಯಿಸ್ತಾನೆ. ಅಂದ್ರೆ ತಪಸ್ ಮಾಡ್ತೀನಿ ಅನ್ನೋದನ್ನ ಅನ್ನುವಂತ ನಿರ್ಧಾರವನ್ನ ಅವನು ಮಾಡ್ತಾನೆ. ಯಾಕಂದ್ರೆ ಅವನು ಧರ್ಮಿಷ್ಠನಾದ ರಾಜ್ಯ ಆಗಿರೋದ್ರಿಂದ ಅವನು ಈಗ ತಪಸ್ಸು ಮಾಡೋರು ಹೇಗಿರ್ತಾರೆ, ಜಟೆಯನ್ನ ಬೆಳೆಸ್ತಾರೆ, ರಾಜ್ಯವನ್ನ ತನ್ನ ಉತ್ತಮವಾದ ಪ್ರಧಾನಿಯ ಕೈಯಲ್ಲಿ ಕೊಟ್ಬಿಟ್ಟು ತಾನು ಮುಂದೆ ತಪಶ್ಚರ್ಯಕ್ಕೆ ಹೋಗ್ತಾನೆ. ಅಂದ್ರೆ ಅಲ್ಲಿರುವಂತಹ ಪ್ರಧಾನಿ ರಾಜನಿಗೆ ತನ್ನ ರಾಜ್ಯ ಭಾರವನ್ನ ಒಪ್ಪಿಸ್ಬಿಟ್ಟು ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಮನೆ ಬಿಟ್ಟು ಅವನು ತಪಸ್ಸಿಗೆ ಹೊರಟು ಹೋಗ್ತಾನೆ. ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಹೋಗ್ತಾರೆ? ಕೃತ ಕಾರ್ತವೀರ್ಯ ಅವನು ಮಗ. ರಾಜನ ಕೃತವೀರ್ಯ. ಅವನು ತಪಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಅಂದ್ರೆ ಎಲ್ರು ಇದ್ದೀರಂತ ಅರ್ಥ. ನಾನಿಲ್ಲಿ ಹೇಳ್ತಾ ಇದ್ದೀನಿ, ಇದ್ದೀರೋ ಇಲ್ಲೋ ಹೇಳ್ತಾ ಇದ್ದೀರಿ. ಮ್ಯೂಟ್ ಮಾಡ್ಕೊಳ್ಳಿ. ತಪಸ್ ಮಾಡಲು ಅವನು ಹೊರಟು ಹೋಗ್ತಾನೆ. ಆಮೇಲೆ ಅವನು ತಪಸ್ ಮಾಡ್ಲಿಕ್ಕೆ ಹೊರಟೋಗುವ ಮಾತನ್ನ ಕೇಳಿ ಅವನ ರಾಣಿಯರ ಪೈಕಿ ಬಹಳ ಮುಖ್ಯವಾದ ರಾಣಿ ಅಂತಂದ್ರೆ ಮೊದಲೇ ರಾಣಿ ಅಂತ ಹೇಳ್ಬೋದು. ಆ ರಾಣಿಯ ಹೆಸರು ಪದ್ಮಿನಿ. ಅವಳು ಕೂಡ ಪತಿಯ ಸಂಗಡ ಪರ್ವತಕ್ಕೆ ಹೋಗ್ತಾಳೆ. ಅಂದ್ರೆ ಅವನು ತಪಶ್ಚರ್ಯಗೆ ಹೋಗ್ತಾನೆ ಅಂದ್ಮೇಲೆ ಅವಳು ಮುಖ್ಯವಾದಂತಹ ರಾಣಿ ಅವನ ಸಂಗಡ ಪರ್ವತಕ್ಕೆ ಹೋಗ್ತಾಳೆ ತಪಸ್ ಮಾಡ್ಲಿಕ್ಕೆ. ಅವರು ಹೋದಂತಹ ಪರ್ವತದ ಹೆಸರು ಗಂಧಮಾದನ ಪರ್ವತ. ಅವಳು ಹರಿಶ್ಚಂದ್ರನ ಮಗಳಾಗಿರ್ತಾಳೆ. ಸತ್ಯ ಹರಿಶ್ಚಂದ್ರನ ಮಗಳು ಅವಳು. ಯಾರು? ಪದ್ಮಿನಿ. ಅವಳು ಸರ್ವ ಅಲಂಕಾರಗಳನ್ನ ತ್ಯಜಿಸ್ತಾಳೆ. ಯಾಕಂದ್ರೆ ಯಾರೇ ಒಬ್ರು ಪರ್ವತಕ್ಕೆ ಹೋಗುವಾಗ ಈಗ ಗಂಡದೇ ಏನು ತಪಸ್ಸು ಮಾಡ್ಲಿಕ್ಕೆ ಹೊರಟಾಗ ಎಲ್ಲವನ್ನ ತ್ಯಜಿಸಿ ಹೋಗುವಾಗ ತಾನು ಅಲಂಕಾರವನ್ನ ಮಾಡಿಕೊಳ್ಳುವುದು ಸೂಕ್ತ ಅಲ್ಲ. ಹಾಗೆ ಅದರಿಂದ ಅವಳು ಎಲ್ಲವನ್ನ ತ್ಯಜಿಸಿ ಒಂದೇ ವಸ್ತ್ರವನ್ನ ಉಟ್ಟು ಪತಿಯ ಸಂಗಡ ಅವಳು ಕೂಡ ಈ ಒಂದು ಗಂಧಮಾದನ ಪರ್ವತಕ್ಕೆ ಹೋಗ್ತಾಳೆ. ಕೃತವೀರ್ಯ ರಾಜನು ಗಂಧಮಾದನ ಪರ್ವತದ ಮೇಲೆ ಗದಾಧರ ದೇವರನ್ನ ಕುರಿತು ತಪವನ್ನ ಆರಂಭಿಸ್ತಾನೆ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಗದಾಧರ. ಯಾರು ಗದಾಧರ? ಯಾರು? ವಿಷ್ಣು. ಹೀಗೆ ಇಲ್ಲಿ ಹೇಳಿರೋ ಹಾಗೆ ಈ ಪದ್ಮ, ಶಂಖ, ಚಕ್ರ, ಗದಾ ಇವೆಲ್ಲವುಗಳನ್ನ ಧರಿಸಿರುವಂತಹ ವಿಷ್ಣುವಿನ ಒಂದು ತಪಸ್ಸನ್ನ ಆಚರಿಸ್ಲಿಕ್ಕೆ ಮುಂದಾಗ್ತಾನೆ. ಎಲ್ಲಿ? ಗಂಧಮಾದನ ಪರ್ವತದ ಮೇಲೆ. ಹೀಗೆ 1000 ವರ್ಷಗಳು ಕಳೀತಾರೆ. 1000 ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. ಅವನಿಗೆ ಮತ್ತೆ ಪುತ್ರ ಆಗೋದೇ ಇಲ್ಲ. ತನ್ನ ಪತಿ ಕೃತವೀರ್ಯ ರಾಜ ಹೀಗೆ ತಪಸ್ಸನ್ನ ಆಚರಿಸೋದನ್ನ ನೋಡಿ ಅವಳು ಯಾರು? ಪದ್ಮಿನಿ, ಅವಳ ಪತ್ನಿ ಬಹಳ ಬೆರಗಾಗಿ ಅವಳು ಗೊಂದಲಕ್ಕೀಡಾಗ್ತಾಳೆ. ಯಾಕಂದ್ರೆ ತಪಸ್ಸನ್ನ ಆಚರಿಸೋದು ಅಷ್ಟೊಂದು ಸರಳ ಅಲ್ಲ. ಈಗಾಗ್ಲೇ ನಾವು ತಿಳ್ಕೊಂಡಿರೋ ಹಾಗೆ ಅಷ್ಟಾಂಗ ಯೋಗಗಳಲ್ಲಿ ನಾವು ನೋಡಿರುವಂತಹ ವ್ಯಕ್ತಿಗಳು ಎಷ್ಟು ಸಣಕಲಾಗಿ ಹೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಅವರು ಆಹಾರ ಸೇವಿಸೋದಿಲ್ಲ, ಕೇವಲ ಪ್ರಾಣವಾಯು ಹೇಗೆ ಈ ಪ್ರಾಣಾಯಾಮ ಮಾಡ್ತಾರೋ ಕೇವಲ ಗಾಳಿಯಿಂದ ಅವರು ತಮ್ಮನ್ನ ತಾವು ಜೀವಂತವಾಗಿ ಇಟ್ಕೊಂಡಿರ್ಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೋಸ್ಕರ ಅವನು ಎಲುವಿನ ವಿನಃ ಅವನ ದೇಹದಲ್ಲಿ ಮತ್ತೇನೂ ಕೂಡ ಕಾಣೋದೇ ಇಲ್ಲ. ಅದನ್ನ ಕಂಡು ಅವಳು ಬಹಳಷ್ಟು ನೊಂದ್ಕೊಳ್ತಾಳೆ. ಹೀಗೆ ಅವನ ಪತ್ನಿ ಪದ್ಮಿನಿ ಅವನನ್ನ ಕಂಡು ಆಗ ಅವಳು ಸರ್ವ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂತಹ ಮಹಾಪತಿವ್ರತ ಅನಸೂಯ ಅವಳ ಹತ್ತಿರ ಹೋಗಿ ನಮ್ರಳಾಗಿ ಅವಳನ್ನ ಕೇಳ್ತಾಳೆ. ಅಂದ್ರೆ ಅನಸೂಯ ಒಂದು ಪತಿವ್ರತೆ ಹೆಣ್ಣು. ಹೇ ಪತಿವ್ರತೆಯಾದ ಅನಸೂಯೆ, ನನ್ನ ಪತಿ ಕೃತವೀರ್ಯನ ತಪ ಮಾಡ್ತಾ ಇದ್ದಾರೆ. 1000 ವರ್ಷಗಳಾಗಿದೆ. ಆದ್ರೂ ಎಲ್ಲ ಕಷ್ಟವನ್ನು ನಾಶ ಮಾಡೋನೆಂದು ನಾವು ಭಗವಾನ್ ವಿಷ್ಣುವನ್ನ ನಂಬಿದ್ದೇವೆ. ಆದ್ರೂ ಕೂಡ ಅವನು ನಮ್ಮ ಮೇಲೆ ಇನ್ನೂ ಪ್ರಸನ್ನನಾಗಿಲ್ಲ. ಎಲೆ ಮಹಾಭಾಗ್ಯ ದೇವತೆ ಅನಸೂಯ, ಭಗವಂತನು ನಮ್ಮ ಮೇಲೆ ಸದಾ ಪ್ರಸನ್ನನಾಗುವಂತೆ ಯಾವ ವ್ರತವನ್ನಾದ್ರೂ ನನಗೆ ತಿಳಿಸು, ನಾನು ಮಾಡ್ತೀನಿ ಅಂತ ಪದ್ಮಿನಿ ಹೇಳ್ತಾಳೆ. ಅಂತ ವ್ರತವನ್ನ ನನಗೆ ಹೇಳು. ಅದರಿಂದ ಒಬ್ಬ ಬಲಿಷ್ಠ ಚಕ್ರವರ್ತಿ ಆಗುವಂತಹ ಪುತ್ರ ನನಗೆ ಒಲಿಯಲಿ ಆಗಲಿ ಅಂತ ಹೇಳಿ ಅವಳಿಗೆ ಹೇಳಿದಾಗ ಕಮಲದಂತಹ ನೇತ್ರವುಳ್ಳ ಪದ್ಮಿನಿ ಮಾತು ಕೇಳಿ, ಅಂದ್ರೆ ಅವಳ ಸುಂದರವಾದಂತಹ ಕಮಲದಂತ ಇರುವಂತಹ ಒಂದು ನೇತ್ರ, ಅದೇ ಒಂದು ಪದ್ಮ. ಅವಳನ್ನ ನೋಡಿ ಅನಸೂಯೆಗೆ ಆನಂದವಾಗುತ್ತೆ.
ಹಾಗಾಗಿ ಆನಂದವಾಗಿ ಅವಳು ವ್ರತವನ್ನ ಹೇಳ್ತಾಳೆ. ಹೇ ಸುಂದರಿಯಾದ ಪದ್ಮನಿಯೇ, 12 ತಿಂಗಳಿಗಿಂತ ಬೇರೆ ಆದ ಅಧಿಕ ಮಾಸವು ಬಂದಿರುವುದು. ಈಗ ನಿನ್ನ ಒಂದು ಪುಣ್ಯ, ಪ್ರತಿಯೊಂದು ವರ್ಷ ಅಂತಂದ್ರೆ ಸಂವತ್ಸರ ಅಂತ ಹೇಳ್ತೀವಿ ಅದಕ್ಕೆ. ಆ ಸಂವತ್ಸರದಲ್ಲಿ 12 ಮಾಸಗಳಿರುತ್ತೆ. ಆದ್ರೆ ಈ ಒಂದು ಸಂವತ್ಸರದಲ್ಲಿ 13 ಮಾಸಗಳಿದೆ. ಆ 12ಗಿಂತ ಹೆಚ್ಚಿಗೆ ಇರುವಂತಹ ಮಾಸವನ್ನ ಅಧಿಕ ಮಾಸ ಅಂತ ಕರಿತೀವಿ. ಈ ಅಧಿಕ ತಿಂಗಳಲ್ಲಿ 32 ತಿಂಗಳುಗಳಲ್ಲಿ ಯಾವ್ದಾದ್ರು ಒಂದು ತಿಂಗಳು ಮಾತ್ರ ಬರುತ್ತೆ. ಅದರಲ್ಲಿ 2ನೇ ಏಕಾದಶಿ ಇದಾಗಿದೆ. ಹಾಗಾಗಿ ಇರುತ್ತದೆ. ಅದರಲ್ಲಿಯ ಪದ್ಮಿನಿ ಎಂಬ ಏಕಾದಶಿಯು ಬಹಳ ಶ್ರೇಷ್ಠಕರವಾದದ್ದು. ಆ ಒಂದು ಏಕಾದಶಿಯ ವ್ರತವು ವಿಧಿಪೂರ್ವಕವಾಗಿ ನೀನು ಮಾಡು. ಆ ದಿನ ಉಪವಾಸ ಮಾಡಬೇಕು, ಜಾಗರಣೆ ಇರಬೇಕು. ಆದ್ದರಿಂದ ಭಗವಂತ ಬೇಗ ಪ್ರಸನ್ನನಾಗ್ತಾನೆ, ಮತ್ತೆ ನಿನಗೆ ಪುತ್ರ ಪ್ರಾಪ್ತಿ ಆಗತ್ತೆ ಅನ್ನೋದನ್ನ ಇಲ್ಲಿ ಅನಸೂಯ ಅವಳಿಗೆ ಈ ಏಕಾದಶಿಯ ಒಂದು ವಿಧಾನವನ್ನ ಹೇಳ್ತಾಳೆ. ಆವಾಗ ಧರ್ಮರಾಜ ಕರ್ದಮ ಋಷಿಯ ಮಗಳಾದ ಅನಸೂಯೆಯು, ಕರ್ದಮ ಋಷಿಯ ಮಗಳು ಇವಳು ಅನಸೂಯೆಯು ಪದ್ಮಿನಿ ಏಕಾದಶಿಯ ಎಲ್ಲಾ ವೃತ ವಿಧಾನವನ್ನ ಆ ಪದ್ಮಿನಿಗೆ ಹೇಳ್ತಾಳೆ. ಆ ನಂತರ ಪದ್ಮಿನಿ ಅನಸೂಯ ಇದೆಲ್ಲ ಕೇಳಿದ ಮೇಲೆ ಅವಳಿಗೆ ಬಹಳ ಸಂತೋಷವಾಗತ್ತೆ. ಈ ವ್ರತವನ್ನ ವಿಧಿಪೂರ್ವಕವಾಗಿ ಈ ವ್ರತವನ್ನ ಆಚರಿಸ್ತಾಳೆ. ಸೊ ಏಕಾದಶಿಯ ದಿನ ಅವಳು ನೀರು ಸಹ ಕುಡಿಯದೆ ಉಪವಾಸ ಮಾಡ್ತಾಳೆ. ಈ ಒಂದು ದಶಮಿಯ ದಿನದಿಂದ ಅವಳು ಪ್ರಾರಂಭ ಮಾಡಿ ಏಕಾದಶಿ ಮತ್ತೆ ದ್ವಾದಶಿ ಬೆಳಗಿನ ಜಾವದವರೆಗೂ ಕೂಡ ಅವಳು ಈ ಒಂದು ಏಕಾದಶಿಯನ್ನ ಮಾಡ್ತಾಳೆ. ಆ ರಾತ್ರಿ ನೃತ್ಯ, ಭಗವಂತನ ಭಜನೆ, ಜಾಗರಣೆ ಇವೆಲ್ಲವೂ ಕೂಡ ಮಾಡ್ತಾಳೆ. ಮತ್ತೆ ಆ ವ್ರತ ಪೂರ್ಣವಾಗುತ್ತಲೇ ಭಗವಂತನಾದ ವಿಷ್ಣುವು ಬಹಳ ಪ್ರಸನ್ನನಾಗ್ತಾನೆ. ಯಾಕಂದ್ರೆ ಇಲ್ಲಿ ಕೃತವೀರ್ಯ ಮತ್ತೆ ಜೊತೆಗೆ ಪದ್ಮಿನಿ ಇಬ್ಬರೂ ಮಾಡಿದಂತಹ ಒಂದು ತಪಸ್ಸನ್ನ ತಿಳ್ಕೊಂಡು, ಯಾಕಂದ್ರೆ ಏಕಾದಶಿ ವ್ರತವೂ ಕೂಡ ಒಂದು ತಪಸ್ಸೆ. ಸೊ ಇದನ್ನ ತಿಳ್ಕೊಂಡು ಅವನು ಗರುಡನ ಹೆಗಲೇರಿ ಪದ್ಮಿನ ಹತ್ರ ಬರ್ತಾನೆ. ಯಾರು? ವಿಷ್ಣು. ಎಲೆ ಪದ್ಮಿನಿಯೇ, ನಾನು ನನಗೆ ಪ್ರಸನ್ನನಾಗಿರುವೆನು, ಯಾವ್ದಾದ್ರು ವರವನ್ನ ಬೇಡು, ನಾನು ನನಗೆ ಕೊಡ್ತೀನಿ ಅಂತ ಹೇಳಿದಾಗ ಆ ಪದ್ಮಿನಿ ಏನ್ ಮಾಡ್ತಾಳೆ? ಸಂತೋಷದಿಂದ, ಕೃತವೀರ್ಯನ ಹೆಂಡತಿ ಪದ್ಮಿನಿ ಕೇಳ್ತಾಳೆ, ಸಂತೋಷದಿಂದ ಭಗವಂತನ ಸ್ತುತಿ ಮಾಡ ಹತ್ತಾಳೆ. ಯಾಕಂದ್ರೆ ಅವನನ್ನ ನೋಡಿ ಅವಳಿಗೆ ಸಂತೋಷವಾಗಿ, ಯಾವ ವರವನ್ನು ಕೊಡುವುದಾದರೂ ನನಗೆ ನನ್ನ ಪತಿಗೆ ಕೊಡಿ ಅಂತ ಅವಳು ಕೇಳ್ಕೊಳ್ತಾಳೆ. ನನಗೇನು ಬೇಡ, ನನ್ನ ಪತಿಗೆ ಕೊಡಿ ಆ ವರ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಭಗವಂತನಾದ ಜನಾರ್ದನ ಅಂತಾನೆ, ನನಗೆ ಅಧಿಕ ತಿಂಗಳಿಗಿಂತಲೂ ಬೇರೆ ಯಾವ ತಿಂಗಳೂ ಪ್ರಿಯವಿಲ್ಲ. ನೋಡಿ, ಇಲ್ಲಿ ಭಗವಂತನೇ ಸ್ಪಷ್ಟಪಡಿಸಿದ್ದಾನೆ, ಅಧಿಕ ಮಾಸಕ್ಕಿಂತ ಪ್ರಿಯವಾದ ಮಾಸ ನನಗೆ ಯಾವುದು ಬೇರೆ ಇಲ್ಲ. ಇದು ಯಾಕಂದ್ರೆ ಕೇವಲ 3 ವರ್ಷಕ್ಕೆ ಬರುವುದಕ್ಕೋಸ್ಕರ ಈ ಒಂದು ಮಾಸವನ್ನ ಅಲ್ಲಗಳಿಬೇಡಿ ಯಾರನ್ನು ಕೂಡ. ಹೇ ಸುಂದರಿಯಾದ ಪದ್ಮಿನಿಯೇ, ನೀನು ಆ ತಿಂಗಳ ಏಕಾದಶಿ ಉಪವಾಸವನ್ನ ವಿಧಿಪೂರ್ವಕವಾಗಿ ನೀನು ಮಾಡಿದ್ದೀಯಾ, ಅದಕ್ಕಾಗಿ ನಿನಗೆ ಕಲ್ಯಾಣವಾಗತ್ತೆ ಅಂತ ಹೇಳಿ ಈ ವ್ರತದಿಂದ ನಾನು ಪ್ರಸನ್ನನಾಗಿದ್ದೀನಿ. ಮತ್ತೆ ನೀನು ಬೇಡದಂತ ವರವನ್ನ ನಾನು ನಿನಗೆ ಕಲ್ಪಿಸ್ತೀನಿ, ನಿನ್ನ ಪತಿಗೆ ಇಚ್ಛೆಯಿಂದ ವರವನ್ನ ನಾನು ಕೊಡುವೆ. ಹಾಗಾಗಿ ಪದ್ಮಿನಿಗೆ ಹೀಗೆ ಭಗವಂತ ವಿಷ್ಣು ಹೇಳಿ, ಕೃತವೀರ್ಯ ರಾಜನಿಗೆ, ರಾಜೇಂದ್ರ ನಿನ್ನ ಮನಸ್ಸಿನ ಇಚ್ಛಾನುಸಾರ ವರವನ್ನ ಬೇಡು ಅಂತ ಕೃತವೀರ್ಯನಿಗೆ ಹೇಳ್ತಾನೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಏನ್ ಹೇಳ್ತಾ ಇದ್ದೆ? ಕೃತವೀರ್ಯನಿಗೆ ವಿಷ್ಣು ಕೇಳ್ತಾನೆ. ಯಾಕಂದ್ರೆ ಹೆಂಡತಿ ಹೇಳಿರ್ತಾಳೆ, ಪದ್ಮಿನಿ ಹೇಳಿರ್ತಾಳೆ, ನನಗೆ ಕೊಡಬೇಡಿ ಯಾವ್ದು ವರವನ್ನ, ನನ್ನ ಗಂಡನಿಗೆ ಕೊಡಿ ಅಂತ ಕೇಳಿದಾಗ ವಿಷ್ಣು ಕೃತವೀರ್ಯನಿಗೆ ಹೇಳ್ತಾನೆ, ಕೃತವೀರ್ಯ ನಿನ್ಗೆ ಯಾವ ವರವನ್ನ ಬೇಕು ಕೇಳು ಅಂತ ಹೇಳಿದಾಗ ಕೃತವೀರ್ಯನಿಗೆ ಬಹಳ ಆನಂದವಾಗುತ್ತೆ. ಕೃತವೀರ್ಯ ಕೃತಾರ್ಥನಾಗ್ತಾನೆ. ಮುಂದೆ ಅವನು ತನ್ನದಾದ ಮಹಿಷ್ಮತಿ ನಗರಕ್ಕೆ ಬರ್ತಾನೆ, ಕೇಳ್ಕೊಳ್ತಾನೆ ನನಗೆ ಪುತ್ರ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿ. ಆವಾಗ ಈ ಒಂದು ವರ ಅವನಿಗೆ ಸಿಕ್ಕ ಮೇಲೆ ಮತ್ತೆ ಮಹಿಷ್ಮತಿ ನಗರಕ್ಕೆ ವಾಪಸ್ ಬರ್ತಾನೆ. ಯಾರು? ಕೃತವೀರ್ಯ. ಪಟ್ಟಣದ ಜನರಿಗೆಲ್ಲರೂ ಕೂಡ ಸಂತೋಷವಾಗುತ್ತೆ. ಯಾಕಂದ್ರೆ 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಬಂದಂತಹ ರಾಜನ ಬರುವಿಕೆಯಿಂದ ಅವ್ರಿಗೆ ಸಂತೋಷವಾಗುತ್ತೆ. ಸ್ವಲ್ಪ ದಿನಗಳಲ್ಲಿಯೇ ಕೃತವೀರ್ಯ ರಾಜನ ಪತ್ನಿ ಪದ್ಮಿನಿ ಕಾರ್ತವೀರ್ಯನೆಂಬ ಮಗನನ್ನ ಪಡಿತಾಳೆ. ಅಂದ್ರೆ ಪದ್ಮಿನಿಯಿಂದಲೇ ಆ ಕಾರ್ತವೀರ್ಯ ಎಂಬ ಮಗ ಹುಟ್ಟುತ್ತಾನೆ. ಸೊ ಅವನು ಮಹಾಬಲಾಢ್ಯನಾಗಿರ್ತಾನೆ. ಯಾಕಂದ್ರೆ ನೇರವಾಗಿ ವಿಷ್ಣುವಿನ ಒಂದು ವರದಾನದಿಂದ ಅವನು ಹುಟ್ಟಿದವನಾಗಿರ್ತಾನೆ. ಅದಕ್ಕಾಗಿ ಅವನು ಬಲಾಢ್ಯನಾಗಿರ್ತಾನೆ. ಸೊ ಅವನ ಸರಿಸಮಾನ ಯಾವ ಮನುಷ್ಯರೂ ಇರೋದಿಲ್ಲ ಅಂತ ಹೇಳ್ತಾರೆ, ಯಾವ ದೇವತೆಗಳು ಕೂಡ ಇರೋದಿಲ್ಲ. ಅದರಿಂದ ದಶಮುಖ ರಾವಣನನ್ನ ಸೋಲಿಸಲು ಅವನಿಗೆ ಸಾಧ್ಯವಾಯಿತು. ಕೇವಲ ಅವನನ್ನ ಸೋಲಿಸೋದ್ರ ಯಾರು? ಕಾರ್ತವೀರ್ಯನನ್ನ ಸೋಲಿಸಬಲ್ಲವರು ಕೇವಲ ಶಂಖ ಚಕ್ರ ಗದಾಧರಿಸಿದ ಚಕ್ರಪಾಣಿ ಭಗವಂತ ಮಾತ್ರ. ಅವನೇ ನಾರಾಯಣ. ಅವನನ್ನ ಹೊರತಾಗಿ ಈ ಕಾರ್ತವೀರ್ಯನನ್ನ ಯಾರೂ ಕೂಡ ಗೆಲ್ಲಲಾರರು. 3 ಲೋಕಗಳಲ್ಲಿ ಇವನನ್ನ ಗೆಲ್ಲುವವರು ಯಾರೂ ಇಲ್ಲ ಅಂತ ಹೇಳ್ತಾರೆ.
ಆದ್ದರಿಂದ ನಾರದ ಕಾರ್ತವೀರ್ಯ ರಾಜನು ರಾವಣನನ್ನ ಗೆದ್ದನು ಅನ್ನೋದನ್ನ ಇಲ್ಲಿ ನಾವು ಪುಲತ್ಸ್ಯ ಋಷಿಗಳು ಹೇಳಿದ ಒಂದು ಕಥೆಯಿಂದ ನಾರದರು ಕೇಳಿದ ಪ್ರಶ್ನೆಗಳಿಂದ ನಮಗೆ ಈ ಕಾರ್ತವೀರ್ಯ ರಾಜನ ಒಂದು ಮಹಿಮೆ ಅಂದ್ರೆ ಅವನ ಒಂದು ಪ್ರಸಿದ್ಧಿ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಅವನು ರಾವಣನನ್ನ ಗೆದ್ದ, ದಶಮುಖ ರಾವಣನನ್ನ ಗೆದ್ದ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನನಗೆ ಆಶ್ಚರ್ಯವೆನಿಸುವ ಕಾರಣವಿಲ್ಲ. ಹಾಗಾಗಿ ಈ ಅಧಿಕ ತಿಂಗಳು ಪ್ರಭಾವದಿಂದ ಮತ್ತು ಈ ತಿಂಗಳಿನಲ್ಲಿ ಪದ್ಮಿನಿ ಏಕಾದಶಿ ಉಪವಾಸ ಮಾಡುವುದರಿಂದ ದೇವಾದಿದೇವನಾದ ವಿಷ್ಣು ಮಹಾಬಲಾಢ್ಯ ಕಾರ್ತವೀರ್ಯ ಪುತ್ರನನ್ನ ಕೊಟ್ಟ. ಪುಲತ್ಸ್ಯ ಋಷಿಗಳು, ಯಾಕಂದ್ರೆ ಅಧಿಕ ಮಾಸದ ಪ್ರಭಾವದಿಂದ ಅವನು ಬಲಾಢ್ಯನಾಗಿದ್ದ. ಪುಲತ್ಸ್ಯ ಋಷಿಗಳು ನಾರದನಿಗೆ ಹೀಗೆ ಹೇಳಿದರು. ಮತ್ತೆ ಈ ಋಷಿಗಳು ಪ್ರಸನ್ನ ಚಿತ್ತದಿಂದ ಹೊರಟು ಹೋದ್ರು ಅಂತ ಹೇಳ್ತಾರೆ. ಯಾರು ಋಷಿಗಳು. ಶ್ರೀಕೃಷ್ಣನು ಅಂತಾನೆ, ಧರ್ಮರಾಜ ಯುಧಿಷ್ಠಿರನಿಗೆ ಹೇಳ್ತಾನೆ, ನೀ ಕೇಳಿದ್ರಿಂದ ಈ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಉತ್ತಮವಾದ ವ್ರತವನ್ನ ಅಂದ್ರೆ ಕಮಲಾ ಪದ್ಮ ಏಕಾದಶಿ ವ್ರತವನ್ನ ನಾನು ನಿನ್ಗೆ ಹೇಳಿದ್ದೀನಿ. ಯಾವ ಜನರು ಈ ಪದ್ಮಿನಿ ಏಕಾದಶಿ ವ್ರತವನ್ನ ಮಾಡ್ತಾರೋ ಅವರೆಲ್ಲರೂ ಕೂಡ ಹರಿಪಾದವನ್ನ ಸೇರ್ತಾರೆ, ಅಂದ್ರೆ ಭಗವಂತನ ಪಾದ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹೇ ಧರ್ಮರಾಜ, ನಿನಗೆ ನಿನ್ನ ಮನಸ್ಸಿನಲ್ಲಿಯ ಇಚ್ಛೆ ಪೂರ್ಣವಾಗಬೇಕಾದರೆ ನೀನು ಈ ವ್ರತವನ್ನ ಮಾಡು. ಇದನ್ನು ಕೂಡ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ. ಅದಕ್ಕೆ ಧರ್ಮರಾಜನಿಗೆ ಬಹಳ ಆನಂದವಾಗುತ್ತೆ. ಅವನು ತನ್ನ ತಮ್ಮಂದಿರ ಸಹಿತವಾಗಿ ಈ ಒಂದು ಪುರುಷೋತ್ತಮ ಮಾಸದ ಶುಕ್ಲ ಪಕ್ಷದ ಪದ್ಮಿನಿ ಏಕಾದಶಿಯನ್ನ ವಿಧಿಪೂರ್ವಕವಾಗಿ ಮಾಡ್ತಾನೆ. ಮತ್ತೆ ಈ ಸೂತರು ಅಂತಾರೆ, ಎಲೆ ಬ್ರಾಹ್ಮಣ, ನೀ ಕೇಳಿದ್ದರಿಂದ ನಾನು ಅಧಿಕ ತಿಂಗಳಲ್ಲಿಯ ಪದ್ಮಿನಿ ಏಕಾದಶಿಯ ಮಹತ್ವವನ್ನ ನಾನು ಹೇಳಿದ್ದೇನೆ. ಇದು ಬಹಳ ಪುಣ್ಯಕಾರವೂ ಪವಿತ್ರವೂ ಮತ್ತೆ ಪಾಪನಾಶಕವೂ ಆಗಿರುವಂತದ್ದು. ಮತ್ತೆ ಇನ್ನು ನೀನು ಮತ್ತೇನು ಕೇಳುವುದಿದ್ದರೆ ಕೇಳು. ಯಾವ ಜನರು ಅಧಿಕ ತಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಏಕಾದಶಿಯ ವ್ರತ ಭಕ್ತಿ ಭಾವದಿಂದ ಮಾಡ್ತಾರೋ ಅವರು ಪೃಥ್ವಿಯಲ್ಲಿ ಧನ್ಯರಾಗ್ತಾರೆ. ಯಾಕಂದ್ರೆ ಭೂಮಿ ಮೇಲೆ ಹುಟ್ಟೋದೇ ಒಂದು ವಿರಳ. ಅಂದ್ರೆ ಮನುಷ್ಯ ಜನ್ಮ ಪಡೆಯೋದು ವಿರಳ. ಅದಕ್ಕಾಗಿ ನೀನು ಪೃಥ್ವಿಯಲ್ಲಿ ಧನ್ಯವಾಗ್ತೀಯ. ಯಾರು ಏಕಾದಶಿಯ ಈ ಸಮಗ್ರ ವಿಧಿಯನ್ನ ಕೇಳ್ತಾರೋ, ಯಾರು ಇದನ್ನ ಶ್ರವಣ ಮಾಡ್ತಾರೋ, ಯಾರು ಇದನ್ನ ಓದ್ತಾರೋ, ಮತ್ತೆ ಅವರೆಲ್ಲರನ್ನೂ ಕೂಡ ಪಾಪನಾಶ ಆಗಿ ಪುಣ್ಯ ಬರುತ್ತೆ. ಯಾರು ಏಕಾದಶಿ ಮಹತ್ವೆಯನ್ನ ಸಂಪೂರ್ಣವಾಗಿ ಓದ್ತಾರೋ ಅಥವಾ ಕೇಳ್ತಾರೋ ಅವರೆಲ್ಲರೂ ಕೂಡ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅನ್ನೋದನ್ನು ಕೂಡ ಈ ಒಂದು ಏಕಾದಶಿಯ ಮಹಿಮೆಯಿಂದ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಈ ಅಧಿಕ ತಿಂಗಳಲ್ಲಿಯ ಕಮಲಾ ಏಕಾದಶಿ ಅಥವಾ ಪದ್ಮಿನಿ ಏಕಾದಶಿಯ ಮಹಾತ್ಮೆ ಸಂಪೂರ್ಣ ಆಗುತ್ತೆ. ಇದೆಲ್ಲವನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ಗೆ ನಾವು ಅಲ್ಪ ವಿರಾಮನ್ನ ಕೊಡೋಣ. ಇನ್ನೊಂದು ವಿಷಯವನ್ನ ನಾನು ತಿಳಿಸ್ಬೇಕು. ದ್ವಾದಶಿಯ ದಿನದಂದು, ಯಾಕಂದ್ರೆ ನಾಳೆ ಆಳವಾದ ಅಧ್ಯಯನದ ತರಗತಿಗೆ ವಿರಾಮ ಇರೋ ಕಾರಣ ಇದು ರವಿವಾರದ ದಿನ ಬೆಳಿಗ್ಗೆ ದ್ವಾದಶಿ ಎಂದು ನಾವು ಬಹಳ ಇದು ಬೇಗ ಸ್ವಲ್ಪ ಇರುತ್ತೆ. ಪಾರಣ ಬಹಳ ಸಮಯ ಇರೋದಿಲ್ಲ. ಅಧಿಕ ಏಕಾದಶಿ ಎಂದು ಕಡಿಮೆ ಇರುತ್ತೆ. ಅಂದ್ರೆ ಕೇವಲ 13 ನಿಮಿಷಗಳು ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಬೇಗ ಕೂಡ ಇದೆ. ಮತ್ತೆ ಪಾರಣ ಸಮಯ ಯಾವಾಗೂ ತಪ್ಪಿಸಬಾರ್ದು. ಅಂಬರೀಷ ಮಹಾರಾಜರ ಕಥೆಯಿಂದ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನಾವು ಪಾರಣ ಮಾಡುವ ಸಮಯವನ್ನ ನಾನು ಹೇಳ್ತೀನಿ, ಅದನ್ನೊಂದು ನೋಟ್ ಮಾಡ್ಕೊಳ್ಳಿ. ಈ ಬೆಂಗಳೂರಿನಲ್ಲಿ ಇರುವಂತ ಜನರಿಗೆ ರವಿವಾರ 6:21 ಅಂತ ಹೇಳ್ತಾರೆ. 6:20 ಗಂಟೆ ಒಳಗಡೆ ನಾವು ಪಾರಣವನ್ನ ಮಾಡ್ಬೇಕು. ಅಂದ್ರೆ ನೀವು ತಡ ಮಾಡಬಾರ್ದು. ಇಲ್ಲಿವರೆಗೂ ಕೂಡ 8, 9, 10 ಗಂಟೆವರೆಗೂ ಬಂದಿದೆ ಪಾರಣ ಸಮಯ. ಆದ್ರೆ ಈ ಅಧಿಕ ಮಾಸದಲ್ಲಿ ನಮ್ಗೆ ಬಹಳ ಬೇಗ ಬರುತ್ತೆ ಪಾರಣ ಸಮಯ. ಬೆಂಗಳೂರಿನಲ್ಲಿ 6:21ಕ್ಕೆ, ಮೈಸೂರಿನಲ್ಲಿ 6:25, ದ್ವಾದಶಿಗೆ ಹೇಳ್ತಾ ಇರೋದು ನಾನು, 6:25 ಬೆಳಗ್ಗಿನ ಜಾವ. ಮತ್ತೆ ಬಾಂಬೆನಲ್ಲಿ 6:30, ಮಂಗಳೂರಿನಲ್ಲಿ ಮತ್ತೆ ಅಲ್ಲಿ ನಿಯರ್ ಆಗಿರೋದು ಉಡುಪಿ, ಅಲ್ಲಿ 6:27 ಒಳಗಡೆ ನಾವು ಪಾರಣವನ್ನ ಮಾಡ್ಬೇಕು. ಬಾಂಬೆಯಲ್ಲಿ ಈ ಒಂದು ಡೆಲ್ಲಿನಲ್ಲಿ ಬಹಳ ಬೇಗ ಸೂರ್ಯೋದಯ ಆಗೋದ್ರಿಂದ ಅಲ್ಲಿ 5:56 ಅಂತ ಹೇಳ್ತಾರೆ. ಬೆಳಗಿನ ಜಾವ 5:56 ಒಳಗೆ ನಾವು ಪಾರಣವನ್ನ ಮಾಡ್ಬೇಕು. ಅಂದ್ರೆ ಏನಾದ್ರೂ ನಾವು ನಮ್ಮ ಒಂದು ಉಪವಾಸದ ಅನುಗುಣವಾಗಿ ನಾವು ಪಾರಣವನ್ನ ಬಿಡ್ಬೇಕು. ಈಗ ನಿರ್ಜಲ ಮಾಡೋರು ಜಲವನ್ನ ತಗೊಂಡು ಪಾರಣ ಮಾಡ್ಬೇಕು. ಸಫಲವನ್ನ ಮಾಡೋರು ಧಾನ್ಯವನ್ನ ತಗೊಂಡು ಪಾರಣ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಈ ಒಂದು ಏಕಾದಶಿ ದ್ವಾದಶಿಯ ಕುರಿತಾಗಿ ಒಂದು ವಿಧಾನಗಳನ್ನ ನಾವು ತಿಳಿದುಕೊಂಡ್ವಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಸಮಯ ಬಹಳ ಆಗಿದೆ. ಒಂದು ಅಟೆಂಡೆನ್ಸ್ ಕೊಟ್ರೆ ಚೆನ್ನಾಗಿರ್ತಿತ್ತು ಮಾತಾಜಿ. ಬಹಳ ಜನ ಇದ್ರು ಅನ್ಸುತ್ತೆ. ಅಟೆಂಡೆನ್ಸ್ ಕೊಟ್ಟಿದ್ದೀರಾ? ಧನ್ಯವಾದಗಳು ಮಾತಾಜಿ. ಇವತ್ತಿನ ಏಕಾದಶಿಯ ದಿನ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಬಹಳ ಚೆನ್ನಾಗಿ ಓದಿದ್ರ. ಬಹಳ ಒಳ್ಳೆಯ ಶ್ರೇಷ್ಠವಾದಂತಹ ಏಕಾದಶಿ ನಾಳೆ
ಎಲ್ರನ್ನೂ ಕೂಡ ಮಾಡಿ ಮತ್ತೆ ಧನ್ಯವಾದಗಳು ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಕ್ಕೆ. ಮುಂದಿನ ತರಗತಿಯನ್ನು ನಾವು ಸೋಮವಾರದ ದಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನ ಕೊಡೋಣ. ಯಾರಿಗೆಲ್ಲ ಪ್ರಶ್ನೆಗಳಿದೆಯೋ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ.